ಶೌರ್ಯ ಸ್ವಯಂ ಸೇವಕರ ತರಬೇತಿ ಮತ್ತು ಸಮಿತಿ ಸಭೆ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಗಣ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮೊದಲಿಗೆ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಸಹೋದರರಿದ್ದಾರೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೇ ಶ್ರೀಮಂಜುನಾಥನಿತರಾಂ ಕುರು ಮಂಗಳಂ ಮೇ ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೇ ಶ್ರೀಮಂಜುನಾಥನಿತರಾಂ ಕುರು ಮಂಗಳಂ ಮೇ ಕುರು ಮಂಗಳಂ ಮೇ ಕುರು ಮಂಗಳಂ ಮೇ. ಕಾರ್ಯಕ್ರಮದ ಬದಲಿಗಾಗಿ ಸ್ವಾಗತ ತಾಲೂಕು ಯೋಜನಾಧಿಕಾರಿಗಳಾದ ಶಶಿಧರ್ ಸರ್ ಅವರಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಪುತ್ತೂರು ಮಹಾಲಿಂಗೇಶ್ವರ ದೇವರು, ಬಲ್ನಾಡು ಉಲ್ಲಾಳತಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ವಿಶೇಷವಾಗಿ ಇವತ್ತು ಪರಮ ಪೂಜ್ಯ ಕಾವಂದರು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದದಿಂದ ಕಳೆದ 42 ವರ್ಷಗಳಿಂದ ನಡೀತಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹಲವಾರು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆಯ ವತಿಯಿಂದ ಯೋಜನೆಯ ಜಂಟಿ ಸಹಯೋಗದಲ್ಲಿ ನಡೆಯುತ್ತಿರುವಂಥ ವಿಪತ್ತು ನಿರ್ವಹಣಾ ಸ್ವಯಂ ಸೇವಕರ ಒಂದು ತಂಡವನ್ನು ರಚಿಸಿಕೊಂಡು ಈ ಮೂಲಕ ಸಮಾಜದಲ್ಲಿ ನೊಂದವರಿಗೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥ ಒಂದು ತಂಡವನ್ನು ರಚಿಸಿ ರಾಜ್ಯ ವ್ಯಾಪ್ತಿಯಲ್ಲಿ ಸುಮಾರು 10,000ಕ್ಕೂ ಮಿಕ್ಕಿದ ಸ್ವಯಂ ಸೇವಕರ ಮೂಲಕ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಂಥ ಈ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ಸುಮಾರು 8 ಘಟಕಗಳ 100ಕ್ಕೂ ಮಿಕ್ಕಿದ ನಮ್ಮ ಪ್ರತಿನಿಧಿಗಳು ಕಳೆದ 5 ವರ್ಷದಿಂದ ವಿಪತ್ತುಗಳು ಬಂದಾಗ ತಮ್ಮ ತಮ್ಮ ಊರುಗಳಲ್ಲಿ ತಮ್ಮ ಹಳ್ಳಿಗಳಲ್ಲಿ ಸೇವೆಯನ್ನು ನೀಡುತ್ತಾ ನೀವು ಕಳೆದ 5 ವರ್ಷದಿಂದ ನಮ್ಮೊಟ್ಟಿಗೆ ಬಂದಿದ್ದೀರಿ. ವಿಶೇಷವಾಗಿ ಇವತ್ತು ನಿಮ್ಮ ಈ ಒಂದು ಸ್ವಯಂ ಸೇವಕರ ತಾಲೂಕು ಮಟ್ಟದ ಸ್ವಯಂ ಸೇವಕರ ತರಬೇತಿ ಮತ್ತು ನಿಮ್ಮ ಸಮಿತಿಯ ಸಭೆಯನ್ನು ಜನಜಾಗೃತಿ ವೇದಿಕೆಯ ವತಿಯಿಂದ ಆಯೋಜಿಸಿ ನಿಮಗೆ ಸೂಕ್ತ ತರಬೇತಿಯನ್ನು ಇವತ್ತು ಹಮ್ಮಿಕೊಳ್ಳಿಕ್ಕೆ ಸಲುವಾಗಿ ನಮ್ಮ ಯೋಜನಾ ಕಚೇರಿಯ ಸಭಾಭವನದಲ್ಲಿ ನಿಮ್ಮೆಲ್ಲರನ್ನು ಇವತ್ತು ಸೇರಿಸಿ ಇವತ್ತು ತರಬೇತಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರು ಪೂಜ್ಯರ ಆಶೀರ್ವಾದ ಮೂಲಕ ನಾವು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕುರಿತು ವಿಶೇಷವಾಗಿ ತಜ್ಞರಿಂದ ಇದಕ್ಕೆ ನಿಮಗೆ ತರಬೇತಿ ಮತ್ತು ಗಣ್ಯರಿಂದ ಮಾರ್ಗದರ್ಶನ ಇಲ್ಲಿ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಈ ಒಂದು ವಿಪತ್ತು ನಿರ್ವಹಣಾ ಈ ದಿನದ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಈ ತಾಲೂಕಿನ ಪೊಲೀಸ್ ಉಪನಿರೀಕ್ಷಕರಾಗಿರುವಂಥ ಆಂಜನೇಯ ರೆಡ್ಡಿ ಸರ್ ಅವರು ನಾವು ವಿನಂತಿ ಮಾಡಿಕೊಂಡಾಗ ಬಹಳ ಕೆಲಸದ ಒತ್ತಡದ ಸಮಯ ಮಧ್ಯದಲ್ಲಿ ಕೂಡ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳಿಗೆ ಪ್ರೀತಿ ಇಟ್ಟು ಬಂದು ಉಪಸ್ಥಿತಿಯನ್ನು ಕಂಡು ಉದ್ಘಾಟನೆಯನ್ನು ನಡೆಸಿಕೊಂಡು ಇರುವಂಥ ಆಂಜನೇಯ ರೆಡ್ಡಿ ಸರ್ ಅವರಿಗೆ ಎಲ್ಲ ಸ್ವಯಂ ಸೇವಕರ ಪರವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ ಅವರಿಗೆ ಬಲ್ನಾಡು ವಲಯದ ಪ್ರತಿನಿಧಿಯಾಗಿರುವಂತಹ ವಿನಯ ಗುಚ್ಚಗುಟ್ಟು ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿ. ಹಾಗೆಯೇ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮ, ಜನಜಾಗೃತಿ ವೇದಿಕೆಯಿಂದ ಹಮ್ಮಿಕೊಳ್ಳುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಆಗಬೇಕಿದ್ರೆ ಅದಕ್ಕೆ ಮಾರ್ಗದರ್ಶನ ಮಾಡ್ತಿರುವಂಥವರು ನಮ್ಮ ಪ್ರಾದೇಶಿಕ ನಿರ್ದೇಶಕರಾಗಿರುವಂಥ ವಿವೇಕ್ ವಿನ್ಸೆಂಟ್ ಪಾಯಸ್ ಸರ್ ಅವರು, ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕರು. ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ರಾಜ್ಯ ಮಟ್ಟದಲ್ಲಿ ನಡೀತಾ ಇದ್ದಾವೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವಂಥ ವಿವೇಕ್ ವಿನ್ಸೆಂಟ್ ಪಾಯಸ್ ಸರ್ ಅವರಿಗೆ ಸೇರಿರುವಂಥ ಎಲ್ಲರ ಪರವಾಗಿ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು
ಹೋಗುವಂತೆ ಸ್ವಾಗತಿಸಬೇಕು. ಕಾರ್ಯಕ್ರಮದಲ್ಲಿ ತರಬೇತಿಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂತೇಳಿ ನಾವು ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಪದ್ಮನಾಭ ಶೆಟ್ಟಿ ಅವರನ್ನು ಕೋರಿಕೊಂಡಾಗ ಬಹುಶಃ ಸಂತೋಷದಿಂದ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಕಂಡುಕೊಂಡಿದ್ದಾರೆ. ಪದ್ಮನಾಭ ಶೆಟ್ಟಿ ಸರ್ ಅವರಿಗೆ ಸೇರಿರುವಂಥ ಎಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ ಅವರಿಗೆ ಹರಿಹರ ವಲಯದ ಶಿವಶಂಕರ್ ಅವರು ಸ್ವಾಗತಿಸಬೇಕು. ಹಾಗೆಯೇ ಜನಜಾಗೃತಿ ವೇದಿಕೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರುವಂಥ ಲೋಕೇಶ್ ಹೆಗ್ಡೆ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ನಾನು ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಹಾಗೆಯೇ ವಿಶೇಷವಾಗಿ ಇವತ್ತಿನ ಈ ಒಂದು ತರಬೇತಿ ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ನಮ್ಮೆಲ್ಲರಿಗೂ ವಿಶೇಷ ತರಬೇತುದಾರರಿಂದ ತರಬೇತಿ ಅನ್ನುವಂಥ ರೀತಿಯಲ್ಲಿ NDRFನ ಕಮಾಂಡರ್ ಆಗಿರುವಂಥ ಶಾಂತಿಲಾಲ್ ಜಟಿಯಾರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಸೇರಿರುವಂಥ ಎಲ್ಲರ ಪರವಾಗಿ ನಾನು ತುಂಬ ಹೃದಯದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸರ್ ಅವರಿಗೆ ಕೆಂಪುಂಚ ವಲಯದ ವಸಂತ ಪೂಜಾರಿ ಅವರು ಸ್ವಾಗತಿಸಬೇಕು ವಿನಂತಿ ಸರ್. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರು ತಾಲೂಕಿನ ಜಿಲ್ಲೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನಿರ್ದೇಶನ ಮಾಡ್ತಿರುವಂಥ ಜಿಲ್ಲಾ ನಿರ್ದೇಶಕರಾಗಿರುವಂಥ ಬಾಬು ನಾಯ್ಕ ಸರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಸೇರಿರುವಂಥ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ತರಬೇತಿ ಕಾರ್ಯಕ್ರಮದ ಈ ಒಂದು ವೇದಿಕೆಯಲ್ಲಿ ತಾಲೂಕಿನ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಕ್ಯಾಪ್ಟನ್ ಆಗಿರುವಂಥ ಮನೋಜ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಸೇರಿರುವಂಥ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಮಾಸ್ಟರ್. ಹಾಗೆಯೇ ಸುರೇಶ್ ಅವರು ಮಾಸ್ಟರ್ ಆಗಿರುವಂಥ ಸುರೇಶ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಸೇರಿರುವಂಥ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮನೋಜ್ ಅವರು ಮಾಸ್ಟರ್, ಸುರೇಶ್ ಅವರು ಕ್ಯಾಪ್ಟನ್ ಅವರಾಗಿದ್ದಾರೆ. ಅವರನ್ನು ನಾನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜಯವಂತ ಅವರು ಇದ್ದಾರೆ, ವಿಪತ್ತು ನಿರ್ವಹಣಾ ಯೋಜನಾಧಿಕಾರಿ. ಜನಜಾಗೃತಿ ವೇದಿಕೆ ಇನ್ನೊಬ್ಬರು ಯೋಜನಾಧಿಕಾರಿ ಗಣೇಶಾಚಾರ್ಯ ಅವರಿದ್ದಾರೆ. ಅವರನ್ನು ನಾನು ಸೇರಿರುವಂಥ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. NDRF ತಂಡದ ಎಲ್ಲ ಸದಸ್ಯರಿದ್ದಾರೆ. ಅವರನ್ನು ನಾನು ವಿಶೇಷವಾಗಿ ಗುರುತಿಸಿಕೊಂಡು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸುದ್ದಿ ಮಾಧ್ಯಮದ ಪತ್ರಕರ್ತರು, ಉದಯವಾಣಿ ಪತ್ರಿಕೆಯ ಪತ್ರಕರ್ತರು, ಸುದ್ದಿ ಮಾಧ್ಯಮದ ವರದಿಗಾರರಾಗಿ ಯತೀಶ್ ಅವರು, ಕಿರಣ್ ರವರು ಮತ್ತು ಲತೀಶ್ ಅವರು ಇದ್ದಾರೆ. ಅವರನ್ನು ವಿಶೇಷವಾಗಿ ಗುರುತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ 8 ಘಟಕದ ಸ್ವಯಂ ಸೇವಕರಿಗೆ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರನ್ನು ನಾನು ವಿಶೇಷವಾಗಿ ಸಂಸ್ಥೆಯ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಸಂಘಟಿಸಲಿಕ್ಕೆ ಸಹಕಾರ ಮಾಡಿದಂಥ ಎಲ್ಲ ನಮ್ಮ ಕಚೇರಿಯ ಮೇಲ್ವಿಚಾರಕ ವರ್ಗ, ಸಿಬ್ಬಂದಿ ವರ್ಗದವರಿಗೆ ನಾನು ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ನಾನು ಮುಗಿಸ್ತೇನೆ. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಆರಂಭಕ್ಕೆ ಆಂಜನೇಯ ರೆಡ್ಡಿ ಸರ್ ಅವರಿಂದ ಉದ್ಘಾಟನೆ. ಉದ್ಘಾಟನೆ ಮಾಡಿದಂತಹ ಆಂಜನೇಯ ರೆಡ್ಡಿ ಸರ್ ಅವರಿಗೆ ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಉದ್ಘಾಟಕರ ಮಾತು ಆಂಜನೇಯ ಸರ್ ಅವರು ವೇದಿಕೆ ಆರಂಭಿಸಲು ವಿನಂತಿ ಸರ್. ಎಲ್ಲರಿಗೂ ನಮಸ್ಕಾರ. ಸುಂದರ ಸುಮಧುರವಾದ ಅದ್ಭುತವಾದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು 2019ರಲ್ಲಿ ದಕ್ಷಿಣ ಕನ್ನಡಕ್ಕೆ ಬಂದಾಗ
ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಥರ ಇದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದೀನಿ. ಇವತ್ತು ಎಷ್ಟೋ ಕಾರ್ಯಕ್ರಮಗಳಲ್ಲಿ, ಅದು ಭಜನಾ ಕಾರ್ಯಕ್ರಮಗಳಾಗಿರ್ಬೋದು, ಎಷ್ಟೋ ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡುವಂಥ ಒಂದು ಉತ್ತಮವಾಗಿರುವಂಥ ಒಂದು ಕಾರ್ಯಕ್ರಮಗಳಿಗೆ ನನ್ನನ್ನು ಕರೆದಿದ್ದಾರೆ. ನಾವು ಹೋಗಿದ್ದೀನಿ. ಭಾಳ ಅಲ್ಲಿಂದ ನಾನೇನೋ ಮೆಸೇಜ್ ಕೊಡುವಂಥದ್ದಲ್ಲ, ಅಲ್ಲಿಗೆ ಹೋದಾಗ ನನಗೂ ನಾವು ಸಹ ಈ ಥರ ಏನಾದರೂ ಒಂದು ಸೊಸೈಟಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋಣ ಎಂಬತಕ್ಕಂಥ ಒಂದು ಮನೋಭಾವ ಬಂದಿದೆ, ಎಷ್ಟೋ ಸಲ ಬಂದಿದೆ. ಪ್ರತಿಯೊಬ್ಬರೂ ಸಹ ನಾವು ನಮ್ಮನ್ನು ತೊಡಗಿಸ್ಕೊಂಡು ನಾವು ನಮ್ಮ ಕುಟುಂಬ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳೋದ್ರ ಜೊತೆಗೆ ಇವತ್ತು ಸಮಾಜದ ಕೆಲಸವನ್ನು ಸಹ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆಂತಂದರೆ ಹನಿ ಕೊಡಿದರೆ ಹಳ್ಳ ಅಂತ. ಒಂದು ದೇಶದ ಸೇವೆಯನ್ನು ಮಾಡಬೇಕು ಅಂತಂದರೆ ಕೇವಲ ಯಾರೋ ಒಬ್ಬಿಬ್ಬರು ಮಾಡಿಬಿಟ್ರೆ ಸಾಕಾಗೋದಿಲ್ಲ, ಅಥವಾ ಬರೀ ಮಿಲಿಟ್ರಿಯವರು, ಪೊಲೀಸವರು ಅಥವಾ ಸರ್ಕಾರಿ ನೌಕರರು ಅಷ್ಟು ಮಾಡಿದ್ರೆ ಸಾಕಾಗೋದಿಲ್ಲ. ನೀವೆಲ್ಲರೂ ಇವತ್ತೇನು ಕೈ ಜೋಡಿಸಿದ್ದೀರಲ್ಲ, ಆ ಕೈ ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಬಾರ್ದು. ಆ ಸೇವೆ ಅಂತಕ್ಕಂಥದ್ದು ನಿರಂತರವಾಗಿ ಮುಂದುವರೆದಾಗ ಖಂಡಿತವಾಗ್ಲೂ ನಮ್ಮ ದೇಶ ಮುಂದೆ ಬರ್ತದೆ. ನಾವು ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ಸಲ ಆ ಧರ್ಮಸ್ಥಳಕ್ಕೆ ಹೋದಾಗಲೂ ಅಷ್ಟೇ ಅವ್ರು ಕೊಡುವಂಥ ಒಂದು ಮಾರ್ಗದರ್ಶನ ಆಗಿರ್ಬೋದು, ಅವರು ಹೇಳುವಂಥ ಒಂದು ಪ್ರೀತಿಯ ಮಾತುಗಳು, ಇವನ್ನೆಲ್ಲವನ್ನು ಕೇಳಿದಾಗ ಖಂಡಿತವಾಗ್ಲೂ ನಾವೆಲ್ಲ ಸಹ ಪುಣ್ಯವಂತರು. ಅವರ ಒಂದು ಅಂದರೆ ಅವರಿರುವಂಥ ಒಂದು ಕಾಲಘಟ್ಟದಲ್ಲೇ ನಾವೆಲ್ಲರೂ ಸಹ ಇದ್ದೀವಿ, ಅವ್ರನ್ನ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಒಂದಷ್ಟು ವರ್ಷಗಳಾದಮೇಲೆ ನಾವು ಅವ್ರ ಜೊತೆ ನಾವು ಇದ್ದೀವಿ, ಅವರ ಒಂದು ಕಾರ್ಯಕ್ರಮದಲ್ಲಿ ನಾವು ಸಹ ಭಾಗವಹಿಸಿದ್ದೀವಿ ಅಂತಂದರೆ ಒಂದು ಹೆಮ್ಮೆ ಆಗ್ಬೋದು. ನೀವೆಲ್ಲ ಸಹ ಅಷ್ಟು ಚೆನ್ನಾಗಿರುವಂಥ ಒಂದು ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ. ಹಾಗೆ ಬಂದ ತಕ್ಷಣ ಒಂದು ಪ್ರೀತಿಯಿಂದ ಗೌರವದಿಂದ ಕರೆದಾಗ ಇವ್ರದ್ದೊಂದು ಹೂಗುಚ್ಚು ಬಹಳ ಚೆನ್ನಾಗಿರ್ತದೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದನ್ನು ನೋಡಿದಾಗಲೇ ಬಹಳ ಖುಷಿಯಾಗುತ್ತೆ. ಅಂತಂದರೆ ನಾವೆಲ್ಲ ನೋಡಿ ಆ ಎಲೆ ಮತ್ತು ಹೂವು ಅದನ್ನೆಲ್ಲ ಸೇರಿ ಒಂದು ದಾರ, ಈ ಮೂರು ಸೇರಿದಾಗ ಒಂದು ಸುಂದರವಾಗಿರುವಂಥ ಒಂದು ಹೂಗುಚ್ಚಾಯಿತು. ಅದೇ ಇಲ್ಲೂ ಅಷ್ಟೇ ನಮ್ಮ ದೇಶಕ್ಕೆ ಒಂದು ಸರ್ವಿಸ್ ಮಾಡಬೇಕು ಅಂತಂದರೆ ನಮ್ಮ ದೇಹ, ನಮ್ಮ ಮನಸ್ಸು, ನಮಗೆ ಚೆನ್ನಾಗಿರುವಂಥ ಒಂದು ಮಾರ್ಗದರ್ಶನ, ಇದನ್ನೆಲ್ಲವನ್ನೂ ನಾವು ಇಟ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಜೀವನ, ನಮ್ಮ ದೇಶ ಕೂಡ ಆ ಒಂದು ಹೂಗುಚ್ಚು ಥರ ಇರ್ತದೆ. ಯಾವಾಗಲೂ ಸಹ ಹೂಗುಚ್ಚು ಥರ ಇರಬೇಕು. ನಾವೆಲ್ಲ ಸಹ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾ, ಇವತ್ತು ಪೊಲೀಸ್ ಇಲಾಖೆಗೆ ಅವರು ನೆನ್ನೆ ಬಂದುಬಿಟ್ಟು ಫೋನ್ ಮಾಡಿ ಬಂದಾಗ ಆ ಯೋಜನೆಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ನಿಜವಾಗ್ಲೂ ಒಂದು ಮಿನಿ ಸರ್ಕಾರ ಯಾವುದಾದ್ರೂ ಬರುತ್ತಲ್ಲ, ಯಾವುದಾದ್ರೂ ಒಂದು ಜಿಲ್ಲಾ ಪಂಚಾಯತಿನೋ ಆ ಮಟ್ಟದಲ್ಲಿ, ಅಂದರೆ ಎಲ್ಲರಿಗೂ ಸಹಾಯ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು, ರೈತರಿಗೆ ಹೆಲ್ಪ್ ಮಾಡುವಂಥದ್ದು, ಅಥವಾ ಕಷ್ಟದಲ್ಲಿರುವಂಥವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಅದನ್ನೆಲ್ಲ ಕೇಳಿ ಎಲ್ಲ ಶಾಲೆಗಳಿಗೆ ಹೆಲ್ಪ್ ಮಾಡುವಂಥದ್ದು. ಮತ್ತು ಹೇಳಿದ್ರು ತುಂಬ ತೀರ ಬಡತನದಲ್ಲಿರುವಂಥ ಒಂದು ಕುಟುಂಬಕ್ಕೆ ಏನೂ ಇಲ್ಲದೇ ಇರ್ತಕ್ಕಂಥವ್ರಿಗೆ ಒಂದು ಮನೆಯನ್ನು ಕಟ್ಸ್ಕೊಡ್ತಾ ಇದ್ದೀವಿ ಅಂತ. ಇದನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಅಥವಾ ಸಮಾಜ ಸೇವೆಯನ್ನು ನಾವು ಜೀವನದಲ್ಲಿ ಏನು ಅಳವಡಿಸ್ಕೊತೀವೋ ಅದಕ್ಕೆ ನಾವೆಲ್ಲೂ ಸಹ ದೂರ ಏನು ಹೋಗಬೇಕಾಗಿಲ್ಲ. ನಾವು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಮಗೆ ವಿಶೇಷವಾಗಿರುವಂಥ ಒಂದು ಸಾಕ್ಷಿ. ಅದನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ನಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗಿದೆ. ಇವತ್ತು ನಮ್ಮ ದೇಶ, ನಾವೆಲ್ಲರೂ ಸಹ ಒಂದು ಅತ್ಯುತ್ತಮವಾದ ಒಂದು ದೇಶದಲ್ಲಿ ಹುಟ್ಟಿದ್ದೀವಿ. 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ದೇಶ ಇವತ್ತು ಹಲವಾರು ಧರ್ಮಗಳು, ಹಲವಾರು ಭಾಷೆ ಮಾತಾಡೋರು, ಉಡುಗೆ ತೊಡುಗೆ ಇದನ್ನೆಲ್ಲವೂ ಸಹ ಭಿನ್ನ ಆಗಿದ್ದರೂ ಇವತ್ತು ಪ್ರಪಂಚದಲ್ಲೇ ತನ್ನದೇ ಆಗಿರುವಂಥ ವೈವಿಧ್ಯತೆಯಿಂದ ಇವತ್ತು ದೇಶ ಮುನ್ನಡೀತಾ ಇದೆ. ಆ ದೇಶದ ಪ್ರಜೆಗಳಾಗಿ ಇವತ್ತು ನಾವು ಅತ್ಯಂತ ಹೆಮ್ಮೆ ಪಡಬೇಕಾಗತ್ತೆ. ನಾನು ಯಾವತ್ತೂ ಹೇಳೋದುಂಟು, ಅನೇಕ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ. ಯಾಕೆ ಇಡೀ ವಿಶ್ವದಲ್ಲೇ ಒಂದು ಅತ್ಯುತ್ತಮವಾಗಿರುವಂಥ ಒಂದು ಬಹುಮಾನ ಯಾವುದು ಅಂತಂದರೆ ನೊಬೆಲ್ ಬಹುಮಾನ. ಆ ನೊಬೆಲ್ ಬಹುಮಾನಕ್ಕೂ ಮೀರಿ ಯಾವುದು ಬಹುಮಾನ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಕೆಲವೇ ವರ್ಷಗಳಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೇ ಥರ ಕೆಲಸ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಖ್ಯಾತಿಯನ್ನು ಪಡೆದಿರುವಂಥ ನೊಬೆಲ್ ಬಹುಮಾನ ಪಡೆಯೋದ್ರಲ್ಲಿ ಸಂದೇಹನೇ ಇಲ್ಲ. ಅರ್ಜೆಂಟಾಗಿ ಬಂದೇ ಬರ್ತಾರೆ. ಯಾಕೆ ಪ್ರತಿ ರಂಗದಲ್ಲಿ ಕೆಲಸ ಮಾಡ್ತಾಯಿದ್ರೆ ಇಡೀ ಕರ್ನಾಟಕ ಮತ್ತು ಬೇರೆ ಬೇರೆ ಸ್ಟೇಟಲ್ಲಿರೋದು ನನಗೆ ಗೊತ್ತಿಲ್ಲ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆ, ಆಂಧ್ರಾಗೆ ಬಾರ್ಡ್ರ್ ಹೊಂದ್ಕೊಂಡಿರುವಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಲ್ಲಿ ಸಹ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಕೆಲಸ ಮಾಡ್ತಾಯಿದೆ. ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆಗಿರುವಂಥ ಒಂದು ಪ್ರಗತಿ ಸಾಧಿಸಿದೆ. ಇವತ್ತು ಅನೇಕ ಜನ ರೈತರಿಗೆ ಎಷ್ಟೋ ರೀತಿಯಲ್ಲಿ ಇವತ್ತು ಹೆಲ್ಪ್ ಆಗ್ತಾಯಿದೆ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಾಯಿದೆ, ಬಡ ರೋಗಿಗಳಿಗೆ ಹೆಲ್ಪ್ ಆಗ್ತಾಯಿದೆ. ಎಲ್ಲರಿಗೂ ಇವತ್ತು ಅತ್ಯಂತ ದಕ್ಷವಾದ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಸೇವೆಯಿಂದ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಕೆಲಸ. ಹಾಗಾಗಿ ಆ ಸೇವೆ ಇನ್ನಷ್ಟು ಹಾಗೆ ಸಹ ಮುಂದುವರಿಯಬೇಕು ಅಂತೇಳ್ಬಿಟ್ಟು ಹೇಳ್ತಾ, ಮತ್ತು ಅನೇಕ ರೀತಿಯಾಗಿರುವಂಥ ಧಾರ್ಮಿಕ ಕಾರ್ಯಕ್ರಮಗಳು, ಆಮೇಲೆ ಎಷ್ಟೋ ಸ್ಕೂಲ್ಸ್ ಎಲ್ಲ ನಡೀತಾ ಇದೆ. ಆಮೇಲೆ ಆ ಒಂದು ಟೀಮ್ ಏನಿದೆಯಲ್ಲ, ಆ ಸ್ಕೂಲ್ಸಲ್ಲಿ ಓದಿರುವಂಥ ಮಕ್ಕಳು, ಕಾಲೇಜಲ್ಲಿ ಓದಿರುವಂಥ ಮಕ್ಕಳು ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಟಗಾರರಾಗಿ ಇವತ್ತು ಅನೇಕ ರೀತಿಯಾಗಿರುವಂಥ IPLs ಇದರಲ್ಲಿ ಕೂಡ ಇವರು ತಮ್ಮದೇ ಆಗಿರುವಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಇವತ್ತು ಒಂದು ರಂಗದಲ್ಲಲ್ಲ, ಈಗ ಕೆಲವರು ಒಂದು ರಂಗದಲ್ಲಿ ಕೆಲಸ ಮಾಡೋದೇ ಭಾಳ ಕಷ್ಟ. ಈಗ ಪೊಲೀಸ್ ಇಲಾಖೆಯಲ್ಲಿ ಒಬ್ಬರು ನಾವು ಒಂದು ಕೆಲಸ ಮಾಡಬೇಕಂದ್ರೆ ಭಾಳ ಕಷ್ಟ. ಇವು ಎಷ್ಟು ರಂಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ.
ಅವ್ರು ನಮಗೆ ಆದರ್ಶ ಆಗಬೇಕಲ್ಲ. ಹಾಗಾಗಿ ನಾವು ಅವ್ರನ್ನ ಆದರ್ಶವನ್ನಾಗಿ ಮಾಡ್ಕೊಳ್ಳೋಣ. ಅದನ್ನು ಖಂಡಿತವಾಗ್ಲೂ ಇವತ್ತು ಅವರು ಸ್ವಾರ್ಥಕ್ಕಾಗಿ ಅವ್ರಿಗೇನು ಬೇಕಾಗಿಲ್ಲ. ಇವತ್ತು ಸಮಾಜವನ್ನು ಉದ್ಧಾರ ಮಾಡುವಂಥದ್ದು, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವಂಥದ್ದು ಅವ್ರದ್ದೊಂದು ಗುರಿ ಇದೆ. ಆ ಗುರಿಗೋಸ್ಕರ ನಾವೆಲ್ಲರೂ ಸಹ ಕೆಲಸ ಮಾಡೋದು. ಒಂದು ಇದೆಲ್ಲ ನೋಡ್ತಾಯಿದ್ರು, ಮೂವಿ ಥರ ನೋಡ್ತಾ, ಸ್ಮಾಲ್ ಮೂವಿ ಥರ ಎಷ್ಟು ಅದ್ಭುತ ಇತ್ತು. ಎಂಥ ಸಂಕಷ್ಟದ ಸಮಯದಲ್ಲೂ ಸಹ ನಾವು ರಕ್ಷಣೆಗಿದ್ದೀವಿ ಅಂತೇಳ್ಬಿಟ್ಟು ಹೇಳಿ ಅನೇಕ ರೀತಿಯಾಗಿರುವಂಥ ಒಂದು ಪರಿಕರಗಳನ್ನು ಯೂಸ್ ಮಾಡ್ಕೊಂಡು ನೀವೆಲ್ಲ ರಕ್ಷಣೆ ಮಾಡ್ತೀರಲ್ಲ. ಯಾವುದೇ ಅತಿ ಕಡಿಮೆ ಪ್ರತಿಫಲ ಅಪೇಕ್ಷೆ ಅಥವಾ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಪ್ರತಿಫಲ ತಗೋಬೋದು, ಆದರೆ ತಮ್ಮ ಜೀವದ ಹಂಗನ್ನೇ ತೊರೆದು ಇವತ್ತು ನೀವು ಮಾಡ್ತಾ ಇರುವಂಥ ಒಂದು ಕೆಲಸ ಅದ್ಭುತ. ನಿಮ್ಮ ಕೆಲಸಕ್ಕೆ ನಾನು ಸೆಲ್ಯೂಟ್. ಹಾಗೆ ಒಂದು ನಾನು ಕರೆದು ಮಾತಾಡೋದಕ್ಕೆ ಒಂದು ಸುಂದರವಾಗಿರುವಂಥ ಒಂದು ಅವಕಾಶ ಮಾಡಿಕೊಟ್ರಿ. ಯಾಕೆ ಅಂತಂದರೆ ಈಗ ಒಳ್ಳೆ ಸೇರಿದ್ರೆ ಒಂದು ಹೂವಿನಾರ ಆದಂಗೆ. ಈಗ ಕರ್ಣ ಇದ್ದರು ಮಹಾಭಾರತದಲ್ಲಿ. ಕರ್ಣ ಆತನ ಎಷ್ಟು ಒಳ್ಳೆಯವನಾಗಿದ್ರೂ, ಆತ ಎಷ್ಟು ಶಕ್ತಿಶಾಲಿಯಾಗಿದ್ರೂ ಆತನ ಸೇರಿದ್ದ ಸಂಘ ಸರಿಯಿಲ್ದಿರೋದಕ್ಕೋಸ್ಕರ ಯುದ್ಧದಲ್ಲಿ ಸೋಲ್ಬೇಕಾಯ್ತು. ಎಂಥ ನಮಗೆ ಶಕ್ತಿ ಪರಾಕ್ರಮ ಇದ್ರೂ ಸಹ ನಮ್ಮಲ್ಲಿ ನಾವು ಸತ್ಯದಕ್ಕೋಸ್ಕರ ನಿಂತಿಲ್ಲ, ಸತ್ಯಕ್ಕೋಸ್ಕರ ನಾವು ನಿಂತಿಲ್ಲ, ಒಳ್ಳೆಯದಕ್ಕೋಸ್ಕರ ನಾವು ನಿಂತಿಲ್ಲ ಅಂತಂದರೆ ನಾವು ಖಂಡಿತವಾಗ್ಲೂ ಫೇಲ್ಯೂರ್ ಆಗ್ತೀವಿ ಅನ್ನೋದಕ್ಕೆ ಕರ್ಣನೇ ಸಾಕ್ಷಿ. ಆದರೆ ಪಾಂಡವರು 5 ಜನ ಇದ್ದಿದ್ದು, ಇವರು ಲಕ್ಷಾಂತರ ಜನ ಇದ್ದರು, ಸಾವಿರಾರು ಜನ ಇದ್ದರು. ಆದರೆ ಗೆದ್ದಿದ್ದು ಕೊನೆಗೆ ಸತ್ಯ. ಹಾಗಾಗಿ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ನೀವೆಲ್ಲರೂ ಸಹ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ನಿಮ್ಮ ಯೂನಿಫಾರ್ಮ್ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ನಿಮಗೆ ಖಂಡಿತವಾಗಲೂ ನಿಮಗೆ ಜಯ ಅಥವಾ ನಿಮಗೆ ಮುಂದೆ ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮಗಾಗಿರ್ಬೋದು, ಆರೋಗ್ಯ ಅಂತಸ್ತು ಎಲ್ಲವೂ ಸಹ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ, ನನಗೆ ತುರ್ತಾಗಿ ಅರ್ಜೆಂಟಾಗಿ ಬೇರೆ ಎಲ್ಲೋ ಹೋಗಬೇಕಾಗಿದೆ, ಅರ್ಜೆಂಟಾಗಿ ಕಾಲ್ಸ್ ಬರ್ತಾಯಿದೆ. ಹಾಗಾಗಿ ನಿಮ್ಮೆಲ್ರಿಗೂ ಸಹ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ನನ್ನ ಒಂದು 2 ಮಾತು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಅಭಿನಂದನೆ ಸರ್. ಕಾರ್ಯಕ್ರಮದ ಮುಂದಕ್ಕೆ ಸರ್ ಅವರಿಗೆ ಗೌರವ. ಕಾರ್ಯಕ್ರಮದ ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ದೇಶಕರಾದ ಬಾಬುನಾಯ್ಕ ಅವರಿಂದ ಈ ಕಾರ್ಯಕ್ರಮದ ಬಗ್ಗೆ ಶುಭ ಹಾರೈಕೆ ಸರ್. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಆರಾಧ್ಯ ಮಂಜುನಾಥ ಸ್ವಾಮಿಯನ್ನು ಮನಸಾರ ಸ್ಮರಿಸುತ್ತಾ, ಸ್ಥಳ ಸಾನ್ನಿಧ್ಯ ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿಯನ್ನು, ಬಣ್ಣಾಡು ಉಳ್ಳಾತಿ ಮಾತೆಯನ್ನು ಕೂಡ ಮನಸಾರ ಸ್ಮರಿಸುತ್ತಾ, ಇವತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಯ ಪುತ್ತೂರು ತಾಲೂಕಿನ ಶೌರ್ಯ ಘಟಕದ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಅರ್ಧ ದಿನದ ತರಬೇತಿ ಕಾರ್ಯಾಗಾರವನ್ನು, ಅದು ಕೂಡ NDRF ತರಬೇತಿ ಸಂಸ್ಥೆಯ ಆ ತರಬೇತಿದಾರರು ಬಂದಿರೋಣ ಇವತ್ತು ತರಬೇತಿಯನ್ನು ಕೊಡಲಿಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ವೇದಿಕೆಯಲ್ಲಿದ್ದಂಥ ಗಣ್ಯರೆಲ್ಲ ಸೇರಿ ಅವರ ದಿವ್ಯ ಹಸ್ತದಿಂದ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡೋದರ ಮುಖೇನ ಇದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿವೆ. ತಿಳಿದವರೊಂದು ಮಾತನ್ನು ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಯೋಜನೆ ಮಾಡದ ಕೆಲಸ ಇಲ್ಲ ಅಂತ. ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವಲ್ಲಿವರೆಗೆ ಏನೆಲ್ಲ ಸಮಸ್ಯೆಗಳು ಬರ್ತದೋ, ಏನೆಲ್ಲ ಕಷ್ಟಗಳು ಬರ್ತದೋ, ಎಲ್ಲ ವಿಚಾರವಾಗಿ ನಂಡ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದೊಂದು ಕಾರ್ಯಕ್ರಮವನ್ನು ಯೋಜನೆ ಹುಟ್ಟು ಹಾಕಿದೆ. ಇವತ್ತು ಹೇಳ್ತಾ ಹೋದರೆ ನನ್ನ ಒಂದು ದಿವಸ ಕೂಡ ಸಾಲದು. ನಮಗೆ ಶುಭಾಶಯ ಹೇಳಿ ಅಂತ ಹೇಳಿದರು ಸರ್. ಇವತ್ತು ಶೌರ್ಯ ಟೀಮು, ನೀವೊಂದು ಅದರಲ್ಲಿ ಸ್ಲೈಡ್ಸನ್ನು ನೋಡಿರ್ಬೋದು, ಶೌರ್ಯದ ಆಪತ್ ಬಾಂಧವರ ಅಂತ. ತಾವೆಲ್ಲರೂ ಕೂಡ ಆಪತ್ ಬಾಂಧವರು, ಆಪತ್ತಿಗೆ ಬಂದವರು, ಆಪತ್ತಿಗೆ ನಮ್ಮ ಕಷ್ಟಕಾಲದಲ್ಲಿ ನಂಡ ಬಂದವರು ಯಾರಿದ್ದಾರೆ ಅವರೇ ಆಪತ್ ಬಾಂಧವರು. ಆತ್ಮೀಯರೇ, ನಮಗೆ ನಾವೆಲ್ಲರೂ ಕೂಡ ದೈವ ಭಕ್ತರು, ದೇವರ ಭಕ್ತಿ ಎಲ್ಲ ಮಾಡ್ತೇವೆ. ಆದರೆ ಎಷ್ಟೇ ಭಕ್ತಿ ಮಾಡಿದರೂ ಕೂಡ, ಏನೇ ಭಜನೆ ಮಾಡಿದರೂ ಕೂಡ ಆದರೆ ದೇವರು ಪ್ರತ್ಯಕ್ಷ ಆಗಲ್ಲ. ದೇವರು ನಮಗೆ ವರ ಕೂಡ ಕೊಡಲ್ಲ, ಶಾಪ ಕೂಡ ಕೊಡಲ್ಲ, ಆದರೆ ಅವಕಾಶವನ್ನು ಕೊಡ್ತಾರೆ. ಇವತ್ತು ನಮ್ಮ ಪುತ್ತೂರು ತಾಲೂಕಲ್ಲಿ ಕೇವಲ ಇಷ್ಟು ಮಾತ್ರ ಮಂದಿ ಅಲ್ಲ, ಎಷ್ಟೋ ಲಕ್ಷ ಮಂದಿ ಇದ್ದಾರೆ. ಆ ಲಕ್ಷ ಮಂದಿಯಲ್ಲಿ ನಮಗೆ ನೋಡ ಆ ಅವಕಾಶವನ್ನು ಆ ಸ್ವಾಮಿಯನ್ನು ನಮಗೆ ಕೊಟ್ಟಿದ್ದಾರೆ. ಇವತ್ತು ಸಮಾಜದಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ. ಸರ್ ಮಾತಾಡುವಾಗ ನಾನು ವಿಟ್ಲದಲ್ಲಿದ್ದೆ. ನಮಗೆ ಮಿಲಿಟ್ರಿಯಲ್ಲಿ ನಂಡ ವ್ಯಕ್ತಿಗಳನ್ನು ಗುಂಡಿಟ್ಟು ಕೊಲ್ಲಿಕ್ಕೆ ನಮಗೆ ಮೇಲಿನ ಅಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ, ಎನ್ಕೌಂಟರ್.
ಆ ಪಾಪ ಏನುಂಟ ಕೊಲ್ಲುವಂಥದ್ದು ಪಾಪ, ಅದಕ್ಕೆ ಪರಿಹಾರವಾಗಿ ಏನುಂಡ ನಮಗೆ ಇದರಲ್ಲಿ ಏನುಂಡ ಜನಸೇವೆ ಮಾಡಲಿಕ್ಕೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರೆ, ಜನಸೇವೆ ಮಾಡಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗೆ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ, ಎಲ್ಲಿ ಕೂಡ ದರ್ಶನ ಮಾಡಬೇಡಿ. ನನಗೆ ನಿಮ್ಮ ವರದಿಗಳು ಬರ್ತದೆ, ನನ್ನನ್ನು ಕೆಲವರು ಫಸ್ಟ್ ಟೈಮ್ ನೋಡಿರ್ಬೋದು, ನಿಮ್ಮ ವರದಿಗಳು ಬರ್ತದೆ ನನಗೆ. ಆ ವರದಿಗಳಲ್ಲಿ ನಿಮ್ಮ ಘಟಕದಲ್ಲಿ 20 ಮಂದಿ ಇದ್ದರೆ ಆ ಚಟುವಟಿಕೆಯಲ್ಲಿ ಭಾಗವಹಿಸಿದ ನನಗೆ ಕೇವಲ 10, 11, 8, 7 ಯಾಕೆಷ್ಟು ಬರುತ್ತೆ? ಹಾಗಾದರೆ ಈ ಒಳ್ಳೆಯ ವ್ಯವಸ್ಥೆ ಸರ್ ಈಗ ಮಾತಾಡಿದರು ಆ ಇನ್ಸ್ಪೆಕ್ಟರ್, ಇಷ್ಟು ಒಳ್ಳೆಯ ವ್ಯವಸ್ಥೆ ಮುಂದುವರಿಬೇಕಾದರೆ ಇದಕ್ಕೆ ಹಾಜರಾತಿ ಏನುಂಡ ಇದು ಪ್ರಾಮುಖ್ಯ, ಬಹಳ ಪ್ರಾಮುಖ್ಯ. ಹಾಜರಾತಿ ಇಲ್ಲದಿದ್ದರೆ ಇದು ಮುಂದುವರಿಯುವುದಿಲ್ಲ. ನಮ್ಮಲ್ಲಿ ಎಷ್ಟಿದೆ ಸ್ಟ್ರೆಂತ್ ಇಲ್ಲಿ? ಇವತ್ತು ಎಷ್ಟು? 122 ಬಂದಿಲ್ಲ. 122 ಮಂದಿ ಬರುವಲ್ಲಿ ಕೇವಲ 22 ಮಂದಿ ಮಾತ್ರ ಬಂದಿದ್ದಾರೆ ಅಂತಾದರೆ ಈ ವ್ಯವಸ್ಥೆ ಮುಂದುವರಿಬೋದಾ? ಎಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಯಾಕಂದರೆ ಹಾಜರಾತಿ ಬಹಳ ಪ್ರಾಮುಖ್ಯ. ಪ್ರೀತಿಯ ಬಂಧುಗಳೇ, ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಘಟಕದ ತಿಂಗಳಿಗೆ ಒಂದು ಸಲ ಮೀಟಿಂಗ್ ಏನಾಗ್ತದ, ಏನು ಸೇವೆ ನಾವು ಕೊಡ್ತೇವೆ, ಸಾಮಾಜಿಕ ಸೇವೆ ಏನು ಕೊಡ್ತೇವಾ, ಅದರಲ್ಲಿ 100% ಹಾಜರಾತಿ ಇರುವಾಗೇನು ಮಾಡಬೇಕು. ಇದು ನಿಮ್ಮ ಜವಾಬ್ದಾರಿ. ಇವತ್ತಿನ ಫಸ್ಟ್ ಮೀಟಿಂಗ್ 2025-26ನೇ ಸಾಲಿನಲ್ಲಿ ಮಾಡಿದಂಥ ಫಸ್ಟ್ ಮೀಟಿಂಗ್ ಇದು. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಘಟಕವನ್ನು ಮತ್ತೊಬ್ಬರು ಹೇಳಬಾರ್ದು, ಕೇಳಬಾರ್ದು. ಆ ರೀತಿಯನ್ನು ನಮ್ಮ ಘಟಕವನ್ನು ನಿರ್ವಹಣೆ ಮಾಡಬೇಕು. ನಾನು ಎಷ್ಟೋ ಘಟಕಗಳ ಬಗ್ಗೆ ನನಗೆ ಇಲ್ಲಿ ಅದು ಐಡಿಯಾ ಇಲ್ಲ. ನಮ್ಮ ಶಿರ್ಸಿಯಲ್ಲಿ ಕೂಡ ಒಂದಷ್ಟು ಘಟಕಗಳಿತ್ತು, 6 ತಾಲೂಕುಗಳಿತ್ತು. 6ರಲ್ಲಿ 3 ತಾಲೂಕುಗಳಲ್ಲಿ ನಮ್ಮನ್ನ ಶೌರ್ಯ ಘಟಕ ಇದ್ದದ್ದು ಫಸ್ಟ್ ಕ್ಲಾಸ್ ಇತ್ತು. ಅವರಿಗೆ ನಮ್ಮ ಪಟಗಾರರಿಗೆ ಗೊತ್ತುಂಟು, ಆತ್ಮೀಯರೇ, ಇದರಲ್ಲಿ ಮುಖ್ಯವಾಗಿ ಶಿಸ್ತು ಇರಬೇಕು, ಸಮಯ ಪ್ರಜ್ಞೆ ಇರಬೇಕು. ಶಿಸ್ತು ಮತ್ತು ಸಮಯ ಪ್ರಜ್ಞೆ, ಅದರ ಒಟ್ಟಿಗೆ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು. ಯಾವುದೇ ದುಶ್ಚಟ ದುರಾಭ್ಯಾಸಗಳು ನಮ್ಮಲ್ಲಿ ಬರಬಾರ್ದು. ಆ ರೀತಿ ನೀವು ಪ್ರತಿಜ್ಞೆಯನ್ನು ಮಾಡಿ ಇದಕ್ಕೆ ಬರಬೇಕು. ನಮ್ಮಲ್ಲಿ ನಾವು ಒಂದಷ್ಟು ಸೇವೆಯನ್ನು ತುರ್ತು ಘಟನೆ ಆದಾಗ ಆವಾಗ ಅಲ್ಲಿ ಹೋಗಿ ನಾವು ಅದಕ್ಕೆ ಪರಿಹಾರವನ್ನು ಕೊಡುವಂಥದ್ದು, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಬೆಂಕಿ ಬಿದ್ದಿದೆ, ಹೋಗಿ ಒಮ್ಮೆಲೆ ಅದಕ್ಕೆ ಹಾರುವಂಥದ್ದಲ್ಲ. ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ನಾವು ಮಾಡಿಕೊಂಡ್ರೆ ನಾವು ಹೋದಾಗ ಮಾತ್ರ ಆಗ್ತದೆ. ಏಕಾಏಕಿ ಹೋಗಿ ನುಗ್ಗುವಂಥದ್ದಲ್ಲ, ಆಲೋಚನೆ ಮಾಡಿಕೊಂಡು ಅದು ಇವರಲ್ಲಿ ಕಲಿಯಬೇಕು, ಆ ಸರಲ್ಲಿ ಅವರ ಟೀಮನ್ನು ಕಲಿಯಬೇಕು. ಹಾಗೆ ಎಲ್ಲ ಪ್ಲ್ಯಾನಿಂಗನ್ನು ಮಾಡಿಕೊಂಡ್ರೆ ನೀವು ಅದನ್ನು ಮುಂದುವರಿಯಬೇಕು ಮತ್ತು ಅದನ್ನು ಪೂರ್ತಿಗೊಳಿಸಬೇಕು. ಯಾವುದೇ ಕಾರಣಕ್ಕೂ ದುಶ್ಚಟ ದುರಾಭ್ಯಾಸ ನಮ್ಮಲ್ಲಿ ಇರಬಾರದು. ನಮ್ಮಲ್ಲಿ ದುಶ್ಚಟ ದುರಾಭ್ಯಾಸ ಉಂಟಂತಾದರೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಅಂಥವರು ಇದರಿಂದ ಹೊರಗೆ ಹೋಗುವುದು ಒಳ್ಳೆಯದು. ನಾಳೆ ಒಬ್ಬ ವ್ಯಕ್ತಿಯನ್ನು ಏನಾದರೂ ತಪ್ಪುಗಳನ್ನು ಮಾಡಿದರೆ ಅದರಿಂದ ಆಗುವಂಥ ಅನಾಹುತ ಇಡೀ ಟೀಮಿಗೆ, ಇಡೀ ಯೋಜನೆಗೆ ಕೆಟ್ಟ ಹೆಸರು ಬರ್ತದೆ. ಒಂದು ಕಡೆಯಲ್ಲಿ ಆಗಿದೆ ಹಾಗೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ದುಶ್ಚಟ ದುರಾಭ್ಯಾಸಗಳಿಂದ ಆಸ್ಪದ ಕೊಡಬೇಡಿ. ನಮ್ಮ ಮುಖ್ಯ ಉದ್ದೇಶ ಜನಜಾಗೃತಿ ಆಗಬೇಕು, ಜನರು ಜಾಗೃತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಜನಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಿದ್ದೇವೆ. ನಮ್ಮ ವೇದಿಕೆಯಲ್ಲಿದ್ದಂಥ ಗಣ್ಯರು ರಾತ್ರಿ ಹಗಲು ಈ ಜನಜಾಗೃತಿ ಕಾರ್ಯಕ್ರಮಕ್ಕೆ ಮಧ್ಯಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಂತ ಹೇಳಿ ಅವರು ಪ್ರಯತ್ನ ಪಡ್ತಿದ್ದಾರೆ. ನಾವು ನೀವೆಲ್ಲರೂ ಕೂಡ ನಮ್ಮಲ್ಲಿ ಆಗುವಂಥ ಅನಾಹುತಗಳು ಏನೋ ಅಚಾನಕ್ಕಾಗಿ ಆಗುವಂಥ ಈ ಆಕ್ಸಿಡೆಂಟ್ಗಳು ಅದಕ್ಕೆ ಪೂರಕವಾಗಿ ನಾವು ಅವರಿಗೆ ಸಹಕಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಒಂದು ವ್ಯವಸ್ಥೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಮುಂದಿನ ಹಂತದಲ್ಲಿ ಸಮಸ್ಯೆ ಬರುವುದು ಬೇಡ. ಬಂದಾಗ ಅವರಿಗೆ ಆ ಘಟನೆ ಬೇಲಿ ನಡೆದಿದೆಯಾ ಅಲ್ಲಿಗೆ ಹೋಗಿ ಅವರಿಗೆ ಬೇಕಾದಂಥ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಆಗಲಿ. ಇಂಥ ಅವಕಾಶ ನಮಗೆ ಸಿಕ್ಕಿದೆ ಅಲ್ವಾ, ಇದು ಆ ಸ್ವಾಮಿಯ ಮಂಜುನಾಥ ಸ್ವಾಮಿ ನಮಗೆ ಕೊಟ್ಟಂಥ ಒಂದು ಅವಕಾಶವನ್ನು ನೀವು ತಿಳ್ಕೊಂಡು ಮುಂದಿನ ಹಂತದಲ್ಲಿ ಈ ಘಟಕಗಳನ್ನು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಆಗಬೇಕು. ನಾವು ಶಿರ್ಸಿಯಲ್ಲಿರಬೇಕಾದ್ರೆ 9 ಘಟಕಗಳಿದ್ದರೆ ಯಾವ ಘಟಕ ಫಸ್ಟ್ ಅಂತ ನಾವು ಮಾಡ್ತಿದ್ದೆವು. ಅತ್ಯುತ್ತಮ ಸೇವೆಯನ್ನು ಕೊಟ್ಟಂಥ ಘಟಕ ಯಾವುದು ಅಂತ ನಾವು ಫಸ್ಟ್ ಮಾಡ್ತಿದ್ದೆವು. ಇಲ್ಲಿ ಕೂಡ ನಾವು ಮುಂದಿನ ಹಂತದಲ್ಲಿ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ಘಟಕವನ್ನು ಮೌಲ್ಯಮಾಪನ ಮಾಡಬೇಕಾದರೆ ನಮ್ಮ ಘಟಕ ಎಲ್ಲದರಲ್ಲಿ ಫಸ್ಟ್ ಬರಬೇಕು. ಕೇವಲ ನೀವು ಸೇವೆಯನ್ನು ಕೊಟ್ಟದ್ರಲ್ಲಿ ಮಾತ್ರ ಅಲ್ಲ, ಶಿಸ್ತು ಇರಬೇಕು, ಸಮಯ ಪ್ರಜ್ಞೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಮತ್ತು ಮಾತಾಡುವ ಶೈಲಿ ಕೂಡ ಇರಬೇಕು. ಒಬ್ಬ ಉತ್ತಮ ನಾಯಕನಾಗಿ ನೀವು ಬೆಳೆಯಬೇಕು. ಅದನ್ನು ನಾವು ಮೌಲ್ಯಮಾಪನ ಮಾಡ್ತೇವೆ.
ಆತ್ಮೀಯರೇ, ಮುಂದಿನ ಹಂತದಲ್ಲಿ ಒಳ್ಳೊಳ್ಳೆ ರೀತಿಯ ಕಾರ್ಯಕ್ರಮಗಳನ್ನು ಸೇವೆಯನ್ನು ಕೊಟ್ಟು ಬರುವ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ವೇದಿಕೆಯಲ್ಲಿ ಇದ್ದಂಥ ಎಲ್ಲ ಗಣ್ಯರು ಇನ್ ಟೈಮಿನಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೆ ಕೊಂಡ ಕ್ಷೇತ್ರದ ಪರವಾಗಿ ಹಾಗೂ ಜಿಲ್ಲೆಯ ಪರವಾಗಿ ನಾನು ಹಾರ್ದಿಕವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜಿಲ್ಲೆಯ ನಿರ್ದೇಶಕರಿಗೆ ಅಭಿನಂದನೆ ಸರ್. ಇವತ್ತು ವಿಶೇಷವಾದ ದಿನ ನಮ್ಮ ಪುತ್ತೂರು ಶೌರ್ಯ ಘಟಕಕ್ಕೆ. ಈ ಸಮಿತಿಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ನಮಗೆ 5 ವರ್ಷ ಆಯಿತು. ನಾವು 5 ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ 5 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ, ಶೌರ್ಯದಲ್ಲಿದ್ದ ಆ ತೃಪ್ತಿ, ಆ ಒಂದು ಹುಮ್ಮಸ್ಸು ನಿಮ್ಮ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ನಿಮಗೆಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಿತ್ರರೇ, ಕಾರ್ಯಕ್ರಮ ಇವತ್ತು ಅನಿರೀಕ್ಷಿತವಾಗಿ ನಾವು ಇಡಲಿಕ್ಕೆ ಮುಖ್ಯ ಕಾರಣ, ನಾವು ಕರ್ನಾಟಕ ರಾಜ್ಯದ ಎಲ್ಲೆಯ 91 ತಾಲೂಕಲ್ಲಿಯೂ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಸಮಿತಿ ಸಭೆ, ಈ ವರ್ಷದ ಸಮಿತಿ ಸಭೆಯ ಒಂದು ಹೈಲೈಟ್ಸ್ ಯಾವುದು ಅಂತ ಕೇಳಿದರೆ, ನಮ್ಮ ಸಮಿತಿಯಲ್ಲಿ ಈ ಹಿಂದೆ 5 ವರ್ಷದಲ್ಲಿ ಭಾರೀ ಒಂದು ಹವ್ಯಾಸಿಯಾಗಿ ನಿಜವಾದ ಸೇವೆಯಿಂದ ಕೆಲಸ ಮಾಡಿದ 10ರಿಂದ 15 ಮಂದಿಯನ್ನು ನಾವು ಸಮಿತಿಯಲ್ಲೇ ಆಯ್ಕೆ ಮಾಡಿ ಅವರ ತುರ್ತು ಸ್ಪಂದನ ಘಟಕ ಅಂತೇಳಿ ಮಾಡುವಂಥದ್ದು ಈ ಒಂದು ಸಮಿತಿಯ ಈ ವರ್ಷದ ಮುಖ್ಯ ಉದ್ದೇಶ. ಎರಡನೇದ್ದು ಘಟಕಗಳ ಗುಣಮಟ್ಟ. ಘಟಕಗಳ ಗುಣಮಟ್ಟವೇ ಶೌರ್ಯ ಸಮಿತಿಯ ಸಾಧನೆ. ಇದು ನಮ್ಮ ಈ ವರ್ಷದ ಧ್ಯೇಯ. ಘಟಕಗಳು ಗುಣಮಟ್ಟವಾಗಿ ಬೆಳೆಯಬೇಕು. ಸಂಖ್ಯೆ ಎಷ್ಟು ದೊಡ್ಡದು ಅದು ಮುಖ್ಯ ಅಲ್ಲ, ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ. ಕ್ವಾಲಿಟಿ ಇಲ್ಲದ ಊಟ, ಕ್ವಾಲಿಟಿ ಇಲ್ಲದ ಮಾತು ಎಲ್ಲವೂ ವ್ಯರ್ಥ. ಹಾಗಾಗಿ ನಿಮ್ಮ ಇವತ್ತು 120-125 ಜನ ಇದ್ದಾರಂತೇಳಿ ಏನೋ ಇದ್ದಾರೆ, ಹಾಗಂತೇಳಿ ಎಲ್ಲರೂ ಇವತ್ತು ಬರಲಿಕ್ಕೆ ಆಗದ ಪರಿಸ್ಥಿತಿಯೂ ಇರ್ಬೋದು. ಆದರೆ ನಾನು ಹೇಳುವಂಥದ್ದು ಇಷ್ಟೇ, ಸಮಿತಿ ಸಭೆ ಇರೋದು ವರ್ಷದಲ್ಲಿ ಒಮ್ಮೆ ಮಾತ್ರ. ಯಾಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ? ಇದರಲ್ಲಿ ಬೇಕು ಬದ್ಧತೆ, ಇದರಲ್ಲಿ ಬೇಕು ಕಾಳಜಿ, ಮತ್ತು ಇದರಲ್ಲಿ ಬೇಕು ವಿಷಯದ ಬಗ್ಗೆ ಜ್ಞಾನ. ಇದು 3 ಇದ್ದರೆ ಮಾತ್ರ ಶೌರ್ಯ ಸಮಿತಿಯ ಸದಸ್ಯನಾಗಲಿಕ್ಕೆ ಅರ್ಹತೆ ಬರ್ತದೆ. ಕಾಳ್ತಂತೆ ಬಿದ್ದರೆ ಅವನಿಗೆ ತಂದು ನೀರು ಒಯ್ಯೋದು ತಲೆಗೆ ಕಾಲಿಗೆಲ್ಲ, ಸತ್ತೇ ಹೋಗ್ತಾನೆ ಅವ. ಹಾವು ಕಡಿದ್ರೆ ನಮಗೆ ಅದರ ಏನು ಮಾಡಬೇಕು ಗೊತ್ತಿಲ್ಲ, ಹೃದಯಾಘಾತ ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಶೌರ್ಯದ ತಂಡ ಸದಸ್ಯರಾಗಿ ಏನು ಪ್ರಯೋಜನ? ಏನಾಗಬಾರ್ದಂಥದ್ದು, ನೀವು ಶೌರ್ಯದ ಸದಸ್ಯರಾಗಿ ಎಲ್ಲದಕ್ಕೂ ಉತ್ತರ ಕೊಡುವಂತಹ, ಎಲ್ಲವನ್ನು ಪ್ರಥಮ ಚಿಕಿತ್ಸೆ ಮಾಡುವಂಥ ಶಕ್ತಿ ಹೊಂದಿರುವ ಶೌರ್ಯ ತಂಡ ಆಗಬೇಕು ಅಂತ ಇವತ್ತು ತರಬೇತಿ ಕೊಡ್ತಾರೆ. ಆ ಶಕ್ತಿ ತುಂಬಿಸುವ ಕೆಲಸ ಶೌರ್ಯದಿಂದ ಇವತ್ತು ನಡೀತದೆ. ತುಂಬ ವಿಷಯಗಳನ್ನು ಮತ್ತೆ ನಾನು ನಿಮಗೆ ಹೇಳಲಿಕ್ಕಿದೆ. ಏನೇ ಇದ್ದರೂ ಇವತ್ತು ಶಾಂತಿಲಾಲ್ ಜಟಿಯಾ ಅಂತೇಳಿ ಏನು ಟೀಮ್ ಕಮಾಂಡರ್ ಇದ್ದಾರೆ, ಅವರ 25 ಮಂದಿ ಯೋಧರು ಇಲ್ಲಿದ್ದಾರೆ. ಎಲ್ಲ ಪರಿಕರಗಳ ಸಹಿತ ಅವರು ಪುತ್ತೂರು APMCಯಲ್ಲಿ ಹಾಲ್ಟ್ ಆಗಿದ್ದಾರೆ. ಈಗ ಒಮ್ಮಿಂದೊಮ್ಮೆಲೆ ಎಂಥದೇ ಅಪಾಯಗಳು ಬಂದರೆ ಅದನ್ನು ನಿವಾರಿಸಲಿಕ್ಕೆ ಸನ್ನದ್ಧರಾಗಿ ಬಂದಿದ್ದಾರೆ. ಅವರಲ್ಲೇ ಇರುವಂತಹ ಯೋಧರನ್ನು ವಿನಂತಿಸಿದಾಗ ಅವರು ಬಂದಿದ್ದಾರೆ. ಶಾಂತಿಲಾಲ್ ಜಟಿಯಾ ಭಾರತ ದೇಶದ ಎಲ್ಲ ಗಡಿ ಪ್ರದೇಶದಲ್ಲಿ ಸರ್ವಸಾಮಾನ್ಯ ದುಡಿದವರು, 20-25 ವರ್ಷದಿಂದ ಸೇನೆಯಲ್ಲಿ ಕೆಲಸ ಮಾಡಿದವರು. ಜಟಿಯಾ ಸಾಬ್ರವರು ಛತ್ತೀಸ್ಗಢ, ಜಾರ್ಖಂಡ್ ಮುಂತಾದ ನಕ್ಸಲೈಟ್ ಏರಿಯಾದಲ್ಲಿಯೂ ಕೆಲಸ ಮಾಡಿದವರು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರು ಶೌರ್ಯದ ಒಬ್ಬ ಮೆಂಟರ್, ಅಂದರೆ ಸಾಮಾನ್ಯ 25ರಿಂದ 30 ತಂಡಕ್ಕೆ ಅವರು ತರಬೇತಿ ಕೊಟ್ಟಿದ್ದಾರೆ. ಅದವರ ಅವರು ಅವೈಲೇಬಲ್ ಆಗಿ ಸಿಕ್ಕಿದ್ರು. ಗುಂಟೂರಿನಿಂದ ನಾವು ತರಬೇತಿ ಆಯೋಜನೆ ಮಾಡಿ ಅಲ್ಲಿ ಲೆಟ್ರ್ ಕಳಿಸಿದಾಗ ನಮ್ಮ ಪುಣ್ಯಕ್ಕೆ ಅವರನ್ನೇ ಕಳಿಸಿದರು. ಸೊ ಅವರು ನಮಗೆ ತುಂಬ ಆತ್ಮೀಯರು, ಯಾವ ಸಂದರ್ಭದಲ್ಲೂ ನಮಗೆ ಸಿಗುವ, ಈಸಿಲಿ ಅವೈಲೇಬಲ್ ಆಗುವ, ಮತ್ತು ಫ್ರೆಂಡ್ ಥರ ನಮ್ಮಲ್ಲಿ ಒಂದು ಫ್ರೆಂಡ್ಶಿಪ್ ಇದೆ. ಆ ಫ್ರೆಂಡ್ ಥರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರ ಟೀಮು ವಿನೋದ್ ಸರ್ ಆಗಿರ್ಬೋದು, ಎಲ್ಲ ಟೀಮ್ನವರು ಕೂಡ ಅಷ್ಟೇ ಪ್ರೀತಿಯಿಂದ ಭಾಗವಹಿಸ್ತಾರೆ. ಈಗ ಅವರ ಮಾತು, ಶುಭಾರೈಕೆಯ ಮಾತನ್ನು ಹಿಂದಿಯಲ್ಲಿ ಕೇಳೋಣ. ಆನಂತರ ವಿನೋದ್ ಸಾಬ್ರು ನಿಮಗೆ ಡಿಟೇಲ್ ಆದ ಮಾಹಿತಿಯನ್ನು ಮತ್ತು ತರಬೇತಿಯಲ್ಲಿ ಕೊಡ್ತಾರೆ. ಮತ್ತು ಈ ಎಲ್ಲ ಕಾರ್ಯಕ್ರಮ 5 ಗಂಟೆಗೆ ಮುಕ್ತಾಯ ಆಗಬೇಕು. ಆ ರೀತಿಯಿಂದ ನೀವೆಲ್ಲ ಸಹಕಾರ ಕೊಡಬೇಕಾಗಿ ವಿನಂತಿಸ್ತೇನೆ. सभी को नमस्कार, जय हिंद। अरे बहुत आवाज़ कम आ रही, क्या बात है भाई? खाना वाना खाया ना? ओके, मेरा नाम इंस्पेक्टर शांतिलाल है फ्रॉम NDRF, नेशनल डिजास्टर रिस्पॉन्स फोर्स, राष्ट्रीय आपदा मोचन बल। थोड़ा सा हिंदी सुनना पड़ेगा, ठीक है? सिर्फ 2 मिनट खाली। उसके बाद फिर आपका पूरा प्रोग्राम हम कन्नड़ा में चलाएंगे, ठीक है, ताकि आपको समझ में आ जाएगा अच्छे से। रिसेंटली एक डाटा इशू हुआ है, शायद आप लोगों को पता नहीं होगा। हसन डिस्ट्रिक्ट आपका नियर डिस्ट्रिक्ट है,
कल ही एक न्यूज़पेपर है जिसने दिया है, आई थिंक एशियन न्यूज़पेपर कुछ है शायद, 40 डेज़ के अंदर 25 जो है हार्ट अटैक से लोग मरा है। अब आप बताओ कि फर्स्ट एड क्यों ज़रूरी नहीं है? इसलिए फर्स्ट एड ज़रूरी है। हाउ टू मेक ए CPR, हम सिर्फ बात करते हैं लेकिन किसी को पता नहीं कि यार CPR कैसे देना है। हार्ट अटैक हो गया था, कोई नहीं जानता है बेटा, जितने लोग हैं। एक आदमी यहाँ पे अभी गिर जाएगा ना, हम सब लोग उसका हाथ और पाँव उठा के सीधा कहाँ लेके जाएंगे? हॉस्पिटल लेके जाएंगे। लेकिन उसका टाइम ही कितना, गोल्डन पीरियड 5 मिनट का टाइम होता है ओनली फॉर। अगर 5 मिनट के अंदर उसको आप हॉस्पिटल भेज देते हैं ना, या फिर आप भेजते हैं तब वो बच जाएगा, अदरवाइज नहीं तो वही मर जाएगा। इसीलिए कहा जाता है कि जो फर्स्ट एड सभी को पता होना ज़रूरी है। फर्स्ट एड इसलिए ज़रूरी है कि आप सब लोग रेस्क्यू डिवीज़न कहूँ मैं, या फिर आपकी शौर्य जो टीम है वो रेस्क्यू का काम करती है। अब रेस्क्यू के टाइम में क्या होगा, आप फ्लड रेस्क्यू करेंगे, पानी में कहीं गए आप रेस्क्यू कर रहे हैं, किसी को मान लो वाटर रेस्क्यू करना है, तो भाई जाहिर सी बात कि आपको उसके पेट से पानी निकालना पड़ेगा, हो सकता है उसको CPR देना पड़ जाए। तो इसलिए आपको CPR पता होना चाहिए। हेड जो है कुछ हिस्सा इसका, सर का हिस्सा टूट गया तो उसको स्टेबलाइज कैसे करना है, आई बोल बार आ गया, यहाँ से जो है आपका पूरा हाथ टूट चुका है, सर्वाइकल कॉलर टूट गया है, कमर टूट चुका है, तो आपको एटलीस्ट छोटी छोटी चीज़ें पता होनी चाहिए कि इसको किस तरह से स्टेबलाइज किया जाता है। ये सब चीज़ें पता रहेगी तब जाकर के आप एक शौर्य टीम के मेंबर बन पाएंगे। अदरवाइज ये टी-शर्ट पहनने का कोई महत्व नहीं रहेगा। ध्यान रखना, ये टी-शर्ट मैं भी खरीद के पहन सकता हूँ, इसकी कीमत खाली कितनी है, 300 रुपये कीमत है, लेकिन बात उसकी पैसे की नहीं है। बात ये है कि आपको काम आना चाहिए मौके पर, मौके पे काम आना बहुत ज़रूरी है आपको। इसलिए आपको जो भी यहाँ सिखाया जाता है उसको सीखना है। हम क्या बताते हैं क्या नहीं बताएंगे, आपको सिखाएंगे अच्छे से, बहुत ज़रूरी है। NDRF ने जो हमारी यूनिट है वो 10th बटालियन है, वो विजयवाड़ा गुंटूर में रहती है, और उसकी सिर्फ एक कंपनी है जो बेंगलोर में है, उसकी अपनी 3 टीम्स है। हम 3 टीमों ने मिलकर के इस कर्नाटक के अंदर और तेलंगाना और आंध्र प्रदेश के अंदर समथिंग 1 लाख लोगों को हमने रेस्क्यू किया है, 1 लाख लोगों को रेस्क्यू किया है। उसके अलावा 1000 से ज़्यादा डेड बॉडीज हमने रेस्क्यू किया है, उसमें सभी तरह के ऑपरेशन आ चुके हैं। अभी हमारा रिसेंटली एक ऑपरेशन चल रहा है तेलंगाना में, एक पुच्चुकेलूर एक जगह पड़ती है, वहाँ पे केमिकल ब्लास्ट हुआ है फैक्ट्री के अंदर। अलॉन्ग विद सिविल पुलिस, फायर डिपार्टमेंट, SDRF और NDRF ने मिलकर के 30 डेड बॉडीज अभी तक निकाल चुके हैं हम लोग, और अभी तक चल रहा है वो ऑपरेशन। तो लगातार कहीं ना कहीं कुछ हो रहा है। तो अभी जो समय चल रहा है वो चल रहा है यहाँ पे मानसून का, यहाँ पे ज़्यादा इश्यूज़ क्या बढ़ेंगे, लैंडस्लाइड के इश्यूज़ बढ़ेंगे, लैंडस्लाइड के इश्यूज ज़्यादा बढ़ेंगे। अब लैंडस्लाइड होगा तो क्या होगा, बिल्डिंग कोलैप्स होगा। क्लियर है ना, बिल्डिंग कोलैप्स होगा तो बिल्डिंग कोलैप्स होने से क्या हो जाएगा, आपको चोट लगेगा, जो भी अंदर फंसा हुआ है उसको। अगर वो बच गया है तो उसको आपको वॉइड स्पेस दे के निकालना कि वॉइड स्पेस कहाँ से हो सकता है, बिल्डिंग को मैं कहाँ से काटूँ। या आपके छोटे छोटे इक्विपमेंट्स मैं देख रहा हूँ, बड़े अच्छे अच्छे इक्विपमेंट हैं, इसमें कुछ और इक्विपमेंट हम ऐड करेंगे, मैं इनको बता दूंगा साहब को, विवेक जी को, इसमें कुछ और इक्विपमेंट की ज़रूरत है, स्पेशली आपकी PP की ज़रूरत है। जैसे जो लोग मान लो उसमें जाएंगे किसी भी तरह का किसी कोलैप्स के अंदर, तो वहाँ PP बहुत ज़रूरी है। जैसे हेलमेट्स दिया है वो अच्छा दिया है, कुछ गॉगल्स की और ज़रूरत है, और क्या बोलते हैं ये ग्लव्स वगैरह इसकी और ज़रूरत पड़ेगी। तो इस तरह के ऑपरेशंस में सभी लोग भाग लें। DRDP एक बहुत बड़ा जो है संस्थान है, ऑर्गेनाइजेशन है, जिसकी वजह से बहुत अच्छा काम हो रहा है। और कर्नाटक में 10,460 पीपल्स अभी रनिंग में काम कर रहे हैं। ये अपने आप में एक बहुत बड़ा जो है आंकड़ा है, बहुत अच्छा लगा मेरे को। मैं अभी 2 दिन से यहाँ देख रहा था, आप लोग वीडियो दिखा रहे थे, गणेश जी और जयवंत जी, आप लोगों ने वीडियो बड़ा अच्छा बनाया। तो वास्तव में वो जो ऑपरेशन हुआ है वैसे ही आपने उसको बनाया है, बहुत अच्छा। इससे क्या है कि लोगों का मोटिवेशन बढ़ता है, वीडियोज़ और फोटोज़ दिखाने से क्या होगा, मोटिवेशन बढ़ेगा कि यार हमारे लोग उत्तर कन्नड़ा में वहाँ पे काम कर रहे हैं, कोई कुमता में काम कर रहा है, कोई किसी और डिस्ट्रिक्ट में काम कर रहा है, तो वो छोटे छोटे फोटोज़ वहाँ से उठा के वीडियोज़ बना के जब भी इस तरह का कोई फंक्शन होता है वो पक्का दिखाना है, एवरी ईयर चेंज करना है इस चीज़ को। तब क्या लोगों में मोटिवेशन बढ़ता है, लोगों में काम करने की शक्ति बढ़ती है। देखिए ये मानव सेवा है, क्या है, मानव सेवा है, सेल्फलेस है, इसमें कोई पैसा नहीं है। मैं काम करता हूँ, मुझे गवर्नमेंट पैसा देता है, सिंपल से वरना मैं एक सर्वेंट हूँ। आप लोग काम कर रहे हो किसके लिए कर रहे हो, मानव सेवा के लिए, मानव सेवा के लिए। मानव सेवा से बड़ा कुछ नहीं है। मुझे यहाँ आने के लिए अभी सर ने बताया था कि लेटर देना पड़ता है,
क्या होता है, डिस्ट्रिक्ट कलेक्टर परमिशन देगा, मेरा हेडक्वार्टर परमिशन देगा, लेकिन मैं विवेक जी को 3 दिन से बोल रहा हूँ भैया लेटर वेटर नहीं चाहिए, आप छोड़ो इसको। कौन पूछ रहा लेटर को, यार हम ऐसे आ जाएंगे, ये APMC है, आप यहाँ से 2 किलोमीटर पे APMC है, इससे कुछ हो जाएगा क्या? आएंगे कुछ, हम भी आपसे कुछ सीखेंगे, हम आपको कुछ बताएंगे। हमारे NDRF के जितने पर्सन हैं सबके पास बहुत ज़्यादा नॉलेज है। हम मेडिकल फर्स्ट रिस्पॉन्डर हैं सभी लोग, जितने लोग हैं, केमिकल के एक्सपर्ट हैं जितने भी लोग हैं, बायोलॉजिकल इमरजेंसी के हम लोग एक्सपर्ट हैं, रेडिएशन इमरजेंसी के एक्सपर्ट हैं हम लोग, न्यूक्लियर की अगर इमरजेंसी होती है तो हमारे पास सफिशिएंट PPE वगैरह रहती है, हम लोग आसानी से जाकर के जो है रेस्क्यू कर सकते हैं। चाहे लैंडस्लाइड हो, चाहे भूकंप हो जाए, किसी भी तरह की कोई भी आपदा आ जाए देश के अंदर, NDRF अपने आप में एकदम परफेक्ट हैं। हम किसी भी ऑर्गेनाइजेशन से किसी भी तरह का कोई सहायता नहीं लेते हैं, सिर्फ और सिर्फ अभी जैसे मैं यहाँ पे डिस्ट्रिक्ट में हूँ तो मुझे क्या ज़रूरत पड़ सकती है, हो सकता है क्रेन की ज़रूरत पड़ सकती है या फिर JCB में मांग सकता हूँ। बाकी अदरवाइज मेरे पास सभी तरह का सब इक्विपमेंट है, मैं किसी भी तरह की आपदा से लड़ने के लिए तैयार हूँ। मेरे पास अपने खुद के एक ट्रक और एक बस खाली इक्विपमेंट से लोडेड है, ओनली फॉर। उसकी कीमत की अगर मैं बात करूँ तो मुझे लगता है 3 से 4 करोड़ के इक्विपमेंट है मेरे पास खाली, ओनली फॉर। एक टीम के पास में 3 से 4 करोड़ के इक्विपमेंट होते हैं हमारे पास में, 4 से 5 बोट पक्का रहेगी। अब आप सोच लो कि NDRF कितनी फाइटर है, हम कहीं पे भी जाके कुछ भी काम कर सकते हैं। तो थैंक यू सो मच वेरी मच, आप इस प्रोग्राम का आनंद लें और जो अभी ट्रेनिंग चलने वाली है उसको आप सीखें। थैंक यू। ಕಾರ್ಯಕ್ರಮದ ಮುಂದಕ್ಕೆ ಧನ್ಯವಾದ ಹರಿಹರ ವಲಯ ಮೇಲ್ವಿಚಾರಕರಿಂದ. ಓಂ ಶ್ರೀ ಮಂಜುನಾಥಮ್ಮ ಕ್ಷೇತ್ರದ ಮಂಜಸ್ವಾಮಿ ಸರ್ ನೆನೆಸ್ಕೊಳ್ತಾ, ಪೂಜ್ಯರ ಕಾವಂದರಿಗೆ ಮಾತೃಶ್ರಮ ನೆನೆಸ್ಕೊಳ್ತಾ, ಇವತ್ತು ಶೌರ್ಯ ಶ್ರೀ ಧರ್ಮಸ್ಥಳ ಮತ್ತು ನಿರ್ವಹಣಾ ಸಮಿತಿಯ 20 ಸ್ವಯಂ ಸೇವಕರ ತರಬೇತಿ ಮತ್ತು ಸಮಿತಿ ಸಭೆ ವೇದಿಕೆಯಲ್ಲಿರುವ ಪದ್ಮನಾಭ ಶೆಟ್ಟಿ ಜಿಲ್ಲಾಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ದಕ್ಷಿಣ ಜಿಲ್ಲೆ, ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಹಾಗೆ ಲೋಕೇಶ್ ಹೆಗಡೆ ತಾಲೂಕು ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪುತ್ತೂರು ತಾಲೂಕು, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ. ಹಾಗೆ ವಾಯ್ಸ್ ಪ್ರಾದೇಶಿಕ ನಿರ್ದೇಶಕರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಬಾಬು ನಾಯ್ಕ ದಕ್ಷಿಣ 2 ಜಿಲ್ಲೆ ನಿರ್ದೇಶಕರು, ಇವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ NDRF ಇನ್ಸ್ಪೆಕ್ಟರ್ ಶಾಂತಿಲಾಲ್ ಜಟ್ಟಿಯಾ, ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ಮನೋಜ್ ಸುವರ್ಣ ಸುರೇಶ್, ಇವರು ಕೂಡ ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆ ಜಯಂತ್ ಪಟಗರ್, ಹಾಗೆ ಗಣೇಶ್ ಆಚಾರ್ಯ ಯೋಜನಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಇವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ತಾಲೂಕಿನ ಯೋಜನಾಧಿಕಾರಿ ಶಶಿಧರ್ ಕೂಡ ಇದ್ದಾರೆ. ಹಾಗೆ ನಮ್ಮ ಜೊತೆ ಪತ್ರಕರ್ತರು, NDRF ಬಳಗದವರು, ಹಾಗೆ ನನ್ನ ಆತ್ಮೀಯ ಮೇಲ್ವಿಚಾರಕ ಸಿಬ್ಬಂದಿಗಳು, ಹಾಗೆ 8 ವಲಯದ ಸ್ವಯಂ ಸೇವಕರು ಕೂಡ ಒಂದೇ ಮಾತ್ರ ಧನ್ಯವಾದ ಅರ್ಪಿಸ್ತೇನೆ. ಪ್ಲೀಸ್ ಸರ್, ನಿಮ್ಮ ಏನಂದರೆ ಲಕ್ಷ್ಯ ನಮ್ಮ ಕಡೆ ಇರಲಿ, ನಿಮ್ಮ ಗಮನ ಮೇನ್ ಅಂತಂದರೆ ನಾವು ಕ್ಲಾಸ್ ಹೋಗ್ಬೇಕಂದ್ರೆ ನಮಗೆ ಮಿನಿಮಮ್ಮು 3 ಅವರ್ ಬೇಕು ಟೈಮು, ಓಕೆನಾ, ಮಿನಿಮಮ್. ಆದರೆ ನಿಮಗೆ ಇವಾಗ ನಾನು ಏನು ಮಾಡ್ತೀನಿ, ಯಾವುದು ಮೇನ್ ಇಂಪಾರ್ಟೆಂಟ್ ಇದೆ ನಿಮಗೆ, ನೀವು ಎಲ್ಲೋ ಡ್ಯೂಟಿಗೆ ಹೋದರೆ ನಿಮ್ಗೆ ಏನು ಇಂಪಾರ್ಟೆಂಟ್ ಇದೆ ಅದನ್ನಷ್ಟೇ ಮಾತ್ರ ಕವರ್ ಮಾಡಿ ಕ್ಲಾಸ್ನ ಮುಗಿಸ್ತೀನಿ, ಓಕೆನಾ. ಯಾಕಂದರೆ ಟೈಮ್ ಇಲ್ಲ, ನೀವು ಎಲ್ಲಿಂದ ದೂರದಿಂದ ಬಂದಿದ್ದೀರಾ, ಮತ್ತು ವಾಪಸ್ ಅಲ್ಲಿ ಹೋಗ್ಬೋದು. ಮೇನ್ ಅಂತಂದರೆ ನಾವು ಎಲ್ಲಿ ಏನೋ ಒಂದು ಆಪ್ರೇಷನ್ ಮಾಡೋಕೆ ಹೋಗ್ತೀವಿ, ಏನೋ ಒಂದು ಆಪ್ರೇಷನ್ ಅಂತಂದರೆ ಡಾಕ್ಟರ್ ಆಪ್ರೇಷನ್ ಅಲ್ಲ, ಓಕೆನಾ. ಯಾವುದೇ ಒಂದು ಡ್ಯೂಟಿ ಹೋಗ್ತೀವಿ, ಒಂದು ನದಿ ಆ ಸೈಡು ಯಾರೋ ಜನ ಸಿಕ್ಕೊಂಡಿರ್ತಾರೆ, ಇಲ್ಲ ಅವ್ರನ್ನ ತೆಗಿಬೇಕು, ಇಲ್ಲ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ, ಲ್ಯಾಂಡ್ಸ್ಲೈಡ್ ಆಗಿದೆ, ಅಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದಕ್ಕೆ ನಾವೇನಂತೀವಿ ಆಪ್ರೇಷನ್ ಅಂತೀವಿ. ಈಗ ನೀವು ಮೊನ್ನೆ ತಾನೇ ನಮ್ಮ ಮೋದಿಜಿಯವರು ಒಂದು ಮಾಡಿದರು, ಏನು ಮಾಡಿದರು, ಆಪ್ರೇಷನ್ ಸಿಂಧೂರ್ ಮಾಡಿದ್ರು. ಅದೇ ರೀತಿ ನಾವು ಏನೋ ಒಂದು ಕೆಲಸ ಮಾಡ್ತೀವೋ ಅದಕ್ಕೆ ನಾವು ಆಪ್ರೇಷನ್ ಅಂತೀವಿ. ಆ ಟೈಮಲ್ಲಿ ನಿಮಗೆ ಯಾವುದೇ ಒಂದು ವ್ಯಕ್ತಿನ ಹೊರಗಡೆ ತೆಗಿಬೇಕಾದ್ರೆ ಅವ್ರಿಗೆ ಆದಂಥ ಗಾಯ, ಇಲ್ಲ ಬ್ಲಡ್ಡಿಂಗ್ ಆಗ್ತಾ ಇದೆ ಜಾಸ್ತಿ,
ರಕ್ತಸ್ರಾವ ಆಗ್ತಾ ಇದೆ, ಅದನ್ನು ತಡೆಯುವುದು, ಇದೆಲ್ಲ ನಾರ್ಮಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ಪೀಡಾಗಿ ಒಂದು ಸ್ವಲ್ಪ. ಓಕೆನಾ? ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ಓಕೆ, ಒಬ್ಬರೇ ಅರ್ಥ ಮಾಡಿ ಸರ್ ಪ್ಲೀಸ್. ನಮ್ಮ ಮೇನ್ ಅಂತಂದರೆ ಟೈಮ್ ಇಲ್ಲ. ಓಕೆನಾ ಸರ್ ಪ್ಲೀಸ್? ನಾವೇನು ಮಾಡ್ತೀವಿ, ಯಾವುದೋ ಒಂದು ಆಪ್ರೇಷನ್ ಹೋಗ್ತೀವಿ. ಈಗ ಮೊನ್ನೆ ಉಳ್ಳಾಲಲ್ಲಿ ಒಂದು ಲೈಫ್ ಸ್ಟಾರ್ಟ್ ಆಗಿ ಗೊತ್ತಿದೆಯಾ ಎಲ್ಲರಿಗೂ? ಒಂದು ಮಗು, ಸಾರಿ 2 ಮಗು, ಒಂದು ತಾಯಿ ಮತ್ತೊಂದು ಅಜ್ಜಿ ಡೆತ್ ಆಗಿದ್ರು. ಆ ಟೈಮಲ್ಲಿ ಏನಾಯ್ತಂದರೆ ಮನೆ ದಾಟುವ ಟೈಮಲ್ಲಿ, ಹೊರಗಡೆ ಹೋಗೋ ಟೈಮಲ್ಲಿ ಸ್ಲ್ಯಾಬ್ ಏನಾಗಿಬಿಟ್ಟು ಅವರ ಕಾಲು ಏನಾಗಿದೆ, ಫ್ರ್ಯಾಕ್ಚರ್ ಆಗಿದೆ. ಆ ಟೈಮಲ್ಲಿ ನೀವು ಏನು ಮಾಡ್ಬೋದು? ತೆರೆಗೇಟು, ಗಾಯ, ಅದನ್ನೆಲ್ಲ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಮೇನ್ ಅಂತಂದರೆ ನಾವು ಯಾವುದೇ ವ್ಯಕ್ತಿಗೆ ಏನೋ ಒಂದು ಗಾಯ ಅಂತಂದರೆ ನಾವು ಮನುಷ್ಯರಲ್ಲಿ ಮೊದಲು ಏನು ಇಂಪಾರ್ಟೆಂಟ್ ನಮಗೆ ಬ್ಲಡ್ ಅಲ್ವಾ? ನಮಗೆ ಬ್ಲಡ್ಡು ಜಾಸ್ತಿ ಫ್ಲೋ ಆಯ್ತಂದರೆ ಮನುಷ್ಯ ಉಳಿದ ಸಾಯ್ತಾರಲ್ವ? ಅದಕ್ಕಾಗಿ ನಾವೇನು ಮಾಡಬೇಕು, ಮೊದಲು ಬ್ಲಡ್ನ ಕಂಟ್ರೋಲ್ ಮಾಡಬೇಕು. ಯಾವ ರೀತಿ ಮಾಡಬೇಕು? ಅದಕ್ಕೆ 4 ವಿಧಾನಗಳು. ಮೊದಲು ಇವಾಗ ಇವರು ಬೈಕ್ ಓಡಿಸ್ತಾ ಇದ್ರು, ಬಿದ್ದುಬಿಟ್ರು, ಇಲ್ಲ ಇವರು ಕೆಲಸ ಮಾಡೋ ಟೈಮಲ್ಲಿ ಗುಡ್ಡಗಿಸ್ಬಿಟ್ಟು ಇವ್ರ ಕೈಗೆ ಕಾಲಿಗೆ ಗಾಯ ಆಗಿದೆ. ಅವಾಗ ಏನು ಮಾಡಬೇಕು? ಎಲ್ಲಿ ಗಾಯ ಆಗಿದೆ ಅದೊಂದು ಬಟ್ಟೆ, ಕಾಟನ್ನು ಏನೋ ಅಂತ ಅಂದ್ಬಿಟ್ಟು ಆ ಜಾಗದಲ್ಲಿ ಇಟ್ಟ ನಂತರ ಅದನ್ನು ಜೋರಾಗಿ ಒತ್ತಿ ಹಿಡಿಬೇಕು. ಇಲ್ಲಾಂದರೆ ಆನಂತರ ಅದಕ್ಕೆ ಒಂದು ಬಟ್ಟೆ ಇಲ್ಲ ಬ್ಯಾಂಡೇಜು ಏನೋ ಒಂದು ಸುತ್ತಿ ಕಟ್ಟಬೇಕು. ಇದಕ್ಕೆ ನಾವು ಹೇಳ್ತೀವಿ ಡೈರೆಕ್ಟ್ ಪ್ರೆಷರ್. ಗಾಯ ಆದಂಥ ಗಾಯಕ್ಕೆ ಡೈರೆಕ್ಟ್ ಪ್ರೆಷರ್. ಇಲ್ಲಿಯೂ ನಾವು ರಕ್ತಸ್ರಾವ ನಿಲ್ತಾ ಇಲ್ಲ. ಇದೇನಾಯಿತು? ಡೈರೆಕ್ಟ್ ಪ್ರೆಷರ್. ಇಲ್ಲಿ ಏನು ಮಾಡ್ತೀವಿ? ಇಲ್ಲೂ ಬ್ಲಡ್ ಇರಲಿಲ್ಲ ಅಂದರೆ ಎಲಿವೇಷನ್ ಮಾಡ್ತೀವಿ, ಮೇಲೆ ಮಾಡಬೇಕು. ಇದು ಕೈಗೆ ಕಾಲಿಗೆ ಆದಾಗ ಏನು ಮಾಡಬೇಕು? ಅವ್ರನ್ನ ಮಲಗಿಸಿ ಕಾಲನ್ನ ಏನು ಮಾಡಬೇಕು? ಮೇಲೆ ಮಾಡಬೇಕು. ಓಕೆನಾ? ಯಾಕಂದರೆ ನಮ್ಮ ಹಾರ್ಟ್ಗಿಂತಲೂ ಆ ಅಂಗ ಏನಾಗಿರ್ಬೇಕು? ಮೇಲೆ ಇರಬೇಕು. ಈಗ ನೀವು ಒಂದು ನಳ ಸ್ಟಾರ್ಟ್ ಮಾಡಿ ಪೈಪ್ ಹಚ್ಚಿ ನಳ ಸ್ಟಾರ್ಟ್ ಮಾಡಿದ್ರೆ ಆ ನಳದಕ್ಕಿಂತ ಕೆಳಗಡೆ ಪೈಪ್ ಇದ್ದರೆ ನೀರು ಸ್ಪೀಡಾಗಿ ಬರುತ್ತೆ, ಮೇಲ್ ಮಾಡಿದ್ರೆ ಸ್ಲೋ ಆಗುತ್ತೆ. ಅದೇ ರೀತಿ ನಮ್ಮ ಬ್ಲಡ್ ಸರ್ಕ್ಯುಲೇಟ್ ಏನಾಗುತ್ತೆ? ಸ್ಲೋ ಆಗುತ್ತೆ. ಇಲ್ಲಿಯೂ ನಾವು ಬ್ಲಡ್ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ನಮಗೇನಿದ್ದಾವೆ? ಪ್ರೆಷರ್ ಪಾಯಿಂಟ್ ಇದ್ದಾವೆ. ಅದು ಇಲ್ಲಿ 2 ಕೈಗಳಿಗೆ, 2 ಕಾಲುಗಳಿಗೆ. ಒಂದೇ ವಿಧಾನ ಏನು ಹೇಳಿದ್ರು, ಬಟ್ಟೆಗೆ, ಎದೆಗೆ, ಬೆಂಡಿಗೆ ಆದಾಗ ಒಂದೇ ವಿಧಾನ ಡೈರೆಕ್ಟ್ ಪ್ರೆಷರ್. ಬಟ್ಟೆ ಇಡೋದು, ಸುತ್ತುವುದು, ಬಟ್ಟೆ ಇಡೋದು ಮತ್ತು ಸುತ್ತುವುದು, ಬಟ್ಟೆ ಇಟ್ಟು ಮತ್ತು ಸುತ್ತುವುದು. ಈ ರೀತಿ ಬಟ್ಟೆ ಮೇಲೆ ಬಟ್ಟೆ ಇಟ್ಟು ಅಲ್ಲಿ ನೀವು ಬ್ಲಡ್ನ ಕಂಟ್ರೋಲ್ ಮಾಡ್ಬೋದು. ಕಾಲಿಗೆ, ಕೈಗೆ ಆದಾಗ ಮಾತ್ರ ಈ ರೀತಿ ಕಾಲು, ಕೈ ಮೇಲೆ ಮಾಡಿ ಎಲಿವೇಷನ್ ಮಾಡೋದು. 3ನೇದು ಪ್ರೆಷರ್ ಪಾಯಿಂಟ್. ಇಲ್ಲಿ ನಾಡಿ ಇದೆ 2 ಸೈಡ್, 2 ಕೈಗೆ, 2 ಕಾಲಿಗೆ. ಕೈಗೇನ ಈ ಸೈಡ್, 2 ಸೈಡಲ್ಲಿ. ಇಲ್ಲೇನು ಮಾಡಬೇಕು? ಪ್ರೆಷರ್ ಮಾಡಿ ಒತ್ತಿ ಹಿಡಿಬೇಕು. ಜೋರಾಗಿ ಒತ್ತಿ ಹಿಡಿದ ನಂತರ ಸ್ವಲ್ಪ ಒಂದು 2 ನಿಮಿಷ ನಾನು ಈ ಥರ ಹಿಡಿದ್ರೆ ಕೈ ಸುಣ್ಣಾಗುತ್ತೆ. ಯಾಕೆ? ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ, ಬ್ಲಡ್ ಹೋಗ್ತಾ ಇಲ್ಲ. ಅದೇ ರೀತಿ ಇದನ್ನು ಒತ್ತಿ ಹಿಡಿದು ಇದು 3ನೇದು. ಓಕೆನಾ? ಒಂದು ಡೈರೆಕ್ಟ್ ಪ್ರೆಷರು, ಎಲಿವೇಷನ್ನು, ಪ್ರೆಷರ್ ಪಾಯಿಂಟ್. ಇದು 3ಗೂ ಆದ್ಮೇಲೆ ಇದು 3 ಯಾವಾಗ ಯೂಸ್ ಮಾಡಬೇಕು? ಚಿಕ್ಕ ಗಾಯ ಇಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಗಾಯ ಆದಾಗ ನೀವು ಯೂಸ್ ಮಾಡಬೇಕು. ಈ ಕೈ ಇಲ್ಲಿಂದ ಕಟ್ ಆದರೆ ಬ್ಯಾಂಡೇಜಿಂಗ್ ಮಾಡೋಕ್ಕಾಗಲ್ಲ. ಕೈ ಇಲ್ಲ ಕಾಲು ಕಟ್ ಆದರೆ ಬ್ಯಾಂಡೇಜಿಂಗ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡ್ಬೋದು? ಅಲ್ಲಿಯೂ ಬಟ್ಟೆ ಕಟ್ಟಿ ಅದನ್ನು ಟೈಟ್ ಮಾಡಬೇಕು. ಆದರೆ ಅದಕ್ಕಿಂತ ಮೊದಲು ಕೈಗೆ, ಕಾಲಿಗೆ ಒಂಥರ ಈ ಥರ ಹಗ್ಗನೋ ದಾರನೋ ಲೂಸ್ ಕಟ್ಕೊಂಡ್ಬಿಟ್ಟು ಅದರಲ್ಲಿ ಪೆನ್ನು ಇಲ್ಲ ಒಂದು ಕಟ್ಟಿಗೆ ಏನೋ ಒಂದು ಹಾಕ್ಬೋದು. ಅದನ್ನು ಸುತ್ತಬೇಕು, ಟೈಟ್ ಮಾಡಬೇಕು. ಈ ದಾರ ಪೆನ್ ಹಾಕಿ ಅದನ್ನು ಸುತ್ತಿದ್ರೆ ಏನಾಗುತ್ತೆ? ದಾರ ಟೈಟ್ ಆಗುತ್ತಲ್ಲ. ಟೈಟ್ ಆದ ನಂತರ ಅದನ್ನು 20 ಸೆಕೆಂಡ್ವರೆಗೂ ಟೈಟ್ ಮಾಡಿ ಇಟ್ಕೊಬೇಕು. 20 ಸೆಕೆಂಡ್ ಆದ ನಂತರ ಮತ್ತೆ ಬಿಚ್ಚಬೇಕು. 2-3 ಸೆಕೆಂಡಿಗೆ ಮತ್ತೆ ಟೈಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ರಕ್ತಸ್ರಾವ ಏನಾಗುತ್ತೆ? ಕಡಿಮೆ ಆಗುತ್ತೆ. ಓಕೆನಾ? ಇದು ಎಲ್ಲಿ ಯೂಸ್ ಮಾಡಬೇಕು? ಕಾಲು, ಕೈಗೆ ಕಟ್ಟಾದಾಗ ಆ ಟೈಮಲ್ಲಿ ಯೂಸ್ ಮಾಡಬೇಕು. ಇಲ್ಲ ಯಡಿಯೂರಪ್ಪ ಬಂದಿದ್ರು, ತಲೆ ಗಾಯ ಆಗಿದೆ, ನಾನು ಓಕೆನಾ? ಈ ರೀತಿ ಮಾಡ್ಬೋದು. ಓನ್ಲಿ ಕೈಗೆ, ಕಾಲಿಗೆ ಅಷ್ಟೇ ಅದನ್ನು ಯೂಸ್ ಮಾಡ್ಬೋದು. ಓಕೆ? ಆನಂತರ ಈ 4 ಪಾಯಿಂಟ್ ಅರ್ಥ ಆಯ್ತಾ ನಿಮಗೆ? ಇವಾಗ ತಲೆ ಗಾಯ ಆದರೆ ನಾವೇನು ಮಾಡ್ತೀವಿ? ತಲೆ ಗಾಯ ಆದರೆ ಒಂದು ಬಟ್ಟೆನ ಹಿಡ್ಕೊಂಡ್ಬಿಟ್ಟು ಹಾಗೆ ಸುಮ್ಮನೆ ಕಟ್ಕೊಂಡು ಹೋಗ್ಬಿಡ್ತೀವಿ. ಎಲ್ಲಿ ಕಟ್ತೀವಿ ಬಟ್ಟೆನ? ಜಾಸ್ತಿ ಹಿಂದೆ ಅಲ್ವಾ?
ಮನೆಯಲ್ಲಿ ನೋಡ್ಬೋದು, ಸಿಸ್ಟರು, ಮದರು, ಅಕ್ಕ, ತಾಯಿ ಏನು ಮಾಡ್ತಾರೆ, ತಲೆನೋವು ಅಂತ ಬಟ್ಟೆ ಕಟ್ಟಿಬಿಡ್ತಾರೆ. ಕಟ್ತಾರಲ್ಲ, ಅದೇ ರೀತಿ ತಲೆಗಾಯನೂ ನಾವು ಅದೇ ರೀತಿ ಕಟ್ತೀವಿ. ತಲೆಗೆ ನೋವು ಬಂದ್ರೂ ಆ ರೀತಿ ಕಟ್ಟಬಾರ್ದು, ತಲೆ ಗಾಯನೂ ಆ ರೀತಿ ಕಟ್ಟಬಾರ್ದು. ಸೈಡಿಗೆ ಕಟ್ಟಬೇಕು, ಈ ಸೈಡಿಗೆ ಇಲ್ಲಾಂದರೆ ಈ ಸೈಡಿಗೆ. ಯಾಕಂದರೆ ನೀವು ನೋಡ್ಬೋದು, ಈ ಏನೋ ಆಕ್ಸಿಡೆಂಟ್ ಆಗಿ ತಲೆಗೆ ಜಾಸ್ತಿ ಏಟು ಬಿದ್ದು ಕೋಮಾದಲ್ಲಿ ಹೋಗಿದ್ದಾರೆ ಅಂತಾರೆ ಅಲ್ವಾ. ಪಿಕ್ಚರಲ್ಲಿ ನೋಡಿರ್ಬೋದಲ್ವಾ, ಸೀರಿಯಲ್ಲು ಜಾಸ್ತಿ ಸೀರಿಯಲ್ ನೋಡೋರೇ ಇದ್ದೀರಾ ಅಲ್ವಾ. ಅದಕ್ಕೆ ಮೇನ್ ಅಂತಂದರೆ ತಲೆಯಲ್ಲಿ ನಮ್ಮೇನಿದೆ, ಇದು ಸ್ಪೈನಲ್ ಕಾರ್ಡ್ ಕಾಲಮು, ಇದ್ರ ಒಳಗಡೆ ಏನಿದೆ ಸ್ಪೈನಲ್ ಕಾರ್ಡ್ ಇದೆ. ಅದು ಪೂರ್ತಿಯಾಗಿ ಪ್ರೆಷರ್ನಿಂದ ಅದಕ್ಕೆ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೆ ಇಲ್ಲಿ ಕಟ್ಟಬಾರ್ದು. ಆನಂತರ ಎಲ್ಲೂ ತಲೆಗೆ ಏಟು ಬಿದ್ದ ತಕ್ಷಣ ಮೊದಲು ಏನು ಮಾಡಬೇಕು, ಬ್ಲಡ್ನ ಒಂದು ಬಟ್ಟೆ ತೊಗೊಂಡು ಎಲ್ಲಿ ಗಾಯ ಇದೆ ಅಲ್ಲಿ ಒತ್ತಿ ಹಿಡಿದು ಅದರ ಸೈಡ್ ಪೂರ್ತಿ ಕೂದಲುಗಳನ್ನ ಕಟ್ ಮಾಡಿ ತೆಗಿಬೇಕು. ಯಾಕೆ ತೆಗಿಬೇಕು? ನಾವು ಯಾವುದೇ ಬೇರೆ ಬೇರೆ ಎಣ್ಣೆಗಳನ್ನ ಯೂಸ್ ಮಾಡ್ತೀವಿ, ಶಾಂಪೂ ಯೂಸ್ ಮಾಡ್ತೀವಿ, ಏನೇ ಮಾಡ್ತೀವಿ, ಅದೇನು ಮಾಡ್ತೀವಿ, ಡೈರೆಕ್ಟ್ ಆ ಗಾಯದಲ್ಲಿ ಗಾಯಕ್ಕೆ ಹಚ್ಬಿಟ್ಟು ಅದೇನಾಗುತ್ತೆ, ಕೆಮಿಕಲ್ ಮತ್ತೇನಾಗುತ್ತೆ ಜಾಸ್ತಿ ಆಗ್ಬೋದು ಅಲ್ವಾ. ಇನ್ನೊಂದು ಹಳ್ಳಿಗಳಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಎಣ್ಣೆ ನೋವಾದರೂ ಕೊಬ್ಬರಿ ಎಣ್ಣೆ ಹೆಚ್ಚಿ ಏನು ಹಚ್ತೀವಿ, ಅರಿಶಿನ ಹಚ್ತೀವಲ್ವಾ, ಹಚ್ಚಬಾರ್ದು. ಮನೆಯಲ್ಲಿ ನೀವು ಕುಟ್ಟಿ ರೆಡಿ ಮಾಡಿದ್ದಂಥ ಅರಿಶಿನ ಮಾತ್ರ ಯೂಸ್ ಮಾಡಬೇಕು, ಪ್ಯಾಕೆಟ್ ಅರಿಶಿನ ಎಲ್ಲ ಯೂಸ್ ಮಾಡಬಾರ್ದು. ಅದರಿಂದ ಗಾಯ ಕಮ್ಮಿ ಆಗೋಲ್ಲ, ಗಾಯ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಇಲ್ಲೂ ನೋಡ್ತಾ ಇರಿ, ಆನಂತರ ನನ್ನ ಮಾತು ಕೇಳ್ತಾ ಇರಿ, ಓಕೆನಾ. ಕಟ್ ಮಾಡಿ ಈ ರೀತಿ ಬಟ್ಟೆನ ಇಟ್ಬಿಟ್ಟು ಮಾತಾಡ್ಕೊಂಬಿಡಿ ಪ್ಲೀಸ್ ಸರ್, ಸರಿ ಮಲ್ಕೋಬೇಡಿ ಸರ್. ಈ ರೀತಿ ಏನು ಮಾಡಬೇಕು, ಸೈಡಿಗೆ ಕಟ್ಟಬೇಕು. ಇದು ಅರ್ಥ ಆಯ್ತಾ? ಓಕೆ. ಇದಾದಾಗ ಇವಾಗ ಎಲ್ಲೋ ಏನೋ ಒಂದು ಡ್ಯೂಟಿ ಮಾಡೋ ಟೈಮಲ್ಲಿ ಕಣ್ಣಿಗೆ ಏಟು ಬಿತ್ತು, ಇಲ್ಲ ಕಣ್ಣು ಪೂರ್ತಿ ಹೊರಗಡೆನೇ ಬಂದುಬಿಡ್ತು. ಈಗ ನಾನು ಬೈಕ್ ಓಡಿಸ್ತಾ ಇದ್ದೆ, ಇಲ್ಲ ಏನೋ ಕೆಲಸ ಮಾಡ್ತಾ ಇದ್ದೆ. ಈಗ ನಿಮ್ಮ ಶೌರ್ಯದವ್ರ ಕೆಲಸ ಏನು, ಹೆಲ್ಪ್ ಮಾಡೋದು ಅಲ್ವಾ. ಇವಾಗ ನೀವು ಎಲ್ಲೋ ಹೊಲದಲ್ಲಿದ್ದೀರಾ, ಇಲ್ಲ ಎಲ್ಲೋ ಕೆಲಸಕ್ಕೆ ಬರ್ತಾ ಇದ್ದೀರಾ, ಸೀರೆ ಅಂಗಡಿಯಲ್ಲಿ ಎಲ್ಲೋ ಏನೋ ಒಂದು ಕೆಲಸ ಮಾಡ್ತಾರೆ. ಆ ಟೈಮಲ್ಲಿ ನೀವು ಆ ಥರ ಒಂದು ಏನೋ ಒಂದು ಇನ್ಸಿಡೆಂಟ್ ಆದರೆ ಅವ್ರಿಗೆ ಹೆಲ್ಪ್ ಮಾಡ್ತೀರಲ್ವಾ. ಶೌರ್ಯದವರೇ ಕೆಲಸ ಏನು, ಹೆಲ್ಪ್ ಮಾಡೋದು ಅಲ್ವಾ. ಅದಕ್ಕಾಗಿ ನೀವು ಬೈಕಲ್ಲಿ ಹೋಗೋ ಟೈಮಲ್ಲಿ ಕಣ್ಣು ಹೊರಗಡೆ ಬಂದು ಜೋದಾಡ್ತಾ ಇದೆ, ಅವಾಗ ಏನು ಮಾಡ್ತೀರಾ? ಅದನ್ನು ಜೇಬಲ್ಲಿ ಇಟ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ? ಆಗಲ್ಲ, ಆಗೋಲ್ಲ ತಾನೆ. ಯಾರಿಗಾದ್ರೂ ಗೊತ್ತಿದೆಯಾ? ಈ ಕಪ್ಪಲ್ಲಿ ಇಟ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕಲ್ವಾ? ಹಾಂ, ಮೇನ್ ಅಂತಂದರೆ ಈಗ ಇವರ ಈ ಕಣ್ಣಿಗೆ ಗಾಯ ಆಗಿದೆ, ಅದಕ್ಕೆ ಈ ಕಣ್ಣು ಮೊದಲು ಮುಗಿಸ್ತಾ ಇದ್ದೀವಿ. ಯಾವ ಕಣ್ಣಿಗೆ ಗಾಯ ಆಗಿದೆ ಅದಕ್ಕಿಂತ ಮೊದಲು ಯಾವ ಕಣ್ಣು ಸರಿಯಾಗಿದೆ ಅದನ್ನು ಮುಗಿಸ್ಬೇಕು. ಯಾಕಂದರೆ ಗಾಯ ಆದ ಕಣ್ಣು ಪೂರ್ತಿ ಹೊರಗಡೆ ಬಂದಿದೆ. ಈಗ ನನ್ನ ಕಣ್ಣಿಂದ ಪೂರ್ತಿ ಹೊರಗಡೆ ಬಂದಿದೆ. ಈ ಕಣ್ಣು ಏನು ಮಾಡುತ್ತೆ, ಜಾಸ್ತಿ ಮೂಮೆಂಟ್ ಮಾಡುತ್ತಲ್ಲ, ಅತ್ತ ನೋಡೋದು ಅನಂತರ ಜಾಸ್ತಿ ಮೂಮೆಂಟ್ ಮಾಡುತ್ತೆ. ಈ ಕಣ್ಣು ಮೂಮೆಂಟ್ ಮಾಡಿದಾಗ ಇದಕ್ಕಿದ್ದಂಥ ಸಣ್ಣ ಚಿಕ್ಕ ಟಿಶ್ಯೂಗಳು, ನರಗಳು ಅವೇನಾಗಿಬಿಡ್ತವೆ, ನಾಶವಾಗ್ತವೆ. ಅದಕ್ಕಾಗಿ ನೀವೇನು ಮಾಡಬೇಕು, ಕಣ್ಣು ಹೊರಗಡೆ ಬಂದರೂ ಇಲ್ಲ ಅಲ್ಲೇ ಜಾಸ್ತಿ ಇಟ್ಬಿಟ್ರು ಒಂದು ಪೇಪರ್ ಕಪ್ನ ತೊಗೊಂಡ್ಬಿಟ್ಟು ಅದಕ್ಕೆ ಏನು ಮಾಡಬೇಕು, ಒಂದು ಹಳ್ಳಿನೋ ಬಟ್ಟೆನೋ ಎಣ್ಣೆಯಲ್ಲಿ ನೀರಿನಲ್ಲಿ ಎದ್ಬಿಟ್ಟು ಹಿಂಡಿ ಇದರಲ್ಲಿ ಹಾಕಿ ಆನಂತರ ಅದನ್ನು ಕಟ್ಟಬೇಕು. ಯಾಕೆ ಕಟ್ಟಬೇಕು? ನಾವು ಒಬ್ಬರು ನನಗೆ ಈಗ ಜೋರಾಗಿ ಹೊಡೆದ್ರೆ ಕಣ್ಣಿಂದ ಏನಾಗುತ್ತೆ, ನೀರು ಬರುತ್ತೆ. ಅದಕ್ಕೆ ಕಣ್ಣಿಗೆ ಏನು ಇದೆ, ಮೇನು ಕಣ್ಣಲ್ಲಿ ತೇವಾಂಶ ಇದೆ, ನೀರಿನ ಗುಣ ಇರಬೇಕು. ಅದಕ್ಕಾಗಿ ಏನು ಮಾಡಬೇಕು, ಇದರಲ್ಲಿ ಬಟ್ಟೆನೋ ಹಳ್ಳಿನೋ ಹಾಕಿಬಿಟ್ಟು ಅದನ್ನು ಈ ರೀತಿಯಾಗಿ ಇಟ್ಬಿಟ್ಟು ಕಟ್ಟಬೇಕು. ಈ ರೀತಿ ಮಾಡ್ಕೊಂಡು ಇವ್ರನ್ನ ಹಾಸ್ಪಿಟಲ್ಗೆ ಹೋದರೆ ಇವ್ರ ಕಣ್ಣು ಉಳಿಯಲು ಇವರು ಈ ಕಣ್ಣು ಜಾಸ್ತಿ ಏಟು ಬಿದ್ದಿದೆ ಅಂತ ತಿಳ್ಕೊಂಬಿಡಿ. ಜಾಸ್ತಿನೇ ನರ ಏನಾಗಿದೆ, ಜಾಸ್ತಿ ಕಟ್ಟಾಗಿಬಿಟ್ಟಿದೆ.
ಅದು ಆದರೆ ಈ ಕಣ್ಣು ಉಳಿಬೋದಲ್ವಾ, ಆ ಕಣ್ಣಿನಿಂದ ಈ ಕಣ್ಣು ಹಾಳಾಗಬಾರ್ದು. ಇದು ನಿಮ್ಗೆ ಗೊತ್ತಾಗುತ್ತೆ. ಇದು ಅರ್ಥ ಇಲ್ಲ ಹೆಂಗೆ ಕಟ್ಟಬೇಕಂತ. ಇವಾಗ ಕೆಲಸ ಮಾಡೋ ಟೈಮಲ್ಲಿ ನೀವು ಎಲ್ಲೋ ಒಂದು ಮರ ಕಟ್ ಮಾಡ್ತಾ ಇರ್ತೀರಾ, ಇಲ್ಲ ಒಂದು ಮನೆ ಮಣ್ಣು ಬಿದ್ದಿದೆ ಅದನ್ನು ತೆಗಿತಾ ಇರ್ತೀರಾ, ಇಲ್ಲ ಮನೆಯಲ್ಲಿ ಒಳಗಡೆ ಇದ್ದಾರೆ ಅವ್ರೇನು ಮಾಡಿದ್ದಾರೆ, ಮನೆ ಬೀಳೋ ಟೈಮಲ್ಲಿ ಓಡಿ ಬರುವ ಟೈಮಲ್ಲಿ ರಾಡು ಇಲ್ಲ ಒಂದು ಚಾಕು ಎದುರ ಮೇಲೆ ಕಾಲು ಕೈ ಹೊಟ್ಟೆ ಬಿದ್ದ ತಕ್ಷಣ ಅದು ಅವ್ರಿಗೆ ಇಂಪೇರ್ಡ್ ಆಗಿದೆ, ಅಂದರೆ ಒಳಗಡೆ ಚುಚ್ಕೊಂಡಿದೆ. ಅದನ್ನ ಏನು ಮಾಡ್ತೀರಾ, ತೆಗೆದುಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀರಾ? ಹಾಗೆ ಇಟ್ಟು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಹಾಗೆ ಇಡಬೇಕಾದ್ರೆ ಆ ಜಾಗದಲ್ಲಿ ನಮಗೆ ಡ್ರೆಸ್ಸಿಂಗ್ ಮಾಡೋದು ಬರಬೇಕಲ್ಲ ಅಲ್ವಾ. ಆ ಜಾಗದಲ್ಲಿ ಇವಾಗ ನನಗೆ ಚಾಕು ಚುಂಚಿದೆ ಒಂದು ಹೊಟ್ಟೆಯಲ್ಲಿ, ನಾನು ಬಿದ್ದ ತಕ್ಷಣ ಹೊಟ್ಟೆಯಲ್ಲಿ ಒಂದು ರಾಡು ಇಲ್ಲ ಒಂದು ಚಾಕುನೋ ಏನೋ ಚುಚ್ಕೊಂಡ್ಬಿಟ್ಟಿದೆ. ಇಲ್ಲಿ ನಾನು ನೋವು ಆಗ್ತಾ ಇದೆ, ಆದರೂ ಬ್ಲಡ್ಡು ಹೋಗ್ತಾ ಇದೆ. ಅದಕ್ಕೆ ನಾನು ಏನು ಮಾಡಬೇಕು, ಇದನ್ನು ಸ್ಟೇಬಲ್ ಮಾಡಬೇಕು. ಇದನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ತೆಗೆದ್ರೆ ಏನಾಗುತ್ತೆ, ರಕ್ತಸ್ರಾವ ಜಾಸ್ತಿ ಆಗುತ್ತೆ, ಗಾಯ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನೀವೇ ನೋಡಬಹುದು, ಯಾವ ಒಂದು ಇದನ್ನು ಚುಚ್ಚಿದೆಯೋ ಆ ಸೈಜಿನಲ್ಲಿ ಈ ರೀತಿ ನಟ್ ಮಾಡ್ಕೋಬೇಕು. ಸಿಂಬೆ ಥರ ಇದು ರಾಡ್ ಇದೆ, ಓಕೆನಾ. ರಾಡು ನನಗೆ ಇಲ್ಲಿ ಚುಚ್ಚಿದೆ, ಈ ಸೈಜ್ ಎಷ್ಟಿದೆ ಅಷ್ಟೇ ದೊಡ್ಡದನ್ನು ಇದನ್ನು ಮಾಡ್ಕೋಬೇಕು, ಓಕೆನಾ. ಚುಚ್ಚಿದ್ರ ಮೇಲೆ ಇದನ್ನೇನು ಮಾಡಬೇಕು, ಈ ರೀತಿ ಇಡಬೇಕು, ಓಕೆನಾ. ಇಟ್ಟು ಈ ರೀತಿ ಬ್ಯಾಂಡೇಜಿಂಗ್ ಮಾಡಬೇಕು. ಇದು ಒಂದು ಸೈಡ್ ಆದರೆ, ಇವಾಗ ನಾನು ಮನೆ ಮೇಲಿಂದ ಈ ರೀತಿ ಬಿದ್ದಿದ್ದೀನಿ, ಓಕೆನಾ. ನನಗೇನಾಗ್ಬಿಟ್ಟಿದೆ, ಇಲ್ಲಿಂದ ಚುಚ್ಚಿಬಿಟ್ಟು ಇಲ್ಲಿ ಹೊರಗಡೆ ಬಂದಿದೆ, ಓಕೆನಾ. ಇಲ್ಲಿ ಏನು ಕಟ್ತೀವಲ್ವ, ಈಗ ಅವ್ರು ಏನು ಒಂದು ಸೈಡ್ ಹಾಕಿದ್ದಾರೆ ಅದನ್ನು ನೀವು ಏನು ಮಾಡಬೇಕು, ಎರಡು ಸೈಡಲ್ಲಿ ಹಾಕಿ ಅದನ್ನು ಬ್ಯಾಂಡೇಜಿಂಗ್ ಮಾಡಬೇಕು. ಒಂದು ಸೈಡ್ ಆದರೆ ಈ ರೀತಿ, ಎರಡು ಸೈಡ್ ಆದರೆ ಎರಡು ಸೈಡಲ್ಲಿ ಏನು ಮಾಡಬೇಕು, ಬ್ಯಾಂಡೇಜಿಂಗ್ನ ಮಾಡಬೇಕು. ಅರ್ಥ ಆಯ್ತಾ ಸರ್? ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ. ಇದಕ್ಕೆ ಇದನ್ನ ಅವರು ಯಡಿಯೂರಪ್ಪರು ಹೇಳಿದ್ರು, ನಮ್ಮಂತೆ ಅದಿಲ್ಲ ಅಂತ ಅನ್ಬಾರ್ದು. ಬ್ಯಾಂಡೇಜು ಅದು ಇದು ನೀವು ಏನು ಬೇಕಾದರೂ ಯೂಸ್ ಮಾಡ್ಬೋದು. ಲುಂಗಿನೂ ಯೂಸ್ ಮಾಡ್ಬೋದು, ಸಾರಿನೂ ಯೂಸ್ ಮಾಡ್ಬೋದು, ಒಡ್ಡಿನೂ ಯೂಸ್ ಮಾಡ್ಬೋದು. ಅದನ್ನು ಕಟ್ಟಿಬಿಟ್ಟು ಬಟ್ಟೆ ಬೇಕಲ್ಲ ನಮಗೆ. ಇದು ಈ ಥರ ಏನಂತೀವಿ ಇದಕ್ಕೆ, ಬ್ಯಾಂಡೇಜು, ಈ ಥರ ಗೋಜ್ ಪೀಸು ಇದೇ ಬೇಕಂತಿಲ್ಲ. ಈ ಜಾಗದಲ್ಲಿ ಏನು ಮಾಡ್ಬೋದು, ನಾವು ಬಟ್ಟೆನ ಯೂಸ್ ಮಾಡಿ ಅವ್ರನ್ನ ಸ್ಟೇಬಲ್ ಮಾಡಿ ಅವ್ರನ್ನ ಕಳಿಸ್ಬೋದು. ಓಕೆ ಓಕೆ. ಇವಾಗ ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಕೈ ಕಾಲು ಮುರಿದಿತ್ತು, ಅವ್ರ ಕಾಲು ಮುರಿದಿತ್ತು, ಆದರೆ ಅವ್ರನ್ನ ಹೆಂಗೆ ಓದಿದ್ದಾರೆ ಅಂದರೆ ಸ್ಟ್ರೆಚ್ಚರ್ನಲ್ಲಿ ಕಾಲು ಇಡೋಕ್ಕೆ ಬರ್ತಾಯಿಲ್ಲ. ಸ್ಟ್ರೆಚ್ಚರ್ನಲ್ಲಿ ಕಾಲು ಹೆಂಗೆ ಇಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿದೆ. ಅದಕ್ಕೆ ಆ ಕಾಲು ಹೆಂಗಿದೆ ಹಂಗೆ ಸ್ಟೇಬಲ್ ಮಾಡಬೇಕು. ಈಗ ನನ್ನ ಕಾಲು ಇಲ್ಲಿಂದ ಮುರಿದೋಗಿದೆ, ಓಕೆನಾ. ಇದನ್ನು ಹೀಗೆ ಇಡಬೇಕು, ಇದನ್ನು ಕಟ್ಟಬೇಕು. ಇದು ಮೂಮೆಂಟ್ ಆಗಬಾರ್ದು. ಇದು ಮೂಮೆಂಟ್ ಆದರೆ ಏನಾಗುತ್ತೆ, ಇಲ್ಲಿದ್ದಂಥ ಒಳಗಡೆ ಇದ್ದಂಥ ಈ ಮೇಲಿಂದ ಚರ್ಮ, ಒಳಗಡೆ ಇದ್ದಂಥ ಚಿಕ್ಕ ಚಿಕ್ಕ ಟಿಶ್ಯೂಗಳು ಏನಾಗ್ತವೆ, ಕಟ್ಟಾಗ್ತವೆ. ಈಗ ನೀವು ಕಟ್ಟಿಗೆನ ಈ ಇದರಿಂದ ಇಲ್ಲ ಎದರಿಂದ ಸೀದಾ ಕಟ್ ಮಾಡಿದ್ರೆ ಅದು ಗುಂಡಗಾಗಿ ಸರಿಯಾಗಿ ಕಟ್ಟಾಗುತ್ತೆ. ಆದರೆ ಡೈರೆಕ್ಟಾಗಿ ಮುರಿದ ತಕ್ಷಣ ಏನಾಗುತ್ತೆ, ಪೀಸ್ ಆಗುತ್ತಲ್ಲ, ಅದರ ಚೂಪ್, ಅದರ ಏನಂತೀವಿ, ಅದರ ಮುಖ ಎರಡು ಏನಾಗುತ್ತೆ, ಚೂಪ್ ಚಪ್ಪಾಗಿರುತ್ತೆ ಅಲ್ವಾ. ಆ ಟೈಮಲ್ಲಿ ಅದೇನಾಗ್ಬೋದು, ಜಾಸ್ತಿ ಮೂಮೆಂಟ್ ಮಾಡಿದ್ರೆ ಪೂರ್ತಿ ಬಾಡಿನ ಇಲ್ಲ ಶರೀರವನ್ನು ಕಟ್ಟಾಗಿ ಹೊರಗಡೆ ಬರ್ಬೋದು, ಗಾಯ ಜಾಸ್ತಿ ಆಗ್ಬೋದು. ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಅಲ್ಲೇ ಸ್ಟೇಬಲ್ ಮಾಡಬೇಕು. ಈಗ ಇವ್ರ ಕೈ ಇದೆ, ಇವರು ಏನೋ ಒಂದು ಕೆಲಸ ಮಾಡ್ತಾಯಿದ್ರು, ಅಚಾನಕ್ಕಾಗಿ ಮಣ್ಣೆ ಬಿಟ್ಬಿಡ್ತು, ಏನೋ ಒಂದು ಇವ್ರ ಕೈ ಇಲ್ಲಿಂದ ಮುರಿದೋಗಿದೆ, ಎಲ್ಲಿಂದ, ಇಲ್ಲಿಂದ. ಅದಕ್ಕೆ ಇದಕ್ಕೆ ಯಾವ ರೀತಿ ಸ್ಟೇಬಲ್ ಮಾಡ್ಬೋದು, ಈ ರೀತಿ ಬಿದಿರಿನ ಪಟ್ಟಿ ತೊಗೋಬೋದು, ಇಲ್ಲ ಕಟ್ಟಿಗೆ ತೊಗೋಬೋದು, ಇಲ್ಲ
ನ್ಯೂಸ್ ಪೇಪರು ಇಲ್ಲ ಬುಕ್ಸು, ಕಾರ್ಟೂನ್ ಇರುತ್ತಲ್ಲ, ಈ ಬಿಸ್ಕಿಟ್ ಪ್ಯಾಕ್ ಆಗಿ ಬರುತ್ತಲ್ಲ, ಏನಂತೀರ ನೀವು? ಕಾರ್ಟೂನನ್ನೇ ಅಂತೀರಲ್ಲ, ಅದನ್ನು ಬ್ರೆಡ್ ಅದನ್ನು ನಾವು ಏನು ಮಾಡ್ಬೋದು, ತೊಗೊಂಡು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಓಕೆನಾ? ಈಗ ಇಲ್ಲಿ ಕಟ್ಟಾದರೆ ಇದನ್ನೇನು ಮಾಡ್ಬೋದು, ಈ ರೀತಿ ಬುಕ್ಕು ಇಲ್ಲ ಏನೋ ಒಂದು ಇಟ್ಬಿಟ್ಟು ಇದನ್ನು ಇಲ್ಲೇ ಸ್ಟೇಬಲ್ ಮಾಡೋದು. ಅರ್ಥ ಆಗ್ತಾ ಇದೆಯಾ ಸರ್? ಹಿಂದೆ ಕಾಣಿಸ್ತಾ ಇದೆಯಾ? ನನಗೆ ಕಾಣಿಸ್ತಾ ಇಲ್ಲ, ನಿಮಗೆ ಕಾಣಿಸ್ತಾ ಇಲ್ಲ? ಇನ್ನೊಂದು ಸ್ವಲ್ಪ ಹೇಳ್ಬೇಕು. ಓಕೆ ಅಲ್ವಾ? ಮೇನ್ ಅಂತಂದರೆ ಇದನ್ನು ಈ ರೀತಿ ನಾವು ಏನು ಮಾಡ್ತಾ ಇದ್ದೀವಿ, ಅವ್ರಿಗೆ ಪ್ರಥಮ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ನಾವು ಡಾಕ್ಟರ್ ಅಲ್ಲ, ಇಂಜೆಕ್ಷನು ಗುಳಿಗೆ ಎಲ್ಲ ಕೊಡೋಕ್ಕೆ, ಸಲೈನು ಸಿರಿಂಜು ಕೊಡೋಕ್ಕೆ ನಾವು ಡಾಕ್ಟರ್ ಅಲ್ಲ. ನಮ್ಮ ಕೆಲಸ ಏನು, ಆದಂಥ ಗಾಯನ ಅಲ್ಲೇ ಸ್ಟೇಬಲ್ ಮಾಡಿಬಿಟ್ಟು ಅದು ಜಾಸ್ತಿ ಕೊಡದೆ ಅವ್ರನ್ನ ಹಾಸ್ಪಿಟಲ್ಗೆ ತಲುಪಿಸೋದು. ಅರ್ಥ ಆಯ್ತಾ? ಇದೆಲ್ಲ ನಿಮ್ಗೆ ಗೊತ್ತಿತ್ತಂದರೆ ನೀವೇನು ಮಾಡ್ಬೋದು, ಅವ್ರಿಗೆ ಒಂದು ಸ್ವಲ್ಪ ಅಲ್ಲೇ ಸ್ಟೇಬಲ್ ಮಾಡಿ ಹಾಸ್ಪಿಟಲ್ಗೆ ಕಳಿಸ್ಬೋದು. ಇಲ್ಲಾಂದರೆ ಅವ್ರಿಗೆ ನಾವೇನು ಮಾಡ್ತೀವಿ, ಅವ್ರನ್ನ ಹೊರಗಡೆ ತೆಗೆದುಬಿಟ್ಟು ಆ್ಯಂಬುಲೆನ್ಸ್ನವ್ರು ಕೊಡ್ತೀವಿ. ಆ್ಯಂಬುಲೆನ್ಸ್ನವ್ರು ಏನೇ ಮಾಡ್ತಾರೆ, ಒಂದೊಂದು ಟೈಮ್ ನೋಡ್ತಾರೆ, ಒಂದೊಂದು ಟೈಮಲ್ಲಿ ನೋಡುವುದಿಲ್ಲ. ನಾವೇನು ಮಾಡ್ತೀವಿ, ಮೊದಲು ಸ್ಟೇಬಲ್ ಮಾಡಬೇಕು. ಸ್ಟೇಬಲ್ ಮಾಡಿ ಆನಂತರ ಅವ್ರನ್ನ ಹೊರಗೆ ತೆಗೆದು ಆ್ಯಂಬುಲೆನ್ಸ್ಗೆ ಕೊಡಬೇಕು. ಆ ರೀತಿ ಕಟ್ಟಿದ ತಕ್ಷಣ ನಂತರ ಪಟ್ಟಿನ ಕಟ್ಟಬೇಕು. ನಗಬೇಡಿ ಅಮ್ಮ, ಇದು ನಿಮಗೂ ಇಂಪಾರ್ಟೆಂಟು. ಇದು ನಿಮ್ಗೆ ಅಂದರೆ ಇದು ನಾವು ಕ್ಲಾಸ್ ಬಂದು ಬೇರೆದವ್ರಿಗೆ ನೀವು ಹೋಗಿ ಈ ರೀತಿ ಟ್ರೀಟ್ಮೆಂಟ್ ಮಾಡಿ ಅಂತಲ್ಲ, ಮನೆಯಲ್ಲಾದರೂ ನಾವೇನು ಮಾಡ್ಬೋದು, ಈ ಬಸ್ ಯೂಸ್ ಮಾಡ್ಬೋದು. ಈ ಮಕ್ಕಳು ನೋಡ್ಬೋದು ನೀವು. ಮೊದಲು ಸರಿ ಇತ್ತು, ಒಂದೆರಡು ಕೊಟ್ಟ ತಕ್ಷಣ ಅಂದರೆ ಬರೋ ಸ್ಕೂಲು ಮನೆ ಮಾಡ್ತಿದ್ರು. ಇವಾಗ ಆಗಿಲ್ಲ. ಇಲ್ಲಿದ್ದಾರೆ ಅಂತಂದರೆ ಅಲ್ಲಿರ್ತಾರೆ, ಅಲ್ಲಿರ್ತಾರೆ ಅಂದರೆ ಅಲ್ಲಿರ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಏನೋ ಕೈ ಕಾಲಾದರೆ ಇದನ್ನೇ ಈ ರೀತಿ ಸ್ಟೇಬಲ್ ಮಾಡಬೇಕು. ಕೈಗಾದರೆ ಈ ರೀತಿ ಸೇರಿ ಇಲ್ಲಿಂದ ಕಟ್ಟಾಗಿದೆ, ಅವಾಗೇನು ಮಾಡಬೇಕು, ಪೂರ್ತಿ ಉದ್ದ ಕೈ ಕಟ್ಟಬೇಕು. ಸೇಮ್ ಇದನ್ನು ಕಟ್ಟಿಬಿಟ್ಟು ಇದನ್ನು ಇಲ್ಲೇ ಸ್ಟೇಬಲ್ ಮಾಡಬೇಕು. ಇವರು ನಡಕ್ಕಾಗಿದೆ, ನಡ ಏನಾಗಿದೆ, ಫ್ರ್ಯಾಕ್ಚರ್ ಆಗಿದೆ. ಆ ಟೈಮಲ್ಲಿ ಏನು ಮಾಡಬೇಕು, ಈ ಸೈಡಲ್ಲೊಂದು ಈ ಸೈಡಲ್ಲೊಂದು ಪಟ್ಟಿ, ಅನಂತರ ಕಿಲ್ಲಿ ಒಂದು ಪಟ್ಟಿ, ಏನೋ ಒಂದು ಕಂಬಳಿನೋ ಇಲ್ಲ ಏನೋ ಒಂದು ಇಲ್ಲಿ ಇಟ್ಬಿಟ್ಟು ಈ ಕಡೆ ಒಂದು ಬಿದಿರು ಈ ಕಡೆ ಒಂದು ಬಿದಿರು ಕಟ್ಟಿ ಇಟ್ಟು ಇಲ್ಲಿ ಕಟ್ಬೋದು. ಕಾಲು ಮುರಿದ್ರೆ ಕಾಲಿಗೆ ಇಲ್ಲೊಂದು ಇಲ್ಲೊಂದು. ಅದನ್ನು ಮೂಮೆಂಟ್ ಆಗಿ ಕೊಡಬಾರ್ದು, ಅಲ್ಲಾಡೋಕ್ಕೆ ಕೊಡಬಾರ್ದು. ಮೇನು ಇದು ಕೆಲಸ. ಓಕೆನಾ? ಅರ್ಥ ಆಯ್ತಾ? ಆನಂತರ ನಾವು ನೋಡ್ಬೋದು, ಎಲ್ಲೋ ಜಾಸ್ತಿ ಮಳೆ ಬಿದ್ದು ಏನೋ ಒಂದು ಆದಾಗ ಮೊದಲು ನಾವು ಇವ್ರಿಗೆ ಕೈ ಕಾಲು ಕಟ್ಟಾಗ್ತಾ ಇದೆ, ಮೊದಲು ಏನು ಕಂಟ್ರೋಲ್ ಮಾಡಬೇಕು, ಬ್ಲಡ್ ಕಂಟ್ರೋಲ್ ಮಾಡಬೇಕು. ಅವರ ರಕ್ತಸ್ರಾವನ ಬಂದ್ ಮಾಡಬೇಕು, ಅದನ್ನು ಕಮ್ಮಿ ಮಾಡಬೇಕು. ಆನಂತರ ಮೇನ್ ಇಂಪಾರ್ಟೆಂಟು ಈ ಭಾಗ ಮೇನ್ ಇಂಪಾರ್ಟೆಂಟ್ ಶರೀರದಲ್ಲಿ. ಇದಕ್ಕೆ ಜಾಸ್ತಿ ಆಗಿಬಿಟ್ಟಂತಂದರೆ ಇವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, ನಾವು ತಲೆದಿಂಬು ಗೊತ್ತಾ, ಅದನ್ನೇನು ಮಾಡಬೇಕು, ಇಲ್ಲಿ ಇಟ್ಟು ಕಟ್ಟಬಹುದು. ಓಕೆನಾ? ತಲೆದಿಂಬು ಎರಡು ಸೈಡಲ್ಲಿ ಒಂದು ತಲೆದಿಂಬು ಇಟ್ಬಿಟ್ಟು ಇಲ್ಲಿಂದ ಕಟ್ಟಬಹುದು. ಓಕೆನಾ? ಅರ್ಥ ಆಯ್ತಾ? ಇದಿಷ್ಟು ಫಸ್ಟ್ ಏಡು. ಇದರಲ್ಲಿ ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ? ಹಾಂ, ಏನು ಡೌಟ್ ಇದೆಯಾ ಸರ್? ಓಕೆ, ಇವಾಗ ನೆಕ್ಸ್ಟ್ ಕ್ಲಾಸಿಗೆ ಬರ್ತೀನಿ ನಾನು. ಇವಾಗ ನಮ್ಮ ಸರ್ ಹೇಳಿದರು, ನಮ್ಮ ಸರ್ ಹಿಂದಿಯಲ್ಲಿ ಹೇಳಿದ್ರೆ ಅರ್ಥ ಆಯ್ತಾ? ಹಾಂ, ಕೆಲವೊಂದು ಅರ್ಥ ಆಯಿತು, ಕೆಲವೊಂದು ಅರ್ಥ ಆಗಲಿಲ್ಲ. ಜಸ್ಟು 2 ದಿನದ ಹಿಂದೆ ನಮ್ಮ ಕರ್ನಾಟಕದಲ್ಲಿ, ಅನಂತರ ನಮ್ಮ ಇಂಡಿಯಾದಲ್ಲೇ ಎಲ್ಲಕ್ಕಿಂತ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗಿದ್ದು ನಮ್ಮ ಹಾಸನ ಅಲ್ವಾ? ಅದನ್ನೇ ಹೇಳ್ತಾ ಇದ್ರು. ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ, ಕಾರಣ? ಹಾಂ, ಜೋರಾಗಿ ಹೇಳಿಮ್ಮ, ಜೋರಾಗಿ ಹೇಳ್ಬೋದು. ಮೊದಲೇನು ಮಾಡ್ತಿದ್ವಿ, ಮೊದಲೇನಾಗ್ತಾಯಿತ್ತು, ಹಾರ್ಟ್ ಅಟ್ಯಾಕ್ ಅಂದರೆ
50 ವರ್ಷ ಆದವರಿಗೆ, ಜಾಸ್ತಿ ದಪ್ಪ ಇದ್ದವರಿಗೆ, ಅವರು ಇವರಿಗೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ 2019ರಿಂದ ಕೊರೋನಾ ಬಂದು ಹೋಗಿದೆಯಲ್ಲ, ಅವತ್ತಿಂದ ಇದೆಲ್ಲರಿಗೂ ನಾರ್ಮಲ್ ಆಗಿದೆ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಆದ ನಂತರ ನಾವು ಏನು ಮಾಡಬೇಕು ಅಂದರೆ, ಹಾರ್ಟ್ ಅಟ್ಯಾಕೇ ಆಗಿದೆ ಅಂತ ನಮ್ಗೆ ಹೇಗೆ ಅರ್ಥ ಆಗುತ್ತೆ ಅದರ ಬಗ್ಗೆ ನಾನೊಂದು ಸ್ವಲ್ಪ ನಿಮ್ಗೆ ಹೇಳ್ತೀನಿ, ಓಕೆನಾ? ಇವಾಗ ನಾವು ಏನಂತ ತಿಳ್ಕೊಂಡಿದ್ವಿ, ವಯಸ್ಸಾದವರಿಗೆ ಅವ್ರಿಗೆ ಅಂತ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಆದರೆ ಇದು ನಾರ್ಮಲ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡಬೇಕು? ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಯಾರಿಗಾದ್ರೂ ಗೊತ್ತಾ? ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಏನು ಗೊತ್ತಾಗುತ್ತಾ? ಈಗ ನಾನು ಈಗ ನಿಂತಿದ್ದೀನಿ, ಓಕೆನಾ? ನನಗೆ ಹಾರ್ಟ್ ಅಟ್ಯಾಕ್ ಆಯಿತು, ನಾನು ಮೇಲಿಂದ ಬಿದ್ದೆ. ಆದರೆ ನನಗೆ ಹಾರ್ಟ್ ಅಟ್ಯಾಕೇ ಆಗಿದೆಯೋ ಏನು ನಾನು ತಲೆ ಸುತ್ತು ಬಿದ್ದಿದ್ದೀನೋ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ನೋಡದೆ ಇದ್ದಾಗ ಕೈ ಬಿ ಏನು ಅದಕ್ಕೇನೂ ಪ್ರಾಬ್ಲಮ್ ಇಲ್ಲ. ಒಬ್ಬರು ಏನು ಮಾಡ್ತಾರೆ, ಕೈ ತೊಗೊಂಡು ಏನು ಮಾಡ್ತಾರೆ, ಕೈ ಹಿಡ್ಕೊಂಡ್ಬಿಟ್ಟು ಅಯ್ಯೋ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಿಂಗೆ ಅನ್ನೋಕ್ಕಾಗತ್ತಾರೆ. ಅದಕ್ಕೆ ಹಿಂಗೆ ಹಿಡ್ಕೊಂಡು ಯಾರು ಬೀಳಲ್ಲ, ಮೇಲಿಂದ ಸುಮ್ಮನೆ ಬಿದ್ದುಬಿಡ್ತಾರೆ, ತಲೆ ಸುತ್ತು ಬಂದು ಬಿದ್ದವರಿಗೆ. ಆ ಟೈಮ್ನಲ್ಲಿ ನಾವು ನಮ್ಮ ಕೆಲಸ ಏನಂತಂದರೆ, ಮೊದಲು ಅವ್ರಿಗೆ ಪ್ರಜ್ಞೆ ಇದೆಯೋ ಇಲ್ಲೋ ಮೊದಲು ನೋಡಬೇಕು. ಅದಕ್ಕಿಂತ ಮೊದಲು ಏನು ಇಂಪಾರ್ಟೆಂಟ್, ನಾವೇನು ಮಾಡ್ತೀವಿ, ಯಾರೇ ತಲೆ ಸುತ್ತು ಬಂದು ಬಿದ್ದರು, ಇಲ್ಲ ಹಾರ್ಟ್ ಅಟ್ಯಾಕ್ ಬಂದು ಬಿದ್ದಿದ್ದಾರೆ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ, ಇಲ್ಲ ತಲೆ ಸುತ್ತು ಬಂದು ಬಿದ್ದಿದ್ದಾರೋ ಅದು ನೋಡೋಲ್ಲ. ಮೊದಲು ಏನು ಮಾಡ್ತೀವಿ, 1 ಲೀಟರ್ ನೀರು ತಂದುಬಿಟ್ಟು ನೀರು ಕುಡಿಸಿ ಅವ್ರಿಗೆ ಕೈ ಕಾಲು ಎಲ್ಲ ತೆಗೆದ್ಬಿಟ್ಟು ಒಂದೊಂದು ಜಾಗದಲ್ಲಿ ಕೇಳಿದೆ ಸರ್ ನಾನು, ಈರುಳ್ಳಿನೂ ಜಜ್ಜಿ ಮೂಗಿಗೆ ಹಿಡಿತಾರಂತೆ. ಈರುಳ್ಳಿ ಜಜ್ಜಿ ಮೂಗಿಗೆ ಹಿಡಿದ್ರೆ ಜಾಸ್ತಿ ಗೊತ್ತಾಗುತ್ತೆ. ನಾನು ನಾನು ಯಾರು ನೋಡಿಲ್ಲ. ಆದರೆ ಮೇನ್ ಅಂತಾರಲ್ಲ, ಈ ಒಬ್ಬರು ಅಂತಾರೆ, ಮೊದಲು ಏನು ಮಾಡಬೇಕು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಗಮನಿಸಬೇಕು. ಯಾವ ರೀತಿ ಹಾರ್ಟ್ ಅಟ್ಯಾಕ್ ಯಾರಿಗೆ ಆದರೂ ಅದಕ್ಕೆ ಅದರ ಮೇನ್ ಲಕ್ಷಣಗಳು ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೆ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ನೀವು ಮೊದಲು ಗಮನಿಸಬೇಕು. ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಮೊದಲು ಆಗೋದು ಜಾಸ್ತಿ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಎದೆಯಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಎದೆಯಲ್ಲಿ ನಾರ್ಮಲಾಗಿ ನೋವು ಸ್ಟಾರ್ಟ್ ಆದ ನಂತರ ನಮ್ಮ ಈ ಬಳ್ಳುಗಳಿದ್ದಾವಲ್ಲ, ಎಡಗಡೆ ಸೈಡ್ ಪೂರ್ತಿ ಎಲ್ಲ ನೋವು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪೂರ್ತಿ ಎಡಗಡೆ. ಈ 3 ಮೇನ್ ಇಂಪಾರ್ಟೆಂಟ್. ಏನೇನು? ಬೆವರು ಬರೋದು, ತುಂಬ ಸುಸ್ತು ಅನಿಸೋದು, ಬೆವರು ಬರೋದು, ಎದೆಯಲ್ಲಿ ಜಾಸ್ತಿ ನೋವಾಗೋದು, ಆನಂತರ ಎಡಗೈ ಜಾಸ್ತಿ ನೋವಾಗೋದು. ಆ ಟೈಮಲ್ಲಿ ನೀವೇನು ಮಾಡಬೇಕು, ನಾವು ನಮ್ಮ ಹಾರ್ಟ್ ಬೀಟ್ ಏನಾಗುತ್ತೆ, ಸ್ಲೋ ಆಗ್ತಾ ಹೋಗುತ್ತೆ, ಪೂರ್ತಿ ಸ್ಲೋ ಆಗ್ತಾ ಹೋಗುತ್ತೆ. ಆನಂತರ ನಾವು ಉಸಿರು ತಗೊಳ್ಳೋದು ಸ್ಲೋ ಮಾಡ್ತೇವೆ. ಆದರೆ ನಾವೇನು ಮಾಡಬೇಕು, ಸ್ವಲ್ಪ ನಮಗೆ ಈ ರೀತಿ ಈ 3ರಲ್ಲಿ ಯಾವುದೇ ಒಂದು ಕಾಣಿಸ್ತಾ ಇದ್ದರೆ ಏನು ಮಾಡಬಾರ್ದು, ಜೋರಾಗಿ ಜೋರಾಗಿ ನಗೋದು, ಇಲ್ಲ ಜೋರಾಗಿ ಏನು ಮಾಡಬೇಕು, ಸೈಡ್ ಟು ಸೈಡ್ ಜಂಪ್ ಮಾಡೋದು, ಇಲ್ಲ ಜೋರಾಗಿ ನಗೋದು. ಯಾಕಂದರೆ ನಾವು ನಗೋದು ನಮ್ಮ ಆ್ಯಕ್ಟಿವಿಟಿ ಜಾಸ್ತಿ ಆದರೆ ನಾವೇನಂತೀವಿ, ಸುಸ್ತಾಗಿ ಸ್ಟಾರ್ಟ್ ಆಗ್ತೀವಿ. ಆದರೆ ಉಸಿರನ್ನ ಏನು ಮಾಡ್ತೀವಿ, ನಾವು ಜೋರಾಗಿ ಉಸಿರನ್ನ ತಗೋತೀವಿ. ನಾವು ಜೋರಾಗಿ ಉಸಿರನ್ನ ತಗೋದ್ರೆ ನಮ್ಮ ಹಾರ್ಟ್ ಬೀಟ್ ಏನಾಗುತ್ತೆ, ಸ್ಪೀಡ್ ಆಗುತ್ತೆ. ಅದಕ್ಕಾಗಿ ಈ 3 ಕೆಲಸನ ನೀವು ಮಾಡಬೇಕು. ಏನು ಮಾಡಬೇಕು, ಜೋರಾಗಿ ಕೆಮ್ಮಬೇಕು. ಹೆಂಗೆ ಕೆಮ್ಮಬೇಕು, ಈ ಒಂದು ಕುರ್ಚಿ, ಅದರ ಮೇಲೆ ಕುರ್ಚಿಗೆ ನಮ್ಮ ಹೊಟ್ಟೆ ಒತ್ತಬೇಕು, ಜೋರಾಗಿ ಕೆಮ್ಮಬೇಕು, ಜಿಗಿಬೇಕು, ಜಂಪ್ ಮಾಡಬೇಕು. ಈ ರೀತಿ ಮಾಡಿ ಜೋರಾಗಿ ಉಸಿರನ್ನ ತಗೋಬೇಕು. ಅದಕ್ಕೆ ನಾವು ಸುಸ್ತಾಗಬೇಕು. ಆ ಟೈಮಲ್ಲಿ ದಟ್ ಎನರ್ಜಿ ಉಸಿರು ತೊಗೊಂಡು ನಾವೆಷ್ಟು ಉಸಿರು ತೊಗೊಂಡು ಅಷ್ಟು ಉಸಿರು ಒಳಗೆ ಹೋದ ತಕ್ಷಣ ಹಾರ್ಟ್ ಏನಾಗುತ್ತೆ ತಾನೇ. ಈಗ ನೀವು ನೋಡ್ಬೋದು, ನಾವು ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೂ ಓಡಿ ಹೋಗೋದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಏನು ವ್ಯತ್ಯಾಸ? ನಾವು ಜಲ್ದಿ ಹೋಗ್ತೀವಿ, ಲೇಟ್ ಹೋಗ್ತೀವಿ. ಆದರೆ ನಮ್ಮ ಹಾರ್ಟು ಅದೇ ಥರ, ಸ್ಲೋ ಹೋದರೆ ಸ್ಲೋ ಬಡ್ಕೊಳ್ಳುತ್ತೆ, ಓಡ್ಕೊಂಡು ಹೋದರೆ ಜಾಸ್ತಿ ಬಡ್ಕೊಳ್ಳುತ್ತೆ. ಇದು ಮೇನು, ಓಕೆನಾ? ಅದಕ್ಕಾಗಿ ಇದು 3 ಮಲ್ಕೋಬೇಡಿ ಅಮ್ಮ, ಮಲ್ಕೊಳ್ಕೋಬೇಡಿ. ಮೇನ್ ಅಂತಂದರೆ ಇದು ಇಂಪಾರ್ಟೆಂಟು. ಅದಕ್ಕಾಗಿ ಇವಾಗ ನಾನೇನಂದೆ, ಹಾರ್ಟ್ ಅಟ್ಯಾಕ್ ಆದರೆ ಏನು ಮಾಡಬೇಕು, ನಿಮ್ಗೆ ಆ ಥರ ಅನಿಸಿದ್ರೆ ಏನು ಮಾಡಬೇಕು. ಆದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ, ಇಲ್ಲ ತಲೆ ಸುತ್ತು ಬಿದ್ದಿದ್ದಾರೆ ಅಂತ ಹೆಂಗೆ ಕಂಡು ಹಿಡಿತೀರಾ? ಮೇನ್ ಅವರು ಏನು ಮಾಡಬೇಕು, ಅವ್ರಿಗೆ ಪ್ರಜ್ಞೆ ಇದೆ ಎಂದು ನೋಡಬೇಕು, ಓಕೆನಾ? ನೋಡಬೇಕು. ಆನಂತರ ಏನು ಚೆಕ್ ಮಾಡಬೇಕು, ಅವರ ನಾಡಿ ಮಿಡಿತ ಚೆಕ್ ಮಾಡಬೇಕು. ನಾಡಿ ಮಿಡಿತ ಚೆಕ್ ಆದ ತಕ್ಷಣ
ಅವರು ಅದಕ್ಕಿಂತ ಮೊದಲು ಅವರು ಪ್ರಜ್ಞೆ ಇದ್ದಾರೆ ಅನ್ನೋದು ಮೊದಲು ನೋಡಿದ ತಕ್ಷಣ ನೀವೇನು ಮಾಡಬೇಕು, ಕಾಲ್ ಮಾಡಬೇಕು. ಯಾರಿಗೆ? ಈಗ ಬಂದಿದ್ರಲ್ಲ ಸರ್ ಅವ್ರಿಗೆ, ಹಾಂ, ಆಂಬುಲೆನ್ಸ್ಗೆ, ನಾನಂದ್ರೆ ಪೊಲೀಸ್ ಸ್ಟೇಷನ್ಗೆ, ಓಕೆನಾ, ಆಂಬುಲೆನ್ಸ್ಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೊಡಬೇಕು. ಏನಾಯಿತು ಸರ್, ಈಗ 5 ಅವರು ಬಿದ್ದಿದ್ದಾರೆ, ಈ ಥರ ಆಗಿದೆ, ಸ್ವಲ್ಪ ನೀವು ಜಲ್ದಿ ಬನ್ನಿ ಸರ್, ಓಕೆನಾ. ಅದಕ್ಕಾಗಿ ಈಗ ಇವ್ರು ಪೂರ್ತಿ ಎಲ್ಲ ಹೇಳ್ತಾರೆ. ಏನು ಪೂರ್ತಿ ಒಂದು ನಾನೆಲ್ಲ ರಿಪೀಟ್ ಮಾಡಲಿ. ಮೊದಲೇನು ಮಾಡಬೇಕು, ಅವ್ರನ್ನ ಅಲರ್ಟ್ ಮಾಡಬೇಕು. ಅಲರ್ಟ್ ಆಗಲಿಲ್ಲ, ಯಾರಿಗೆ ಕಾಲ್ ಮಾಡಬೇಕು? ಆ್ಯಂಬುಲೆನ್ಸ್ ಕಾಲ್ ಮಾಡಬೇಕು. ಆಂಬುಲೆನ್ಸ್ ಕಾಲ್ ಮಾಡಿ ಹೇಳಿದ ತಕ್ಷಣ ಏನು ಮಾಡಬೇಕು, ಅವ್ರ ಪೋಲ್ ಚೆಕ್ ಮಾಡಬೇಕು. ಪೋಲ್ಸ್ ಸಿಗ್ತಾ ಇಲ್ಲ, ಆನಂತರ ಪೋಲ್ಸ್ ಇಲ್ಲ ಅಂತಂದರೆ ನಿಮ್ಮ ಕೆಲಸ ಡೈರೆಕ್ಟ್ CPR. ಅವರು ಅಲರ್ಟ್ ಆಗಲಿಲ್ಲ, ಓಕೆ, ಏನಾಗಲಿಲ್ಲ, ಅಲರ್ಟ್ ಆಗಲಿಲ್ಲ ಅಂದರೆ ಅವ್ರಿಗೆ ಪ್ರಜ್ಞೆ ಇಲ್ಲ, ಜ್ಞಾನ ಇಲ್ಲ, ಓಕೆನಾ, ಅದು ಇಲ್ಲ. ಆನಂತರ ಅವ್ರ ನಾಡಿ ಮಿಡಿತ ಇಲ್ಲ. ನಾಡಿ ಮಿಡಿತ ಸಿಗದೆ ಇಲ್ಲದೆ ಟೈಮಲ್ಲಿ ನೀವೇನು ಮಾಡಬೇಕು, ಅವ್ರ ಬಾಯಿನ ಓಪನ್ ಮಾಡಿ, ಬಾಯಿ ಓಪನ್ ಆಗಿದೆ ಇಲ್ಲೋ ನೋಡೋದು ಅವ್ರನ್ನ ಡೈರೆಕ್ಟ್ ಏನು ಮಾಡಬೇಕು, CPRಗೆ ಸ್ಟಾರ್ಟ್ ಆಗಬೇಕು. ಓಕೆ, ಇದು ಹಾರ್ಟ್ ಅಟ್ಯಾಕ್ ಆದವ್ರ ಲಕ್ಷಣ. ಅವ್ರಿಗೆ ಏನೇನಿರೋಲ್ಲ, ಪ್ರಜ್ಞೆ ಇರೋಲ್ಲ, ನಾಡಿ ಮಿಡಿತ ಇರೋಲ್ಲ, ಉಸಿರಾಟ ಇರಲ್ಲ. ಉಸಿರಾಟ ನೀವು ಅವ್ರಿಗೆ CPR ಕೊಡೋದಕ್ಕಿಂತ ಮೊದಲು ನೀವೇನು ಮಾಡಬೇಕು, ಬಾಯಿನ ಓಪನ್ ಮಾಡಬೇಕು. ಯಾಕಂದರೆ ಮೇಲಿಂದ ಬಿದ್ದಂಥವ್ರು ಏನು ಮಾಡ್ತಾರೆ, ನಾಲಿಗೆನ ಕಚ್ಕೊಂಡು ಬಿಡ್ತಾರೆ. ನಾಲಿಗೆ ಏನಾಗಿರುತ್ತೋ ಒಮ್ಮೆ ಉಲ್ಟಾ ಹೊಳ್ಳಿರುತ್ತೆ, ಓಕೆನಾ. ಆ ಟೈಮಲ್ಲಿ ಈ 3 ಕೆಲಸ ಮಾಡಿದವ್ರನ್ನ ನೀವೇನು ಮಾಡಬೇಕು, CPR ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಯ್ತಾ? ಇದು ಹಾರ್ಟ್ ಅಟ್ಯಾಕ್ ಆದವ್ರಿಗೆ. ಅದೇ ತಲೆ ಸುತ್ತ ಬಂದು ಮೂರ್ಛೆ ಬಿದ್ದಿರ್ತಾರೆ, ಅವ್ರಿಗೆ ಏನಾಗಿರುತ್ತೆ ಅಂದರೆ ಅವ್ರಿಗೆ ಬರೀ ಪ್ರಜ್ಞೆ ಇರಲ್ಲ, ಅವ್ರಿಗೆ ಏನು ನಾಡಿ ಬಡಿತನೂ ಇರುತ್ತೆ, ಆನಂತರ ಉಸಿರಾಟನೂ ಇರುತ್ತೆ, ಓಕೆನಾ. ಅದನ್ನು ಮೇನ್ ಚೆಕ್ ಮಾಡಬೇಕು. ಈಗ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿದ್ದಾರೆ, ಅವ್ರನ್ನ ಮಾತಾಡ್ಸೋದ್ರೆ ಅವ್ರು ಮಾತಾಡ್ತಾ ಇಲ್ಲ, ಏನೂ ಇಲ್ಲ ಅಂತಂದ್ಬಿಟ್ಟು ಡೈರೆಕ್ಟ್ ನೀರು ಕುಡಿಸೋದಲ್ಲ. ಇವ್ರು ಮೊದಲು ಚೆಕ್ ಮಾಡಬೇಕು. ಏನೇನು ಚೆಕ್ ಮಾಡಬೇಕು? ಮಾತಾಡಿ ಸರ್, ನೀವು ಮಾತಾಡಿದ್ರೆ ನನಗೂ ಒಂದು ಸ್ವಲ್ಪ ಹಾಂ ಪ್ರಜ್ಞೆ ಇದೆ, ಅದನ್ನು ನೋಡಿದ್ವಿ. ಪ್ರಜ್ಞೆ ಇಲ್ಲ, ನಾಡಿ ಮಿಡಿತ ಚೆಕ್ ಮಾಡಬೇಕು. ಹಾಂ, ನಾಡಿ ಮಿಡಿತ ಸಿಗದೆ ಇಲ್ಲದೆ ಇದ್ದಾಗ ಡೈರೆಕ್ಟ್ ಉಸಿರಾಟ ಬಾಯಿ ಓಪನ್ ಮಾಡಿ ಅವ್ರ ಉಸಿರಾಟದಲ್ಲಿ ಏನೋ ಅದ್ರ ಪ್ರಾಬ್ಲಮ್ ಇದೆಯಾ ಅದನ್ನು ನೋಡಿದವ್ರೆ ಡೈರೆಕ್ಟ್ ಏನು ಮಾಡಬೇಕು, CPR ಸ್ಟಾರ್ಟ್ ಮಾಡಬೇಕು, ಓಕೆನಾ. ಯಾವ ರೀತಿ? ಮತ್ತು ಇನ್ನೊಂದು, ಇದಕ್ಕೆ ಹಾರ್ಟ್ ಅಟ್ಯಾಕ್ ಆದವ್ರನ್ನ ನೀವು ಉಳಿಸೋಕ್ಕೆ ನಿಮ್ಮ ಹತ್ರ ಟೈಮಿಂಗ್ ಇದೆ, ಬರೀ 5 ರಿಂದ 6 ನಿಮಿಷ. ಎಷ್ಟು ಟೈಮ್ ಇದೆ? 5 ರಿಂದ 6 ನಿಮಿಷದಲ್ಲಿ ನೀವು ಅವ್ರಿಗೆ ಸರಿಯಾದ CPR ಕೊಟ್ಟರೆ ಅವರು ಉಳ್ಬೋದು. ಸರಿಯಾದ CPR ಕೊಡಲಿಲ್ಲ, ಅವ್ರು ಏನಾಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ, ಡೆತ್ ಆಗ್ತಾರೆ. ನಾರ್ಮಲ್ ಆಗಿ ಈ ರೀತಿ ಒಂದು ಜಾತ್ರೆಯಲ್ಲೂ ಎಲ್ಲೂ ಹಾರ್ಟ್ ಅಟ್ಯಾಕ್ ಆದವ್ರನ್ನ ಬರೀ 5 ರಿಂದ 6 ನಿಮಿಷದಲ್ಲಿ ನೀವೇನು ಮಾಡ್ಬೋದು, ಕಾಪಾಡ್ಬೋದು. ಅದೇ ನೀರಿನಲ್ಲಿ ಮುಳುಗದವ್ರನ್ನ 1 ಅವರ್ ಆದ್ರೂ ಅವ್ರನ್ನ ಹೊರಗಡೆ ತೆಗೆದು ನೀವು ಅವ್ರನ್ನ ಕಾಪಾಡ್ಬೋದು. ಯಾಕಂದರೆ ನೀರಿನ ಟೆಂಪ್ರೇಚರ್ ಮತ್ತು ಮನುಷ್ಯನ ಬಾಡಿ ಟೆಂಪ್ರೇಚರ್ ಏನಾಗಿರುತ್ತೆ ಆ ನೀರಲ್ಲಿದ್ದಾಗ ಈಕ್ವಲ್ ಆಗಿರುತ್ತೆ, ಓಕೆನಾ. ಅವ್ರನ್ನ ನೀರಿಂದ ಮೇಲ್ಗಡೆ ತಂದುಬಿಟ್ಟು ನೀರನ್ನ ಬಾಯಿಯನ್ನು ಅವ್ರನ್ನ ಉಲ್ಟಾ ಮಲಗಿಸಿ ನೀರು ತೆಗೆದು ಅವ್ರಿಗೆ ಅಂದರೆ ಅವಾಗಿಂದ ಆವಾಗಲೇ ನೀವು CPR ಕೊಟ್ಟರೆ ಅವ್ರನ್ನ ಉಳಿಸ್ಬೋದು. ಇದು ನಾವು ವಿಜಯವಾಡದಲ್ಲಿ ಕಮ್ಮಿ ಇಲ್ಲ ಅಂತಂದ್ರೆ ಕೃಷ್ಣಾ ನದಿ ನಿಮ್ಗೆ ಗೊತ್ತಿರಬೇಕು. ವಿಜಯವಾಡದಲ್ಲಿ ಕೃಷ್ಣಾ ನದಿ ಇದೆ, ಅದರಲ್ಲಿ 4 ಜನ ಸೇವಿಂಗ್ಗೆ ಒಬ್ಬರು ಮಾತ್ರ ಜೇಮ್ಸು 1 ಗಂಟೆ 25 ನಿಮಿಷ ಆಗಿತ್ತು ನೀರಲ್ಲಿ ಮುಳುಗಿದ್ರು. ಅವರು ಆ ಸ್ಟಾರ್ ನಂತರ ಹೊರಗೆ ತೆಗೆದುಬಿಟ್ಟು CPR ಕೊಟ್ಟರೆ ಅವರು ಇವಾಗಲೂ ಜೀವಂತವಾಗಿದ್ದಾರೆ, ಓಕೆನಾ. ಆದರೆ ನಮಗೆ ಆ ಥರ ಯಾವ ರೀತಿ ಕೊಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು, ಓಕೆನಾ. ಇದು ಕ್ಲಿಯರ್ ಆಯ್ತಾ ನಿಮಗೆ? ಈ ಬ್ರೇಸ್ ಕೊಡ್ತೀವಲ್ವ, ಬ್ರೇಸ್ ಕೊಡಬೇಕಾದ್ರೆ ನಾವು ನಿಮಗೊಂದು ಹಾರ್ಟ್ ಅಟ್ಯಾಕ್ ಆದಾಗ ಏನು ಒಂದು ಸ್ವಲ್ಪ ಜನಕ್ಕೆ ಏನಿದೆ ನಾಲೆಜ್ ಇದೆ ಅಲ್ವಾ. ಹಾರ್ಟ್ ಅಟ್ಯಾಕ್ ಆದಾಗ ಏನು ಮಾಡ್ತಾರೆ ಹಾಂ, ನೀವು ಮಾತಾಡಿದ್ರೆ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಗೊತ್ತಿದ್ರೆ ಹೇಳಿ, ಇಲ್ಲ ಅಂತಂದ್ರೆ ಇಲ್ಲ ಅಂತೇಳಿ ಪ್ಲೀಸ್. ಗೊತ್ತಿದೆಯಾ ಇಲ್ವಾ? ನೀವು ನೋಡಿರ್ಬೋದು
ಮತ್ತು ಅದಕ್ಕಾಗಿ ನಾನು ಟೈಮ್ ಜಾಸ್ತಿ ಬೇಕಾಗುತ್ತೆ ಸರ್. ಯಾಕಂದರೆ ಅವರು ಅದನ್ನು ನೆನಪಿಸ್ಬೇಕಾಗತ್ತೆ. ಯಾವುದಕ್ಕೆ CPR ಅಂತಾರೆ ಏನಂತಾರೆ, ಅದಕ್ಕೆ ನನಗೆ ತುಂಬ ಜಾಸ್ತಿ ಬೇಕಾಗುತ್ತೆ. ಈಗ ನೋಡ್ಬೋದು, ಒಬ್ರು ಯಾರೋ ಹೀರೋಗೆ ವಿಲನ್ನು ಗೋಳಿ ಉಂಟಾಕಿಬಿಡ್ತಾನೆ, ಇಲ್ಲಿಂದ ದೂಡು ಬಿಡ್ತಾರೆ. ಅವ್ರಿಗೆ ಏನು ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ. ಡಾಕ್ಟ್ರು ಉಚ್ಚಿ ಹಚ್ತಾರೆ ಗೊತ್ತಾ ನಿಮಗೆ? ಗೊತ್ತಾ? ಅದು ಒಂಥರ CPR. ಆನಂತರ ನೀರಿಂದ ಹೀರೋಯಿನ್ನ ಹೊರಗಡೆ ತಂದುಬಿಟ್ಟು ಒತ್ತಿ CPR ಕೊಡ್ತಾರಲ್ಲ, ಅದು CPR. ಅದಕ್ಕೆ CPR ಅನ್ನೋದು. ಅರ್ಥ ಆಯ್ತಾ? ಈಗ ಅಂದರೆ ಏನೋ ಒಂದು ಹೇಳೋದು ಮುಂಚೆ ಒಂದು ಉದಾಹರಣೆ ಕೊಡಬೇಕು. ಅದಕ್ಕೆ ನನಗೆ ಕ್ಲಾಸ್ ಏನಂತಂದರೆ ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ. ಮೇನ್ ಅಂತಂದರೆ CPR ಕೊಡಬೇಕು. CPR ಅಂದರೆ ಕಾರ್ಡಿಯೋ ಪಲ್ಮನರಿ ರಿಸೋಸಿಯೇಷನ್. ಅಂದರೆ ಹೃದಯಾಘಾತವಾದಾಗ ನಾವು ಕಂಪ್ರೆಷರ್ ಕೊಟ್ಟು ಹೃದಯವನ್ನು ಏನು ಮಾಡ್ತೀವಿ, ಪುನಃ ಸ್ಟಾರ್ಟ್ ಮಾಡ್ತೀವಿ. ನಾವು ಹೃದಯವನ್ನು ಸ್ಟಾರ್ಟ್ ಮಾಡ್ತೀವಿ. ಇದು ನಾವೇನು ಮಾಡಿದ್ವಿ, ಸ್ಕೂಲಲ್ಲಿ ಓದಿದ್ದೀವಿ. ಆದರೆ ನಾವು ಹೃದಯಾಘಾತವಾದಾಗ ನಾವು ಕೊಡುವಂಥ ಪ್ರೆಸ್ನಿಂದ ಹೃದಯ ಸ್ಟಾರ್ಟ್ ಆಗಲ್ಲ. ನಾವು ಪ್ರೆಸ್ ಕೊಟ್ಟಂಥ ಪ್ರೆಷರ್ನಿಂದ ಬ್ಲಡ್ಡು ಹಾರ್ಟ್ನಿಂದ ಸರ್ಕ್ಯುಲೇಟ್ ಆಗಿ ಎಲ್ಲಿಗೆ ಬರುತ್ತೆ, ತಲೆಗೆ ಬರುತ್ತೆ, ಮೆದುಳಿಗೆ ಬರುತ್ತೆ. ಮೆದುಳು ಸ್ಟಾರ್ಟ್ ಆಗುತ್ತೆ. ಮೊದಲು ಏನು ಸ್ಟಾರ್ಟ್ ಆಗುತ್ತೆ? ಮೆದುಳು ಸ್ಟಾರ್ಟ್ ಆಗುತ್ತೆ. ನಾವೇನು ಮಾಡ್ತೀವಿ, ಪ್ರೆಸ್ ಕೊಡ್ತೀವಿ, ಪ್ರೆಸ್ ಕೊಡ್ತೀವಿ, ಉಸಿರನ್ನ ಕೊಡ್ತೀವಿ. ಓಕೆನಾ? ಇದು 1 ನಿಮಿಷದಲ್ಲಿ 150 ಸಲ ಪ್ರೆಷರ್ ಕೊಡಬೇಕು. ಪ್ರೆಸ್ ಕೊಟ್ಟ ನಂತರ 30, ಅದು 5 ಸರ್ಕಲ್ ಆಗಿರಬೇಕು. 5 ಸರ್ಕಲ್ 1ರಿಂದ 30ವರೆಗೂ ಪ್ರೆಷರ್ ಕೊಡಬೇಕು. 1 2 3 4 29 30 29 1. ಓಕೆನಾ? ಮತ್ತು 1 ಆದ ತಕ್ಷಣ ನೀವೇ ಮಾಡಬೇಕು, ಅವ್ರಿಗೆ 2 ಉಸಿರನ್ನ ಕೊಡಬೇಕು. ಉಸಿರು ಕೊಡಬೇಕಾದ್ರೆ ಅವ್ರ ಮೂಗನ್ನು ಏನು ಮಾಡಬೇಕು, ತೆರೆನ ಒತ್ತಬೇಕು. ತೆರೆನ ಒತ್ತಿ ಇದಕ್ಕೇನಂತಿದೆ, ಏನಂತೀರಿ? ಗಲ್ಲ. ಮತ್ತು ಇದಕ್ಕೆ ಗಲ್ಲ. ಓಕೆ, ನಾವು ಇದಕ್ಕೆ ಗಲ್ಲ ಅಂತೀವಿ. ಓಕೆನಾ? ಅದಕ್ಕೆ ನಾನು ಕೇಳಿನೇ ಮಾತಾಡೋದು. ನಾವೇನು ಮಾಡ್ತೀವಿ, ಇದನ್ನು ಅಪ್ ಮಾಡ್ತೀವಿ. ಅಪ್ ಮಾಡಿದ ತಕ್ಷಣ ಏನು ಮಾಡಬೇಕು, ಮೂಗನ್ನು ಒತ್ತಬೇಕು. 3 ಪ್ರೆಷರ್ ಆದ ತಕ್ಷಣ ಮೂಗನ್ನು ಒತ್ಬಿಟ್ಟು 2 ಸಲ ಅವ್ರಿಗೆ ಉಸಿರನ್ನ ಕೊಡಬೇಕು. ಉಸಿರು ಕೊಡುವಂಥ ಟೈಮಲ್ಲಿ ನೀವೇನು ಮಾಡಬೇಕು, ಅವ್ರ ಬಾಯಿ ಮೇಲೆ ಒಂದು ನಿಮ್ಮ ಖರ್ಚೀಫು ಇಲ್ಲ ಒಂದು ಬಟ್ಟೆನೋ ಒಟ್ಟಿನೋ ಯಾವುದೋ ಒಂದು ಬಟ್ಟೆ, ಶುಭ್ರವಾದ ಬಟ್ಟೆ ಇಟ್ಬಿಟ್ಟು ಊದಬೇಕು. ಯಾಕಂತಂದರೆ ನೀವು ಅವ್ರಿಗಿದ್ದಂಥ ರೋಗ ಇಲ್ಲ ಯಾವುದೇ ಒಂದು ಸಮಸ್ಯೆ ನಿಮಗೆ ಹತ್ತಬಾರ್ದು. ಅದಕ್ಕಾಗಿ ಮೊದಲು ನಿಮ್ಮ ಸೇಫ್ಟಿನೂ ಇರಬೇಕು. ಇದು ನಮ್ಮ ಹತ್ರ ಸಿಗುತ್ತೆ. ಇದು ಬೇಸ್ ಸಿಲಿಂಡರ್ ಅಂತೀವಿ ನಾವು. ಇದರಲ್ಲಿ ಏನಾಗುತ್ತೆ, ಒನ್ ವೇ ಇದು. ಒಂದು ಸೈಡ್ನಿಂದ ಮಾತ್ರ ಗಾಳಿ ಹೋಗುತ್ತೆ, ಆ ಸೈಡಿನಿಂದ ಗಾಳಿ ಬರುವುದಿಲ್ಲ. ಅದಕ್ಕಾಗಿ ಈ ರೀತಿ CPR ಕೊಡಬೇಕು. ಇವಾಗ ನಾವು ನೋಡ್ಬೋದು, ಏನೋ ಕೆಲಸ ಮಾಡ್ಬೇಕಂದ್ರೆ ಮನೆಯಲ್ಲಿ ದೊಡ್ಡವರು ಇರ್ತಾರಲ್ಲ, ಅವ್ರು ಹೇಳಿದಾಗೆ ನಾವು ಕೇಳ್ತೀವಿ. ಹಾಗೆ ನಮ್ಮ ಶರೀರದಲ್ಲಿ ದೊಡ್ಡವರು ಯಾರು? ಇದು ಮೆದುಳು ಆ್ಯಕ್ಟಿವ್ ಆಗುತ್ತೆ. ನಾವು ಕಂಪ್ರೆಷರ್ ಕೊಟ್ಟಾಗ ಬ್ಲಡ್ ಸರ್ಕ್ಯುಲೇಟ್ ಆಗಿ ಇದು ಆ್ಯಕ್ಟಿವ್ ಆಗಿ ಈಗ ತಲೆ ಹೇಳುತ್ತೆ ನನಗೆ, ನಾನೇ ವಿಚಾರ ಮಾಡ್ತೀನಿ. ಈಗ ನನಗೆ ಯಾರೋ ಅಂತ ಹೇಳಿದ್ರು, ಇಲ್ಲಿ ಬಾಪ ಅಂದ್ರೆ ನನ್ನ ಕಾಲು ಅಷ್ಟೇ ಹೋಗ್ಬೇಕಲ್ಲ, ತಾನೇ ಹೋಗೋಕ್ಕಾಗತ್ತಾ? ನನ್ನ ಕಾಲು ಕೇಳುತ್ತೋ ನನ್ನ ಮೈಂಡ್ ಕೇಳುತ್ತೆ, ನನ್ನ ಮೈಂಡ್ ನನ್ನ ಕಾಲಿಗೆ ಹೇಳುತ್ತೆ. ಅದೇ ರೀತಿ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಕೊಡುವಂಥ ಪ್ರೆಷರ್ನಿಂದ ಹಾರ್ಟು ಯಾರಿಗೆ ಸಪೋರ್ಟ್ ಮಾಡುತ್ತೆ, ವಾಪಸ್ಸು ಪ್ರೆಷರ್ ಕೊಟ್ಟಾಗ ಹಾರ್ಟ್ನಿಂದ ಓನ್ಲಿ ಬ್ಲಡ್ ಅಷ್ಟೇ ಸರ್ಕ್ಯುಲೇಟ್ ಆಗುತ್ತೆ, ಬ್ಲಡ್ ಅಷ್ಟೇ ಹೋಗುತ್ತೆ ಮೇಲೆ. ಆ್ಯಕ್ಟಿವ್ ಆಗೋದೇ ಅದು ಮೆದುಳು ಆ್ಯಕ್ಟಿವ್ ಆದ ತಕ್ಷಣ ಏನು ಮಾಡುತ್ತೆ, ಹಾರ್ಟಿಗೆ ಆದೇಶ ಕೊಡ್ತಾರೆ, ನೀನು ಮಲ್ಕೋತಾ ಇದೆಯಾ, ಸ್ಟಾರ್ಟ್ ಆಗುವಂತ. ಅರ್ಥ ಆಯ್ತಾ ಸರ್? ಇವಾಗ ಇದನ್ನು ನಾನು ಸ್ಲೋ ಆಗಿ ಹೇಳೋಕೆ, ಯಾಕಂದರೆ ಈ ಒಂದೊಂದು ಅಂಶನ ನಿಮ್ಗೆ ಗೊತ್ತಾಗಬೇಕು. ನಾನು ಏನು ಮಾಡಿದ್ರೆ ಯಾವ ರೀತಿ ಕೆಲಸ ಆಗುತ್ತೆ, ನಾನು ಏನು ಮಾಡಬಾರ್ದು. ಆದರೆ ಇದನ್ನು ಮಾಡೋಕ್ಕೆ, ಈ ಪೂರ್ತಿ ಎಲ್ಲ ಕೆಲಸ ಮಾಡೋಕ್ಕೆ ನಿಮ್ಮ ಹತ್ರ ಇರುವಂಥ ಟೈಮಿಂಗ್ ಎಷ್ಟಂದರೆ 5ರಿಂದ 6 ನಿಮಿಷ. 5ರಿಂದ 6 ನಿಮಿಷದಲ್ಲಿ ಪೂರ್ತಿ ಎಲ್ಲ ಇದನ್ನು ನೀವು ಮುಗಿಸ್ಬೇಕು. ಓಕೆನಾ? ಈಗ ನಮ್ಮವ್ರು ಮಾಡಿ ತೋರಿಸ್ತಾರೆ ನೋಡಿ, ಹೆಂಗೆ ಎಷ್ಟು ಸ್ಪೀಡಲ್ಲಿ. ಇನ್ನೊಂದಂದರೆ, ಇವಾಗ ನಾವಿಲ್ಲಿ ನಿಮಗೆ ಟೇಬಲ್ ಮೇಲೆ ತೋರಿಸ್ತಾ ಇದ್ದೀವಿ.
ಅಲ್ವಾ? ಟೇಬಲ್ ಮೇಲೆ ನಾವು ನಿಮಗೆ ಇದನ್ನು CPR ಕೂಡ ತೋರಿಸ್ತಾ ಇದ್ದೀವಿ. ಆದರೆ ನೀವು ಹಾರ್ಟ್ ಅಟ್ಯಾಕ್ ಆದ ಟೈಮಲ್ಲಿ ನೀವು ಟೇಬಲ್ ಹುಡುಕ್ಬಾರ್ದಲ್ಲಿ, ಓಕೆನಾ? ಟೇಬಲ್ಲು, ಸೋಫಾ, ಬೆಡ್ಡು ಇದ್ರ ಯಾವುದ್ರ ಮೇಲೂ ಯಾವುದು ಏನು ಮಾಡಬಾರ್ದು, CPR ಕೊಡಬಾರ್ದು. ಏನಿದ್ರು ನೆಲದ ಮೇಲೆ ಒಂದು ಯಾವುದೇ ಒಂದು ಹಾರ್ಟ್ ಸ್ಪೇಸಲ್ಲಿ ಗಟ್ಟಿ ಜಾಗದ ಮೇಲೆ. ಯಾಕಂದರೆ ನೀವು ಕೊಡುವಂಥ ಪ್ರೆಷರ್ನಿಂದ ಈಗ ಮೇಲೆ ಇಲ್ಲಿ ಹಾರ್ಟ್ ಇತ್ತಂದರೆ ನಾನು ಕೊಡುವಂಥ ಪ್ರೆಷರ್ ಆಗುತ್ತೆ ತಾನೇ, ಇದು ಪ್ರೆಷರ್ ಆಗುತ್ತೆ. ಇಲ್ಲಿ ಸೋಫಾ ಇದ್ದರೆ, ಸೋಫಾನೋ ಇಲ್ಲ ಒಂದು ಬೆಡ್ ಇದ್ದರೆ ಇದೇನಾಗುತ್ತೆ, ತಾನೇ ಥರ ಹೋಗ್ತಾ ಇರುತ್ತೆ, ಅದು ಪ್ರೆಷರ್ ಹೋಗಲ್ಲ. ಈಗ ನೀವು ಕೇಳ್ಬೋದು, ಮೈಕಲ್ ಜಾಕ್ಸನ್ ಹೆಸರು ಕೇಳಿದ್ದೀರಾ? ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆದರೆ ಅವ್ರಿಗೆ CPR ಏನು ಕೊಟ್ಟರು? ಅವ್ನು ಆಗರ್ವ ಶ್ರೀಮಂತ, ಅವ್ನು ಬೆಡ್ ಮೇಲೆ ಹೋಗಿ CPR ಕೊಟ್ಟರು. ಆ ಬೆಡ್ ಮೇಲೆ CPR ಕೊಟ್ಟರೆ ಉಳ್ಕೊಳ್ಳೋಕ್ಕಾಗುತ್ತಾ? ಈ ಕೆಳಗಿಂದನೂ ಪ್ರೆಷರ್ ಅಂತ ಇರುವಂಥ ಒಂದು ಹಾರ್ಡ್ ವಸ್ತು ಇರಬೇಕು, ಅದ್ರ ಮೇಲೆ ನಾವು CPR ಕೊಡೋದು. ಅದಕ್ಕಾಗಿ ಜಾಸ್ತಿ ಏನು ಮಾಡಬೇಕು, ನೆಲದ ಮೇಲೇನೋ ಕಟ್ಟೆ ಮೇಲೇನೋ ಇಲ್ಲ ಒಂದೇನೋ ಸರಿಯಾದಂಥ ಒಂದು ಪ್ಲೇಸ್. ಓಕೆ, ಅರ್ಥ ಆಯ್ತಾ ಸರ್? ಇವಾಗ ನೋಡಿ ಹೋಗಿ ತೋರಿಸ್ತಾರೆ. ಇನ್ನೊಂದು, ನಾವು CPR ಕೊಡ್ತೀವಲ್ವ, ಯಾವಾಗಲೂ ಯಾವ ಭಾಗಕ್ಕಿರಬೇಕು, ಅವ್ರಿಗೆ ಪ್ರೆಷರ್ ಕೊಡೋ ಟೈಮಲ್ಲಿ ಅವರ ಈಗ ನನ್ನ ಯಾವ ಭಾಗ ಇದು, ನನ್ನ ಬಲಭಾಗ, ಓಕೆನಾ? ಬಲಭಾಗದಲ್ಲಿ ಇರಬೇಕು. ಯಾಕಂದರೆ ಹಾರ್ಟ್ ಎಲ್ಲಿದೆ? ಎಡಭಾಗದಲ್ಲಿದೆ. ಹಾರ್ಟ್ ಎಡಭಾಗದಲ್ಲಿಲ್ಲ, ಬಲಭಾಗದಲ್ಲೂ ಇಲ್ಲ. ಹಾರ್ಟ್ ಸೆಂಟ್ರಲ್ಲಿದೆ, ಬರೀ ಸ್ವಲ್ಪ ವಾಲಿದೆ ಅಷ್ಟೇ. ಅದಕ್ಕಾಗಿ ಆ ವಾಲಿದಕ್ಕೋಸ್ಕರ ನಾವೇನು ಮಾಡ್ತೀವಿ, ಎಡಗಡೆ ಕೂತ್ಕೊಂಡು ಏನು ಮಾಡ್ತೀವಿ, ಪ್ರೆಷರ್ನ ಕೊಡ್ತೀವಿ. ನಾವು ಕೊಡುವಂಥ ಪ್ರೆಷರು ಪೂರ್ತಿ ಆ ಹಾರ್ಟ್ ಸೈಡಿಗೆ ಹೋಗಬೇಕು, ಓಕೆನಾ? ಪೊಸಿಷನ್ ನೋಡಿ, ಈ ರೀತಿ ನೀವು ಪೊಸಿಷನ್ ಆಗಿರ್ಬೇಕು. ಕಾಣ್ತಾ ಇಲ್ವಾ? ನೋ ರೆಸ್ಪಾನ್ಸ್, ಅಲರ್ಟ್ EMS ಅಂದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನೀವು ಕಾಲ್ ಮಾಡಿ ಆ್ಯಂಬುಲೆನ್ಸ್ಗೆ. ಒಬ್ಬರು ಇದ್ರೆ ಏನು ಮಾಡ್ಬೋದು, ಈ ಕೆಲಸ ಮಾಡ್ಬೋದು. ಅವ್ರು ನನಗೆ ಹೇಳಿದ ತಕ್ಷಣ ನಾನೇನು ಮಾಡ್ಬೋದು, ಆ್ಯಂಬುಲೆನ್ಸ್ ಕಾಲ್ ಮಾಡ್ಬೋದು. ಒಬ್ಬರು ಏನಾಗುತ್ತೆ, ರೆಸ್ಪಾನ್ಸ್ ಮಾಡ್ತಾರೆ, ಒಬ್ಬರು ರೆಸ್ಪಾನ್ಸ್ ಮಾಡೋಲ್ಲ. ರೆಸ್ಪಾನ್ಸ್ ಇಲ್ಲ ಅಂದ ತಕ್ಷಣ ನನ್ನ ಕೆಲಸ ಏನಾಗುತ್ತೆ ಅಂದರೆ ನಾನು ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಬೇಕು. ಚೆಕ್ CAB, ಚೆಕ್ ಪಲ್ಸ್, 1 1 2 1 3 1 4 1 5 ಪಲ್ಸ್ ಆಬ್ಸೆಂಟ್. ಅವರು ಕೌಂಟ್ ಮಾಡಿದ್ರು, ವಾಚ್ ನೋಡ್ಕೊಂಡು ಕೌಂಟ್ ಮಾಡ್ಬೋದು. ಇಲ್ಲಾಂದರೆ ನೀವು ನಿಮ್ಮ ಕೈನ ಹಿಡ್ಕೊಂಡು ಒಂದು ಸಲ ಕೌಂಟ್ ಮಾಡಿ, 1001 1002 1003 1004 1005. ನಿಮ್ಮ ಕೌಂಟಿಗೆ, ನಿಮ್ಮ ಹಾರ್ಟ್ ಬೀಟಿಗೆ 100% ಕೌಂಟ್ ಆಗುತ್ತೆ. ವಾಚ್ ಬೇಕಿಲ್ಲ ನಿಮಗೆ ಸೆಕೆಂಡ್ ನೋಡೋಕ್ಕೆ. ಅರ್ಥ ಆಯ್ತಾ? ಅದು ಒಂದು ಅಂದರೆ ನಾವು ಕಲ್ತಿರೋದು 1001 1002 ನೀವು ಕೌಂಟ್ ಮಾಡ್ಬೋದು. ಅದು ಕೌಂಟು ಆಗಬೇಕು. ಅದು ಅಬ್ಸೆಂಟ್ ಅಂತ ಅನ್ನೋದು. ಅದು ಅಬ್ಸೆಂಟ್ ಆಗಿದೆ ಅಂತಂದರೆ ಏನರ್ಥ? ಅಬ್ಸೆಂಟ್ ಆಗಿದೆ ಅಂತಂದರೆ ಏನರ್ಥ? ಹಾರ್ಟ್ ಅಟ್ಯಾಕ್ ಆಗಿದೆ. ಏನು ಮಾಡಬೇಕು? CPR. ಏನು ಕೊಡಬೇಕು? CPR ಕೊಡಬೇಕು. CPR ಕೊಡೋದ್ರಿಂದ ಮೊದಲು ಏನು ಮಾಡಬೇಕು? ಅವರ ಏರ್ವೇ ಅಂದರೆ ಗಾಳಿ ಒಳಗಡೆ ಹೊರಗಡೆ ಹೋಗುವಂಥ ದಾರಿ ಸರಿಯಾಗಿದೆಯಾ ಇಲ್ಲ ಅದನ್ನು ನೋಡಬೇಕು. ಫೈಂಡ್ ದ ಹಾರ್ಟ್ ಅಂದರೆ ಹಾರ್ಟ್ ಎಲ್ಲಿದೆ ಅನ್ನೋದು ಮೊದಲು ನಿಮ್ಗೆ ಗೊತ್ತಿರಬೇಕು. ಯಾವ ರೀತಿ? ಈಗ ನನ್ನ ಹಾರ್ಟು ಇಲ್ಲಿದೆ, ಅದು ನನಗೆ ಗೊತ್ತಿದೆ ಇಲ್ಲೇ ಇದೆ ಅಂತ. ಒಬ್ಬೊಬ್ರು ಏನು ಮಾಡ್ತಾರೆ, ಇಲ್ಲಿ ಹೋಗ್ಬೋದು, ಒಬ್ಬರು ಇಲ್ಲಿ ಇರ್ಬೋದು, ಒಬ್ಬರು ಇಲ್ಲಿ ಇರ್ಬೋದು. ಅದಕ್ಕಾಗಿ ನಾವೇನು ಮಾಡ್ಬೋದು, ಸೆಂಟ್ರು ಇವು ಯಾವ ಎಲುಬು ಅಂತೀವಿ ನಾವು? ಪಕ್ಕೆಲುಬು ಅಲ್ವಾ? ಅದರ ಸೆಂಟ್ರಲ್ಲಿ ಒಂದು ಮೂಳೆ ಇದೆ, ಅದಕ್ಕೆ ಸ್ಟರ್ನಮ್ ಅಂತೀವಿ. ಅದರ ಲಾಸ್ಟ್ ಎಂಡಿಂಗ್ಗೆ ನಾವೇನಂತೀವಿ? ಜೈಪೋರ್ಟ್ ಪ್ರೊಸೆಸ್. ಇದು ಜಸ್ಟು ಇದಕ್ಕೆ ಇದು ಪಕ್ಕೆಲುಬು, ಇದು ಸ್ಟರ್ನಮ್, ಇದು ಜೈಪೋರ್ಟ್ ಪ್ರೊಸೆಸ್. ಈ ಮೂಳೆಯ ಲಾಸ್ಟ್ ಕೋಣೆ. ಇಲ್ಲಿಂದ 2 ಬಳ್ಳು ಮೇಲೆ, ಇದು ಪಾಯಿಂಟ್ ಆಯಿತು, ಓಕೆನಾ? ಇಲ್ಲಿಂದ 2 ಬಳ್ಳು ಮೇಲೆ. ಇಲ್ಲಿ ನಾವು ಹಾರ್ಟ್ ಇರೋದು ಇದು, ನಾನು ಬಳ್ಳು ಇಟ್ಟಿದ್ದೀನಿಲ್ಲ, ಇದು ಹಾರ್ಟ್ನ ಸೆಂಟರ್. ಈಸಿ ಇದೆಯಲ್ಲ ಅಲ್ವಾ? ಏನು ಮಾಡಬೇಕು?
ಸ್ಟೇಟ್ ಕೆಳಗಡೆ ಬರಬೇಕು. ಎಂಡಿಂಗ್ ಪಾಯಿಂಟ್ ಅಲ್ವಾ, ಇದು ಜೈಪೋರ್ಟ್ ಪ್ರೊಸೆಸ್ ಪಾಯಿಂಟ್ ಇಂಟೇಕ್. ಇಲ್ಲಿಂದ ಎರಡುಗಳಿಗೆ ಟಚ್ ಮಾಡಿದ್ರೆ ಇದು ಹಾಲ್ಟ್. ಅರ್ಥ ಆಯ್ತಾ? ಇಲ್ಲೇ ನೀವು ನಿಮ್ಮ ಕೈನ ಇಟ್ಬಿಟ್ಟು ಪ್ರೆಷರ್ ಕೊಡಬೇಕು. ಓಕೆನಾ? Find the Jaipuar process. Master hand. ಪೊಸಿಷನ್ ಏನಾಗಿ ಈ ರೀತಿಯಾಗಿರಬೇಕು. ಓಕೆನಾ? ನಿಮ್ಮ ಪೂರ್ತಿ ಬಾಡಿ ವೇಟು ಆ ವಿಕ್ಟಿಮ್ ಮೇಲಿರಬೇಕು ಆದಷ್ಟು. ಆನಂತರ ಪ್ರೆಷರ್ ನೀವು ಕಂಪ್ರೆಸ್ ಮಾಡ್ತೀರಲ್ಲ, ನೀವು ಕಂಪ್ರೆಸರ್ ಕೊಡ್ತೀರಲ್ಲ ಆ ಟೈಮಲ್ಲಿ ಇದು ಫೋಲ್ಡ್ ಆಗಬಾರ್ದು. ಓಕೆ, ಫೋಲ್ಡ್ ಇದೆ. ಈ ರೀತಿ ಕೊಟ್ಟರೆ ಅದು ಸಕ್ಸಸ್ ಆಗುತ್ತಾ? ಆಗಲ್ಲ. ಯಾಕಂದರೆ ನೀವು ಕೊಡುವಂಥ ಪ್ರೆಷರು ಹಾರ್ಟ್ಗೆ ಹೋಗ್ತಾ ಇಲ್ಲ. ಅದಕ್ಕೆ ಪೂರ ಸ್ಟ್ರೇಟ್ ಆಗಿ ನೀವು ಕಂಪ್ರೆಷನ್ನ ಕೊಡಬೇಕು. ಅರ್ಥ ಆಯ್ತಾ? ಇದನ್ನು ರೌಂಡಾಗಿ ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಮೇಲೆ ಇಡಬೇಕು. ಇದು ಸರ್ಕಲ್ ವೈಸು 1ರಿಂದ 29, 30ರವರೆಗೆ ನೀವೇನು ಕೌಂಟ್ ಮಾಡಬೇಕು? 1ರಿಂದ 29, 1, 2 ಉಸಿರು ಕೊಡಬೇಕು. ಮತ್ತು 1ರಿಂದ 29, 2 ಈ ರೀತಿ ನೀವು ಕೌಂಟ್ ಮಾಡ್ತಾ ಅವ್ರಿಗೆ ಪ್ರೆಷರ್ನ ಕೊಡಬೇಕು. ಈಗ ನೋಡಿ ಅವ್ರಿಗೆ ಪ್ರೆಷರ್ ಯಾವ ರೀತಿ ಕೊಡ್ತಾರೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 1. One, 2, 3, 4, 5, 6, 7, 8, 9, 10, 11, 12, 13, 14, 29, 2. ಪೂರ್ತಿ ಕೌಂಟ್ ಮಾಡಬೇಕು. ಈಗ ನಾವು ನಿಮಗೆ ಹೇಳೋಕ್ಕೆ ಮಾತ್ರ ಅರ್ಧ ಕೌಂಟ್ ಮಾಡ್ತೇವೆ. ಇಲ್ಲಾಂದರೆ NDRF ಅವ್ರು ಬಂದಿದ್ರು 12 ಆದ ನಂತರ 29. 1, 2, 3, 4, 5, 6, 7, 8, 9, 10, 11, 29, 3. ಈ ಸರ್ಕಲ್ನ ಕಂಟಿನ್ಯೂ ಕೊಡ್ತಾ ಇರಬೇಕು. ಎಲ್ಲಿವರೆಗೆ? 2 ಸರ್ಕಲ್ ನೀವು ಕೊಟ್ಟ ತಕ್ಷಣ ಉಸಿರು ಕೊಡ್ತಿರಲ್ಲ. 1 ಸರ್ಕಲ್ ಪ್ರೆಷರ್ ಕೊಟ್ಟ ತಕ್ಷಣ 2 ಉಸಿರು ರೆಸ್ಕ್ಯೂ ಬ್ರೀತ್ ಕೊಡ್ತೀರಾ. ಆನಂತರ ಮತ್ತೊಮ್ಮೆ ಏನು ಮಾಡಬೇಕು? ಮತ್ತೆ ಪ್ರೆಷರ್ ಕೊಡಬೇಕು. ಮತ್ತೊಂದು ಸರ್ಕಲ್ ಉಸಿರು ಕೊಟ್ಟ ತಕ್ಷಣ ಮತ್ತೇನು ಮಾಡಬೇಕು? ಪಲ್ಸ್ನ ಚೆಕ್ ಮಾಡಬೇಕು. ಪಲ್ಸ್ನ ಚೆಕ್ ಮಾಡಬೇಕಾದ್ರೆ ಮೊದಲು ನೀವು ಎಲ್ಲಿ ಕುತ್ಕೊಂಡಿದ್ದೀರಾ, ಯಾವ ಸೈಡಲ್ಲಿದ್ದೀರಾ ಆ ಸೈಡಲ್ಲಿ ಮಾತ್ರ ನೀವು ಟಚ್ ಮಾಡಬೇಕು. ಓಕೆನಾ? ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲ ಏನು ಮೊಬೈಲ್ ವಿಡಿಯೋ ಮಾಡಿ ಶೇರ್ ಮಾಡಿಬಿಡ್ತಾರೆ. ಇವಾಗ ಇವರಿಗೆ CPR ಕೊಡ್ತಾ ಇದ್ದೀನಿ. ನಾನು ಪಲ್ಸ್ ಚೆಕ್ ಮಾಡಬೇಕಾದ್ರೆ ಏನೇ ಒಂದು ಇರಲಿ, ಅದು ಪಲ್ಸ್ ಚೆಕ್ ಮಾಡಬೇಕಾದ್ರೆ ನಾನು ಅವ್ರಿಗೆ ಪಲ್ಸ್ ನಿಮ್ಗೆ ಒಂದು ಸ್ವಲ್ಪ ಇಲ್ಲಿ ಕೈ ಇಟ್ಟ ತಕ್ಷಣ ಏನಾಗುತ್ತೆ? ಐಡೆಂಟಿಫೈ ಆಗುತ್ತೆ, ಗೊತ್ತಾಗುತ್ತೆ ಪಲ್ಸ್ ಏನು ಹೃದಯ ಬಡಿತಾ ಇದೆ ಅಂತ. ಓಕೆನಾ? ಇಲ್ಲಿ ಸ್ವಲ್ಪ ಟಪ್ಪು ಅಂದ ತಕ್ಷಣ ನೀವೇನು ಮಾಡ್ಬೋದು? ಇಲ್ಲಿ ಇಡ್ಬೋದು. ಓಕೆ, ಅಲ್ಲಿ ಅದೇ ನಿಮ್ಮ ಕೈ ಈ ಸೈಡ್ ಇತ್ತಪ್ಪ ಅಂತಂದರೆ, ಈ ಸೈಡ್ ಇತ್ತು ಸರ್, ಮೊಬೈಲ್ಗೆ ಈಗ ಅವರು ನಮ್ಮ ಜಯಂತ್ ಸರ್, ಅವ್ರಿಗೆ ಗೊತ್ತಿಲ್ಲ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ? ನಾನು ಇಲ್ಲಿ ಹಿಡ್ಕೊಂಡಿದ್ದೀನಿ, ಆದರೆ ಅವ್ರು ಅಲ್ಲಿಂದ ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರಿಗೇನು ಅನಿಸುತ್ತೆ? ಅವ್ರಿಗೇನಂತ ಕಾಣಿಸುತ್ತೆ? ನಾನೇ ಇವ್ರನ್ನ. ಅದಕ್ಕಾಗಿ ಮೊದಲು ನಿಮ್ಮ ಸೇಫ್ಟಿ, ಆಮೇಲೆ ಇನ್ನೊಬ್ಬರಿಗೆ ನೀವು ಇದನ್ನು ಮಾಡ್ಬೋದು. ಆದರೆ ನೀವು ಮಾಡುವಂಥ ಕೆಲಸದಲ್ಲಿ ಮೊದಲು ನಿಮಗೆ ಏನಿರಬೇಕು? ನೀವು ಆ್ಯಕ್ಟಿವ್ ಇರಬೇಕು. ನಾರ್ಮಲ್ ಆಗಿ ಯಾವ ಸೈಡಲ್ಲಿದೆಯಾ, ನೀವು ಯಾವ ಸೈಡಲ್ಲಿದ್ದೀರ ಅದೇ ಸೈಡಲ್ಲಿ ನೀವು ಟಚ್ ಮಾಡ್ಬೋದು. ಅದು ಬಿಟ್ಟು ಈ ಸೈಡ್, ನಾನು ಈ ಸೈಡಲ್ಲಿದ್ದೀನಿ, ಈ ಸೈಡ್ ಇದನ್ನು ಮಾಡಿದ್ರೆ ಈಗ ಏನು ಅನಿಸುತ್ತೆ? ಹಾಂ, ಅದನ್ನು ನೀವು ನೋಡಿ ಇದನ್ನು ಮಾಡಬೇಕು. ಓಕೆ, ಇಲ್ಲಿವರೆಗೂ ಹೇಳಿದಂಥ ಕ್ಲಾಸಲ್ಲಿ ಏನಾದರೂ ಕ್ವಶನ್ ಇದೆಯಾ? ಏನಾದರೂ ಪ್ರಶ್ನೆ ಇದೆಯಾ? ಎಲ್ಲ ಪಲ್ಸ್ ಇದೆಯಾ? ಎಲ್ಲರಿಗೂ ನಾಡಿ ಬಿಡ್ತಾ ಇದೆಯಾ? ಯಾರ್ದಾದ್ರೂ ಬಂದಾಗಿದೆಯಾ? ಈ ಕ್ಲಾಸಲ್ಲಿ, ಈ ಹೇಳಿದಂಥ ಕ್ಲಾಸಲ್ಲಿ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ ತಾನೇ? ಓಕೆ, ಇನ್ನೊಂದು 5 ನಿಮಿಷ. ಈಗ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅಲ್ವಾ?
ಚಿಕ್ಕ ಮಕ್ಕಳು ಹೇಳ್ತಾರೆ, ಅವ್ರು ಏನಾದರೂ ಗಂಟಲ್ಲಿ ನೋಡ್ಕೊಂಡ್ಬಿಟ್ರೆ ನಾವು ಮಾಡ್ತೀವಿ, ಯಾವ ರೀತಿ ಬಿಗ್ತೀರಾ? ಹಾಂ, ಉಲ್ಟಾ ಮಾಡಿ ಉಲ್ಟಾ ಮಾಡಿ ಬೆನ್ನಿಗೆ ಬಡಿಬೇಕು. ಹಾಂ, ನೀವು ಗೊತ್ತಿರೋದನ್ನ ಹೇಳಿ, ಓಕೆನಾ? ನಾನು ಒಂದೊಂದು ಟೈಮಲ್ಲಿ ಹೋಗ್ತೀನಿ, ಅವ್ರು ಹೇಳ್ತಾರೆ, ಅವ್ರೇನು ಹೇಳ್ತಾರೆ ಅಂತಂದರೆ ಉಲ್ಟಾ ಮಾಡಿ ಅಲ್ಲಾಡಿಸ್ಬೇಕು. ಅದೇ ಗಂಟೆನಾ ಒಬ್ಬರು ಅಂತಾರೆ ಉಲ್ಟಾ ಮಾಡಿ ಬೆನ್ನಿಗೆ ಜೋರಾಗಿ ಹೊಡಿಬೇಕು. ಬರುತ್ತಂತಾರೆ. ಬರುತ್ತೆ, ಆದರೆ ಜಾಸ್ತಿ ಟೈಮು ನಾವು ಈ ರೀತಿ ಮಗುನ ತಲೆ ಕೆಳಗಡೆ ಮಾಡಿ ಹಿಡಿದ್ರೆ ಏನಾಗುತ್ತೆ? ಉಸಿರಾಟದ ಪ್ರಾಬ್ಲಮ್ ಆಗ್ಬೋದು. ಆನಂತರ ಇನ್ನೊಂದು ಶರೀರದಲ್ಲಿದ್ದಂಥ ಬ್ಲಡ್ ಏನಾಗ್ಬೋದು, ತಲೆಗೆ ಬಂದು ಕಣ್ಣಿನಿಂದನೋ ಕಿವಿಯಿಂದ ಮೂಗಿನಿಂದ ಹೊರಗಡೆ ಬರ್ಬೋದು. ಅದಕ್ಕಾಗಿ ನಾವೇನು ಮಾಡಬಾರ್ದು, ಮಗುನ ಯಾವಾಗಲೂ ಉಲ್ಟಾ ಮಾಡಬಾರ್ದು. ಓಕೆ, ಅದಕ್ಕಾಗಿ ನಾವೇನು ಮಾಡಬೇಕು, ಒಂದು ಜಾಗದಲ್ಲಿ ಒಂದು ಕಟ್ಟೆನೋ ಚೇರು ಟೇಬಲ್ಲು ಏನೋ ಒಂದು ಎತ್ತರ ಮೇಲೆ ನೋಡ್ರು ಎಲ್ಲದು ಕೂತ್ಕೊಂಡ್ಬಿಟ್ಟು ನಮ್ಮ ಕಾಲು 45 ಡಿಗ್ರಿ ಇಡಬೇಕು. ಆನಂತರ ಮಗುನ ತಗೊಂಡ ತಕ್ಷಣ ಮಗುನ ಈ ರೀತಿ ಬೆಳ್ಳ ಇಟ್ಟು ಒತ್ತಬೇಕು ಜೋರಾಗಿ ಬಾಯಿಗೆ. ಈ ರೀತಿ ಒತ್ತಿದ ತಕ್ಷಣ ಬಾಯಿ ಏನಾಗುತ್ತೆ, ಓಪನ್ ಆಗುತ್ತೆ. ಈಗ ನೀವು ಹಿಂಗೆ ಮಾಡ್ಕೊಂಡು ನೋಡ್ಬೇಡಿ, ಯಾಕಂದರೆ ನಿಮ್ಮ ಎಲ್ಲ ಓಪನ್ ಆಗಲ್ಲ. ನಿಮ್ಮ ಎಲ್ಲ ದೌಡಿಯಲ್ಲಿದ್ದಾರೆ, ನಮ್ಮ ಮಗುವಿಗೆ ದೌಡಿಯಲ್ಲಿ ಇರಲ್ಲ. ಓಕೆನಾ? ದೌಡಿಯಲ್ಲಿ ಅಂತಿರಲ್ಲ ಇವಕ್ಕೆಲ್ಲ. ಓಕೆ, ಮಗುವಿಗೆ ಜಾಸ್ತಿ 2-4 ಅಲ್ಲಿ ಬಂದ್ರೂ ಬಾಯಿ ಏನಾಗುತ್ತೆ, ಓಪನ್ ಆಗುತ್ತೆ. ದೊಡ್ಡವರಿಗೆ ಈ ರೀತಿ ಓಪನ್ ಆಗಲ್ಲ. ಈ ರೀತಿ ಹಿಡಿದು ಏನು ಮಾಡ್ಬೋದು, ಕಾಲನ್ನ 45 ಡಿಗ್ರಿ ಅಂದರೆ 45 ಡಿಗ್ರಿಯಲ್ಲಿ ಸ್ವಲ್ಪ ಸ್ಲೋ ಆಗಿ ಎದ್ದು ನೋಡ್ಬೋದು ಸರ್. ಪ್ಲೀಸ್ ಎದ್ದು ನೋಡಿ ಒಂದು ಸ್ವಲ್ಪ. ಕಾನ್ಫಿಡೆಂಟ್ ಅಂದರೆ ಎದ್ಬಿಟ್ಟು ನೋಡಿ, ನೋ ಪ್ರಾಬ್ಲಮ್. ಇಲ್ಲಿ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಏನಾಗುತ್ತೆ, ಪ್ರೆಷರ್ ಇರಲ್ಲ. ನಾವೇನು ಮಾಡಬೇಕಾಗುತ್ತೆ, ಬಡ್ದು ಪ್ರೆಷರ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ನಾವು ಮಗುನ ಈ ರೀತಿ ಹಿಡಿದ್ರೆ ಅದರ ಬಟ್ಟೆಗೂ ಪ್ರೆಷರ್ ಇದೆ. ಆನಂತರ ಮೇಲಿಂದ ಅದನ್ನು ಬಡಿತೀವಿ, ಈ ರೀತಿ ತಪ್ಪಿಸ್ತೀವಿ. ತಪ್ಪಿಸಿದ ತಕ್ಷಣ 2 ಕಡೆಯಿಂದ ಪ್ರೆಷರ್ಗೆ ಏನಾಗುತ್ತೆ, ಒಳಗಡೆ ನುಂಗಿದಂಥ ಒಂದು ಯಾವುದೇ ಒಂದು ವಸ್ತು ಪೈನು ಏನೋ ಅಂತಿದ್ರು ಅದು ಹೊರಗಡೆ ಬರುತ್ತೆ. ಅರ್ಥ ಆಯ್ತಾ? ಓಕೆ, ಈ ರೀತಿ ಜೋರಾಗಿ ಒಂದು ಸ್ವಲ್ಪ ತಪ್ಪಿಸ್ಬೇಕು, ಬಡಿಬೇಕು. ಅಲ್ಲಿಂದ ಏನಾಗುತ್ತೆ, ಗಂಟಲ್ಲಿ ಏನೋ ಇದ್ರು ಹೊರಗಡೆ ಬಂದ್ಬಿಡು. ಇದು 1 ರಿಂದ 2 ವರ್ಷ 3 ವರ್ಷ ಮಗುಗೆ ನೀವು ಇದನ್ನು ಮಾಡ್ಬೋದು. ದೊಡ್ಡವರು ಅದನ್ನು ಇದನ್ನು ಏನೇನೋ ತಿಂತಿರ್ತಾರೆ, ಚಿಂಗಮ್ಮು ಚಾಕ್ಲೇಟ್ ತಿಂತಿರ್ತಾರೆ. ಅವ್ರಿಗೂ ಹಿಂಗೆ ಕುತ್ಕೊಂಡು ಮಾಡೋಕ್ಕಾಗತ್ತಾ? ಅವ್ರಿಗೇನು ಮಾಡ್ತೀರಾ, ಅವರು ಉಲ್ಟಾ ಕಾಲು ಮಾಡಿ ಕಾಲು ಮೇಲ್ ಮಾಡಿ ತಲೆ ಕೆಳಗೆ ಮಾಡಿ ಹೊಡಿತೀರಾ? ಯಾಕಂದ್ರೆ ಅವ್ರು ದೊಡ್ಡವ್ರದಲ್ಲ, ದೊಡ್ಡವ್ರಿಗೆ ಕಣ್ಣಿಗೆ ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಯೋಗ ಮಾಡ್ತೀವಿ ನಾವು ಜಾಸ್ತಿ ಟೈಮು. ಶೀರ್ಷಾಸನದಲ್ಲಿ ನಾವು ನಿಂತರೆ ನಮ್ಮ ಕಣ್ಣೇ ಸ್ವಲ್ಪ ರೆಡ್ ಆಗುತ್ತವೆ ಅಲ್ವಾ? ಅದೇ ರೀತಿ ಯಾರೇ ಇದ್ದರೂ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಈ ಗಂಟಲ್ಲಿ ಏನಾದರೂ ಸಿಕ್ಕೊಂಡ್ಬಿಟ್ರೆ ದೊಡ್ಡವ್ರು ಏನು ಮಾಡ್ತಾರೆ, ಜೋರಾಗಿ ಅದು ಗಂಟಲ್ಲಿ ಸಿಕ್ಕೊಂಡಂಥ ವಸ್ತು ಕೆಳಗಡೆ ಹೋಗ್ಬಾರ್ದಂತ ಗಂಟನ್ನ ಏನು ಮಾಡ್ತಾರೆ, ಜೋರಾಗಿ ಹಿಚ್ಕೊಂಡು ಹಿಡ್ಕೊಂಡ್ಬಿಡ್ತಾರೆ. ಓಕೆ, ಹಿಡ್ಕೊಂಡ್ಬಿಟ್ಟು ಕೆಮ್ತಿರ್ತಾರೆ. ಅವಾಗ ಅವ್ರನ್ನ ಕೇಳ್ತೀವಿ, ಏನಾಗಿದೆ ಗಂಟಲ್ಲಿ ಏನಾದರೂ ಸಿಕ್ಕೊಂಡಿದೆಯಾ ಅಂದ ತಕ್ಷಣ ಅವರು ಪಾಪ ನನ್ನ ಗಂಟಲ್ಲಿ ಸಿಕ್ಕೊಂಡಿದೆ ತೆಗಿವಾ ಅಂತ ಕರೀತಾರ. ಏನು ಮಾಡ್ಬೋದು, ಸನ್ನೆ ಮಾಡ್ಬೋದು. ಕೆಮ್ಮುತ್ತಾ ಏನು ಮಾಡ್ಬೋದು, ಸನ್ನೆ ಮಾಡ್ಬೋದು. ಆ ಟೈಮಲ್ಲಿ ಏನು ಮಾಡಬೇಕು, ಇವರು ಕೇಳಿದ್ರು ಗಂಟಲ್ಲಿ ಏನಾದರೂ ಸಿಕ್ಕೊಂಡಿದ್ಯಾ ಅಂತ. ಇವ್ರು ಏನು ಮಾಡಿದ್ರು, ಚೆನ್ನಾಗಿ ಆಡಿಸಿದ್ರು. ಇದಾದ ತಕ್ಷಣ ಮೊದಲು ಏನು ಮಾಡ್ಬೇಕಂತಂದರೆ, ನೀವು ನಿಮ್ಮ ಕಾಲನ್ನು ಅವರು 2 ಕಾಲನ್ನು ನಡು ಹಾಕಿ ಒಂದು ಕಾಲನ್ನು ಏನು ಮಾಡಬೇಕು, ಸ್ವಲ್ಪ ಕಾಲು ಈ ರೀತಿ ಇದೆಯಲ್ಲ ಕಾಲು, ಅವ್ರ ಕಾಲನ್ನು ಏನು ಮಾಡಬೇಕು, ನಮ್ಮ ಕಾಲು ಹಾಕ್ಬಿಟ್ಟು ಸೈಡ್ಗೆ ಹೋಗಬೇಕು. ಯಾಕೆ ಹೋಗ್ಬೇಕಂತಂದರೆ, ಇವಾಗ ಇಲ್ಲಿದ್ದಾರೆ, ಇವರು ಅನ್ಕಾನ್ಷಿಯಸ್ ಆದರು, ಪ್ರಜ್ಞೆ ಹೋಗ್ಬಿಡ್ತು. ಆ ಟೈಮಲ್ಲಿ ಇವ್ರು ಏನು ಮಾಡ್ಬೋದು, ಬೀಳ್ಬೋದಲ್ವಾ? ಈಗ ನಾನು ಹೀಗೆ ನಿಂತರೆ
ಇವ್ರು ಮುಂದ್ಗಡೆ ಹೋದರೆ ಇವ್ರ ಮೇಲೆ ನಾನು ಹೋಗ್ಬಿಡ್ತೀನಿ, ಇಲ್ಲ ಇವ್ರು ಈ ಕಡೆ ಹೋದರೆ ನಾನು ಈ ಕಡೆ ಹೋಗ್ಬಿಡ್ತೀನಿ, ಇವ್ರು ಈ ಕಡೆ ಹೋದರೆ ನಾನು ಈ ಕಡೆ ಬಿಟ್ಬಿಡ್ತೀನಿ ಅಲ್ವಾ. ಇವ್ರ ಬ್ಯಾಲೆನ್ಸ್ ನನಗೆ ಹಿಡ್ಕೋಬೇಕಂದ್ರೆ ಮೊದಲು ನಾನು ಇವ್ರನ್ನ ಸ್ಟೇಬಲ್ ಮಾಡಬೇಕು. ಯಾವ ರೀತಿ ಸ್ಟೇಬಲ್ ಮಾಡಬೇಕು? ಈ ರೀತಿ ಕಾಲ ಒಳಗಡೆ ಇಟ್ಬಿಟ್ಟು ಒಂದು ಕಾಲ ಏನು ಮಾಡಬೇಕು, ಸೈಡಿಗೆ ಹೋದು ಸೆಂಟ್ರಲ್ಲಿ ಇಡಬೇಕು. ಯಾವ ರೀತಿ? ಈ ರೀತಿ. ಯಾಕಂದರೆ ಇವ್ರಿಗೆ ಮೂರ್ಛೆ ಬಿದ್ದರೂ ನಾನು ಏನು ಮಾಡ್ಬೋದು, ಇವ್ರನ್ನ ನನ್ನ ಕಾಲಿನಿಂದ ಬ್ಯಾಲೆನ್ಸ್ ಮಾಡ್ಬೋದು. ಆದರೆ ಹಿಂದಕ್ಕೆ ಬಂದ್ರೂ ಇವ್ರನ್ನ ಏನು ಮಾಡ್ಬೋದು, ನನ್ನ ಕಾಲ ಮೇಲೆ ಇರಿಸ್ಕೋಬೋದಲ್ವ. ಇವ್ರು ಬೀಳೋಕ್ಕಾಗತ್ತಾ? ಮೊದಲಿನ ಥರ ಆದರೆ ಬೀಳ್ಬೋದು. ಓಕೆನಾ? ಆನಂತರ ಕೈನ ಬಾರಿಸಿ ಹೊರಗಡೆಯಿಂದ ಬಿಡ್ಸೋಕ್ಕೆ ಹೋದರೆ ಅವ್ರು ಒಟ್ಟು ಕೈ ಬಿಡೋದು. ನೀವು ಬೆಟ್ಟದಷ್ಟು ತಾಕತ್ತಿರ್ಬೋದು, ಬಿಡ್ಸೋಕ್ಕೆ ಆಗಲ್ಲ. ಯಾಕಂದರೆ ಅವ್ರಿಗೆ ಭಯ ಇರುತ್ತೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಜೋರಾಗಿ ಇಚ್ಕೊಂಡಿರ್ತಿರ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಒಳಗಡೆಯಿಂದ ಕೈ ಹಾಕಿ ಮುಂದಕ್ಕೆ ತೂಡಬೇಕು. ಮುಂದಕ್ಕೆ ತೂಡಿದ ತಕ್ಷಣ ಕೈ ಏನಾಗುತ್ತೆ, ತಾನೇ ಲೂಸ್ ಆಗಿಬಿಟ್ಟು ಅವ್ರನ್ನ ಹಿಂದ್ಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ತಕ್ಷಣ ಈ ಕೈಯಿಂದ ಲಾಕ್ ಮಾಡಿ ಅವ್ರನ್ನ ಇಲ್ಲಿ ಐಡೆಂಟಿಫೈ ಮಾಡಬೇಕು. ಜಾಗನ ಎಲ್ಲಿ ಮಾಡಬೇಕು? ಈಗ ನಾನು ಹೇಳಿದೆ, ಈ ಮೂಳೆಯ ಕೊನೆಯ ಭಾಗ, ಆನಂತರ ನಮ್ಮ ಹುಕ್ಕುಗಳು. ಓಕೆನಾ? ಈ ನಾಭಿ ಹುಕ್ಕುಗಳು ಅಲ್ಲಿಂದ ಎರಡರ ಸೆಂಟ್ರಲ್ಲಿ ಬರಬೇಕು. ಸೆಂಟ್ರಲ್ಲಿ ಬಂದ್ಬಿಟ್ಟು ಅಲ್ಲಿ ಒಂದು ಕೈಯಿಂದ ಐಡೆಂಟಿಫೈ ಮಾಡಿ, ಆ ಕೈ ಮೇಲೆ ಕೈ ಐಡೆಂಟಿಫೈ ಮಾಡಿದಂಥ ಜಾಗದ ಮೇಲೆ ಈ ರೀತಿ ಬಲ್ ಮಾಡಬೇಕು. ಹೆಬ್ಬಳು ಒಳಗಡೆ 4 ಬೆರಳು ಮೇಲೆ ಅಲ್ಲಿಟ್ಬಿಟ್ಟು ಬೇರೆ ಕೈಯಿಂದ ಪ್ರೆಷರ್ ಅದರ ಮೇಲೆ ಇಡಬೇಕು. ಓಕೆನಾ? ಆ ನಂತರ ಜೋರಾಗಿ ಪ್ರೆಷರ್ ಕೊಡಬೇಕು. ಎಷ್ಟು ಜೋರಾಗಿ ನಿಮ್ಮ ತಾಕತ್ತಿದೆಯೋ ಅಷ್ಟು ಜೋರಾಗಿ ಪ್ರೆಷರ್ ಕೊಡಬೇಕು. ಅವರು ಬೆಳಿಗ್ಗೆ ತಿನ್ನಂಥ ತಿಂಡಿನೂ ವಾಪಸ್ಸು ಮಧ್ಯಾಹ್ನ ಹೊರಗೆ ಬರುತ್ತೆ, ಅಷ್ಟೊಂದು ಪ್ರೆಷರ್ ಆಗುತ್ತೆ. ಅರ್ಥ ಆಯ್ತಾ? ನಮ್ಮ ಪ್ರೆಷರ್ಗೆ ವಾಪಸ್ ಏನಾಗುತ್ತೆ, ಬಾಯಿಂದ ಉಲ್ಟಿ ಆಗ್ಬಿಟ್ಟು ಪೂರ್ತಿ ಎಲ್ಲ ಹೊರಗೆ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಅವರ ಯಾವುದೇ ಒಂದು ಅಂಗಾಂಗಕ್ಕೂ ಯಾವುದೇ ಒಂದು ಇದಕ್ಕೂ ಏನೂ ಪ್ರಾಬ್ಲಮ್ ಆಗುವುದಿಲ್ಲ. ಓಕೆ ಸರ್, ಎಲ್ಲರಿಗೂ ಅರ್ಥ ಆಯ್ತಾ? ಈಗ ಇಲ್ಲಿವರೆಗೂ ಏನಾದರೂ ಈ ಹೇಳಿದಂಥ ಟೋಟಲ್ ಕ್ಲಾಸಲ್ಲಿ ಏನಾದರೂ ಡೌಟ್ ಇದೆಯಾ? ಪ್ರಶ್ನೆ ಅರ್ಥ ಆಯ್ತಾ ಎಲ್ಲರಿಗೂ? ಟೋಟಲು CPI ಅಂದರೆ ಏನು, ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಹೇಗಾಗಿದೆ, ಕಾರಣ ಎಲ್ಲ ಅರ್ಥ ಆಯ್ತಲ್ಲ ನಿಮಗೆ? ಓಕೆನಾ? ಆದರೆ ನಿಮಗೊಂದು ಮಾತು ಹೇಳಿದೆ ನಾವು ಈಗ ಹಾರ್ಟ್ ಅಟ್ಯಾಕ್ ಆದರೆ ಏನೇನಾಗಿರುತ್ತೆ, ಅವ್ರಿಗೆ ಪ್ರಜ್ಞೆ ಇರಲ್ಲ, ನಾಡಿ ಮಿಡಿತ ಇರಲ್ಲ, ಉಸಿರಾಟ ಇರಲ್ಲ. ಆದರೆ ಮೂರ್ಛೆ ಬಿದ್ದವ್ರಿಗೆ ಏನೇನಾಗಿರುತ್ತೆ ಅಂತ ಹೇಳಿದೆ ನಾನು? ಉಸಿರಾಟ ಇರುತ್ತೆ, ನಾಡಿ ಮಿಡಿತನೂ ಇರುತ್ತೆ, ಬರೀ ಏನಿರಲ್ಲ, ಪ್ರಜ್ಞೆ ಇರಲ್ಲ. ಆ ಟೈಮಲ್ಲಿ ನೀವೇನು ಮಾಡ್ಬೇಕಂದ್ರೆ ಅವ್ರಿಗೆ ನೀರು ಕುಡಿಸೋದು, ಕೈ ಒಜ್ಜೋದು, ಕಾಲು ಒಜ್ಜೋದು ಮಾಡಬಾರ್ದು. ಬರೀ ಒಂದು ಟೆಕ್ನಿಷಿಯನ್ ಮಾಡಬೇಕಂದ್ರೆ ಒಂದು ಜಾಗದಲ್ಲಿ ಅವ್ರನ್ನ ಮಲಗಿಸ್ಬೇಕು ಪ್ಲೇನಾಗಿ. ಈ ರೀತಿ ಏನು ಮಾಡಬೇಕು, ಕಾಲನ್ನ ಎತ್ತಬೇಕು. ಯಾಕಂತಂದರೆ ನಮಗೆ ತಲೆ ಸುತ್ತು ಯಾವಾಗ ಬರುತ್ತಂದರೆ ನಮ್ಮ ಶರೀರದಲ್ಲಿರುವಂಥ ಬ್ಲಡ್ಡು, ರಕ್ತ ನಮ್ಮ ತಲೆಗೆ ಹೋಗದೇ ಇದ್ದ ಟೈಮಲ್ಲಿ ಸಪ್ಲೈ ಆಗಲಿಲ್ಲ ಅಂತಂದರೆ ನಮಗೇನಾಗುತ್ತೆ, ತಲೆ ಸುತ್ತು ಬರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಅವ್ರನ್ನ ಮಲಗಿಸ್ಬಿಟ್ಟು ಎರಡು ಕಾಲನ್ನ ಒಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಮೇಲೆ ಮಾಡಬೇಕು. ಯಾಕಂತಂದರೆ ನಮ್ಮ ಶರೀರದಲ್ಲಿರುವಂಥ 5 ರಿಂದ 6 ಲೀಟರ್ ಬ್ಲಡ್ಡು ಜಾಸ್ತಿ ಎಲ್ಲಿರುತ್ತೆ, ನಮ್ಮ ತೊಡೆಯಲ್ಲಿರುತ್ತೆ. ಅದಕ್ಕಾಗಿ ಸ್ವಲ್ಪ ನಾವು ತೊಡೆನ ಮೇಲೆತ್ತಿ ಕಾಲನ್ನ ಮೇಲೆತ್ತಿ ಹಿಡಿದ್ರೆ ಬ್ಲಡ್ ಸರ್ಕ್ಯುಲೇಟ್ ಆಗಿ ಏನು ಬರುತ್ತೆ, ತಲೆಗೆ ಬರುತ್ತೆ. ಅವರು ಒಂದು 5 ರಿಂದ 10 ನಿಮಿಷದಲ್ಲಿ ಅವರು ರಿಕವರಿ ಆಗ್ತಾರೆ. ಓಕೆನಾ? ಅರ್ಥ ಆಯ್ತಾ ಸರ್? ಮತ್ತೆ ಅವ್ರಿಗೇನಾದರೂ ಕ್ವಶನ್ ಇದೆಯಾ? ಏನು ಡೌಟ್ ಇಲ್ಲಲ್ಲ? ಓಕೆ, ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.